برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آل سيدنا محمد. اللهم وصل وبلغ مثل ثواب ما قرأناه من القرآن العظيم إلى حضرة النبي المصطفى محمد صلى الله عليه وسلم وإلى حضرات سائر الأنبياء والأولياء والعلماء والشهداء والصديقين والصالحين. اللهم بحقهم وبجاههم اللهم بارك لنا في مجلسنا هذا. اللهم بارك لنا في بلدنا هذا. اللهم بارك لنا في مدرستنا هذا بركة تامة كما باركت على عبادك الصالحين. اللهم ربنا زدنا علما وعلما وعملا وفهما وعقلا وأدبا وإيمانا كاملا. رب تمم بالخير والسعادة. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. असर दे खुदाया मेरी काविशों का मुझे तू असर दे. दुआओं में मेरी असर दे खुदाया मेरी काविशों का मुझे तू असर दे. अता कर सभी को हिदायत का नूर जहालत अंधेरे हो जाए दूर. अता कर सभी को हिदायत का नूर जहालत अंधेरे हो जाए दूर. न मांगेंगे तुझसे तू मांगेंगे किससे करम की नजर से दुआ मांगते हैं. दुआओं में मेरी असर दे खुदाया मेरी काविशों का मुझे तू असर दे. मेरी काविशों का मुझे तू असर दे. ಕೋಟೆಯಲ್ಲಿ ನಡೆಸಲ್ಪಡುತ್ತಿರುವಂತಹ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸೂಚನೆಯಂತೆ 58 ದಿವಸಗಳು ಸುದೀರ್ಘವಾದಂತಹ ರಜೆಯನ್ನು ಕಳೆದು ವಿದ್ಯಾರ್ಥಿಗಳು ಹೊಸತಾಗಿ 2 ತಿಂಗಳು ಮನೆಯಲ್ಲಿ ಆರಾಮದಲ್ಲಿದ್ದುಕೊಂಡು ಹೊಸ ವ್ಯವಸ್ಥೆಯೊಂದಿಗೆ ಹೊಂದಿಕೊಳ್ಳುವಂಥ ಈ ಸಂದರ್ಭದಲ್ಲಿ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಶಾಲೆಗೆ ಸೇರುವಂಥ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸುವಂಥ ಕಾರ್ಯಕ್ರಮ. ಬಹುಶಃ ಈಗ ಊರಿನ ಜಾತ್ರೆಯಾಗಿ ಒಂದು ಆಡಂಬರದಲ್ಲಿ ಊರಿನ ಹಬ್ಬವಾಗಿ ಆಚರಿಸುವುದು ಆ ಊರಿನವರ ಕರ್ತವ್ಯವಾಗಿರುತ್ತದೆ. ಕೆಲವೊಮ್ಮೆ ಏನಾಗಿರುತ್ತದೆ ಅಂತಲೇ ನಮಗೆ ಅದು ಗೊತ್ತೇ ಇರುವುದಿಲ್ಲ. ಸರ್ಕಾರ ನಮಗೆ ಮಾಡಬೇಕಾಗ್ತದೆ. ಸರ್ಕಾರ ಎಲ್ಲವನ್ನು ಮಾಡುತ್ತದೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಸರ್ಕಾರ ಹೇಳ್ತದೆ. ಇಂಥ ಮಲೇರಿಯಾ ರೋಗ ಬರ್ತದೆ, ಅದಕ್ಕೆ ಮದ್ದು ನೀವು ತಗೊಳ್ಬೇಕು ಅಂತ ಹೇಳ್ತದೆ, ಇಂಜೆಕ್ಷನ್ ನೀವು ತಗೊಳ್ಬೇಕು ಅಂತ ಹೇಳ್ತದೆ. ಹೀಗೆ ಎಲ್ಲವನ್ನು ಸರ್ಕಾರ ನಮಗೆ ಮಾಡುತ್ತದೆ. ಅದರೊಟ್ಟಿಗೆ ಇವತ್ತು ಬಹಳಷ್ಟು ಉತ್ತಮವಾದಂತಹ ಒಂದು ಕಾರ್ಯಕ್ರಮ, ಪ್ರಜಾ ವಿದ್ಯಾರ್ಥಿಗಳನ್ನ ನಾವು ಸೇರಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ನಮ್ಮ ಸರ್ಕಾರ ಕೊಟ್ಟಂತ ಅವರು ಶಾಲೆಗಳಲ್ಲಿ ದಾಖಲಾತಿಯನ್ನು ಮಾಡಿಕೊಳ್ಳುವಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ರಕ್ಷಕರು, ಕಮಿಟಿಯವರು, ಎಲ್ಲರೂ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಾವು ನಮ್ಮ ಮಿತಿಗೆ ಒಳಪಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಊರಿನವರನ್ನು, ವಿದ್ಯಾರ್ಥಿ ರಕ್ಷಕರನ್ನು ಎಲ್ಲ ಸೇರಿಸಿಕೊಂಡು ಮಾಡುವಂತಹ ಒಂದು ಕ್ರಮ ನಮ್ಮಲ್ಲಿದೆ. ಅದರೊಟ್ಟಿಗೆ ನಾವು ಯಾವತ್ತೂ ನಮ್ಮಲ್ಲಿ ನಮ್ಮ ವಿಶ್ವಾಸ ಏನು ಅಂತ ಹೇಳಿದ್ರೆ
ಯಾವುದೇ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡುದಿದ್ರು ಅದನ್ನ ಬದ್ರಿಗಳನ್ನ ತವಸ್ಸಲು ಮಾಡಬೇಕು, ಆ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅಂತ. 1986ನೇ ಇಸವಿಯಿಂದ ಅಲ್ಲಾಹನ ಅನುಗ್ರಹದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುವಂತ ಸಮಯದಲ್ಲಿ ನಾವು ಬದರ್ ಮೌಲೂದ್ ಓದುವುದರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ 2 ವಿಚಾರಗಳಿತ್ತು. ಒಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಹೇಳಲೇಬೇಕಾಗ್ತದೆ. ಅದು ವಿಶ್ವಾಸ, ಮನುಷ್ಯನಿಗೆ ವಿಶ್ವಾಸ, ಈಮಾನ್. ಯಾವುದನ್ನು ನೋಡಲಿಲ್ಲ, ಸ್ವರ್ಗ ಇದೆ ಅಂತೇಳಿ ಯಾರು ನೋಡಲಿಲ್ಲ, ನರಕ ಇದೆ ಅಂತೇಳಿ ಯಾರು ನೋಡಲಿಲ್ಲ, ಅಲ್ಲಾಹನು ಇದ್ದಾನೆ ಅಂತೇಳಿ ಯಾರು ನೋಡಲಿಲ್ಲ. ಅಲ್ಲಿಗೆ ಅಲ್ಲಾಹನು ಏನು ಹೇಳ್ತಾನೆ ಅಂದರೆ ವಿಶ್ವಾಸ. ಆ ವಿಶ್ವಾಸ ಜಾಸ್ತಿ ಆಗಬಾರ್ದು. ಅಲ್ಲಾಹು ಇದ್ದಾನೆ ಅಂತ ಕೇಳುವಾಗ ನಾನು ನೋಡ್ಬೇಕು, ಎಲ್ಲಿದ್ದಾನೆ ಅಂತ ಕೇಳಿದರೆ ಅವನು ನಮ್ಮ ವಿಶ್ವಾಸದಿಂದ ಹೊರಗೆ ಬರ್ತಾನೆ, ಅವನಾಗ್ಲಿಕ್ಕಿಲ್ಲ, ಅವನು ಹೇಗಿದ್ದಾನೆ ಅಂತೇಳಿ ನೋಡ್ಲಿಕ್ಕೆ. ಆದ್ದರಿಂದ ಆ ವಿಶ್ವಾಸ ಸೀಮಿತವಾಗಿ ನಮ್ಮಲ್ಲಿ ಈಮಾನ್ ಕಾರ್ಯ ಮತ್ತು ಇಸ್ಲಾಂ ಕಾರ್ಯ ಅಂತ ಹೇಳುವಂತ 2 ಆ ನಿಬಂಧನೆಗಳಿಗೆ ಒಳಪಟ್ಟು ಆ ವಿಶ್ವಾಸದಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳಿದ್ರಲ್ಲಿ ಒಂದು ಔಲಿಯಾಗಳನ್ನ, ಅವರ ಕರಾಮತುಗಳನ್ನ, ಇದೆಲ್ಲವನ್ನ ನಾವು ನಂಬುದು, ನಾವು ವಿಶ್ವಾಸದಲ್ಲಿ ಇಟ್ಟುಕೊಳ್ಳೋದು. ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಬಗ್ಗೆ, ನಮ್ಮ ಶಾಲೆಯ ಬಗ್ಗೆ ಅದು ನಿಜವಾಗಿದೆ. ನಮ್ಮ ಈ ಶಾಲೆ, ನಾವು ಕೂತುಕೊಂಡಂತ ಈ ಜಾಗದ ಬಗ್ಗೆ ನಾನು ಹೇಳಬೇಕು ಅಂತೇಳಿ ಆದರೆ ಆ ಜಾಗವನ್ನ ನಾವು ಪಡೆಯಬೇಕಿತ್ತು ಒಬ್ಬರಿಂದ. ನಮಗೆ ಜಾಗ ಇಲ್ಲ, 1 ಸೆನ್ಸ್ ಜಾಗದಲ್ಲಿ ಮದ್ರಸಾ, ಶಾಲೆ, ಮಸೀದಿ ಎಲ್ಲ ಇತ್ತು. ಆದ್ರೆ ಈ ಶಾಲೆಯನ್ನು ಪಡೆಯುವಂತ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಶಾಲೆಗೆ ಜಾಗ ಕೊಡುವುದಿಲ್ಲ, ನಿಮಗೆ ಬೇಕಾದರೆ ಕೊಡ್ತಾರೆ ಅಂತೇಳಿ. ನನಗೆ ಶಾಲೆಗಾದರೆ 12,000 ರೂಪಾಯಿ, ನಿಮಗೆ ಬೇಕಾದ್ರೆ 4,000 ರೂಪಾಯಿ ಕೊಡ್ತೇವೆ, ನಮಗೆ ಆಗುದಿಲ್ಲ ಅಂತ ಹೇಳಿದ್ರು. ಆಗ ಏನ್ ಮಾಡೋದು ಅಂತ ತೋಚಲಿಲ್ಲ. ನಾವು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್, ಅದೇ ರೀತಿಯಲ್ಲಿ ಹಲವಾರು ಸಾಮಾಜಿಕ ಸೇವೆಯಲ್ಲಿರುವ ಕಾರಣ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನಮ್ಮಲ್ಲಿ ಬಹಳಷ್ಟು ಪ್ರೀತಿಯಿಂದ ಇದ್ದಾರೆ. ನಾವು ಏನಾದರೂ ಕೈ ಎತ್ತಿದ ಕೂಡಲೇ ಎಸ್ ಅಂತ ಹೇಳ್ತಾರೆ. ರಮಣ ರೆಡ್ಡಿ ಅವರು ಇಲ್ಲಿ DC ಆಗಿದ್ರು, ಅವರು ನಮ್ಮ ಆತ್ಮೀಯರಾಗಿದ್ರು. ಅವರಲ್ಲಿ ನಾನು ಹೇಳಿದೆ, ಪಕ್ಕದಲ್ಲಿ ಜಾಗ ಉಂಟಾ ಅಂತ ಕೇಳಿದರು. ಉಂಟು ಸರ್ ಅಂತ ಹೇಳಿದೆ. ಎಕ್ವೈರಿಗೆ ಬರೆದಾಕು ಅಂತ ಹೇಳಿದರು. ಎಕ್ವೈರ್ ಮಾಡಿ ಕೊಡಿಸ್ತೇವೆ ನಾವು, ಬರೆದಾಕು ಅಂತ. ಹಾಗೆ ನಾವು ಇಲ್ಲಿ ಏನ್ ಮಾಡಿದೆವು, ಹಾಗಾದ್ರೆ ನಮ್ಮ ಅಧ್ಯಕ್ಷರಾದಂತಹ UK ಇಬ್ರಾಹಿಂ ರವರ ಹತ್ರ ಹೇಳಿದ್ರು, ಸರ್ ಹೀಗೆ DC ಅವರು ಹೇಳ್ತಾ ಇದ್ದಾರೆ ಅಂತ. ಮಾಡು ಅಂತ ಹೇಳಿದರು. ಮಾಡಿ, ಎಂತ ಕೆಲಸ ಬೇಕು ಮಾಡು, ಹಣ ಏನ್ ಬೇಕು ನಾವು ಕೊಡ್ತೇವೆ, ಅದಕ್ಕೆ ಹಣ ಏನ್ ಬೇಕು ನಾವು ಕೊಡ್ತೇವೆ. ಆಗ ಇಲ್ಲಿ ಇಬ್ರಾಹಿಂ ಉಸ್ತಾದ್ ಅಂತೇಳಿ ಇವರಿದ್ದರು, ಖತೀಬರಾಗಿದ್ದರು ಈ ಮಸೀದಿಯಲ್ಲಿ. ಅವರಲ್ಲಿ ನಾನು ಬಂದು ಹೇಳಿದೆ. ಆಗ ಅವರು ಹೇಳಿದರು, ನೀವು ಒಳ್ಳೆಯದಾದಂತ ಏನಾದರೂ ಒಂದು ನಿಯತ್ತು ಮಾಡಿ ಅಂತ. ಫಸ್ಟ್ ದಸ್ಕತ್ ಅವರದು ಕೊಡುವಂತ ಅಪ್ಲಿಕೇಶನ್ಗೆ ಫಸ್ಟ್ ದಸ್ಕತ್ ಇಬ್ರಾಹಿಂ ಉಸ್ತಾದ್ ಇದು, ಅವರಿಗೆ ತೀರಿ ಹೋಗಿದ್ದಾರೆ. ಅವರ ಫಸ್ಟ್ ದಸ್ಕತ್ ಹಾಕಿ ನಾನೊಂದು ನಿಯತ್ ಮಾಡಿದೆ, ನಾನಲ್ಲಿ ಪ್ರತಿ ವರ್ಷದಲ್ಲಿ ಒಂದು ಬದರ್ ಮೌಲೂದ್ ಓದಿಸ್ತೇವೆ, ಕುತುಬಿಯತ್ ಮಾಡ್ತೇವೆ ಅಂತ. ರಾತ್ರಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ಪುನಃ ಏನ್ ಹೇಳಿದ್ರೆ ಅವರು, ಬೇಡ ನೀವು, ಅದು ಕಷ್ಟ ಆಗುತ್ತೆ, ಅದನ್ನು ನಾವು ಮಸೀದಿಯಿಂದ ಅಲ್ಲಿಂದ ಪ್ರತಿ ತಿಂಗಳು ಮಾಡುವಂತ ವ್ಯವಸ್ಥೆಗೆ ಅದನ್ನು ಉಸ್ತಾದ್ ಹೇಳಿದರು, ಅಲ್ಲಿ ಮಾಡುವ ಅಂತ. ಅಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು. ಆ ಬದರ್ ಮೌಲೂದನ್ನು ಪ್ರತಿ ವರ್ಷದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು 10ನೇ ತರಗತಿಯ ಮಕ್ಕಳು 1.5 ತಿಂಗಳು ಯಾವುದೇ ಒಂದು ದಿವಸ ಬಿಡದೆ ಆದಿತ್ಯವಾರವನ್ನು ಸೇರಿಸಿ ನನ್ನನ್ನು SSLCಯಲ್ಲಿ ಪಾಸ್ ಮಾಡಬೇಕು ಅಂತ ಹೇಳುವಂತ ವಿಚಾರದಲ್ಲಿ ನಮ್ಮ ಮಕ್ಕಳು ಮಾಡ್ತಾರೆ. ಶಾಲೆಗೆ ಬಂದವರು ಬಾರದವರು, ಅದು ಅವರ ಬದರಿಂಗಳವರ ಬರುಕದಿಂದ ಪಾಸ್ ಆಗ್ತಾರೆ. ಹಾಗೇನೆ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಯಾರು ಸಹಕಾರ ಮಾಡಲಿ, ಸಹಕಾರ ಮಾಡದಿರಲಿ, ಇವತ್ತು ಉತ್ತಮವಾದಂತ ಟಾಪಿನಲ್ಲಿರುವಂತ ಶಾಲೆ ಯಾವ ರೀತಿ ನಡೀತಿದೆ ಆ ರೀತಿಯಲ್ಲಿ ನಡೆಯಲಿಕ್ಕೆ ಅದರ ಬೆನ್ನ ಹಿಂದೆ ಇರುವವರು ಬದರಿಂಗಲ್ ಮತ್ತು ಸೈಯದ್ ಮದನಿ ಅಂತೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದು ನಮ್ಮ ಉಸ್ತಾದಿನವರು ಯಾವತ್ತೂ ಮಾಡ್ತಾರೆ, ನಾವು ಸ್ವಲ್ಪ ತಡವಾಗಿ ಆಯಿತು. ಈಗ ನಮ್ಮ ಹಿಂದಿನ ಸಂಚಾಲಕರು ಹೇಳಿದರು, ನಾವೇ ಹೀಗೆ ಮಾಡುದು, ಬೇರೆ ಕಡೆಗಳಲ್ಲೆಲ್ಲ ಏನೋ ಹಬ್ಬದ ಊಟ, ಊರಿನವರಿಗೆಲ್ಲ ಹಬ್ಬ ಇವತ್ತು ಶಾಲೆ ಮಾಡುದು ಅಂತ ಹೇಳಿದ್ರೆ ಬ್ಯಾಂಡ್ ವಾದ್ಯಗಳೊಂದಿಗೆ ಮಕ್ಕಳದ್ದು ಊರಿನವರೆಲ್ಲ ಮೆರವಣಿಗೆಯಲ್ಲಿ ಬರ್ತಾರೆ. ಸಾಯಂಕಾಲ ಟಿವಿ ನೋಡಿ, ನಾಳೆ ಪೇಪರ್ ನೋಡಿ, ಗೊತ್ತಾಗುತ್ತೆ. ಹಾಗೆ ಯಾಕಂದ್ರೆ ಅಂತ ಒಂದು ಆಸಕ್ತಿ ಬೇಕು. ನನಗೆ ಬೇಸರ ಆಗ್ತದೆ, ಇವತ್ತೊಂದು ತಾಯಿ ಬಳಿಗೆ ಫೋನ್ ಮಾಡ್ತಾರೆ, ಸರಿ ನಮ್ಮ ಮಕ್ಕಳು ಶಾಲೆಗೆ ಬರಲಿಕ್ಕೆ ಕೇಳುವುದಿಲ್ಲ, ಯಾಕೆಮ್ಮ ಅಂತ ಕೇಳಿದೆ. ಅಲ್ಲ ಸರ್, ನಾನು ಮನೆಯಲ್ಲಿಲ್ಲ, ನಾನು ದೂರ ಇದ್ದೇನೆ, ಅವರ ಯೂನಿಫಾರ್ಮ್ ಇಲ್ಲ ಅಂತ. ನಾನು ಹೇಳಿದೆ, ಅಲ್ಲಮ್ಮ 50 ದಿವಸ ಶಾಲೆಗೆ ರಜೆ ಕೊಟ್ಟಿದ್ದೇವೆ, ಈಗ ನಿನ್ನೆಯಿಂದ ಎಲ್ಲರಿಗೂ ಹಬ್ಬ, ಪೆರ್ನಾಲ್ ಕಳೆದ ನಂತರ 2ನೇ ಹಬ್ಬ ಶಾಲೆ ಪ್ರಾರಂಭವಾಗುವುದು ಮಕ್ಕಳಿಗೆಲ್ಲ. ಈಗ ನೀವು ನೋಡಿ, ಡಿ-ಮಾರ್ಟ್ ಇರ್ಬೋದು, ಸಾಗರ್ ಇರ್ಬೋದು, ಪುಸ್ತಕದ ಅಂಗಡಿ ಇರ್ಬೋದು, ಇಲ್ಲಿ ನಾವು ರಂಜಾನ್ಗೆ ಪೆರ್ನಾಲ್ಗೆ ಯಾವ ರೀತಿಯ ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಪುಸ್ತಕ ಇದೆಲ್ಲ. ಅಲ್ಲ, ಅವರು ಬರ್ಲಿಕ್ಕೆ ಕೇಳಿದ್ರು, ಯೂನಿಫಾರ್ಮ್ ಇಲ್ಲ, ಕೀ ನನ್ನಲ್ಲಿ ಉಂಟು ಅಂತ ಹೇಳ್ತಾರೆ. ಆಯ್ತು ಕಳಿಸಿ ಅಂತ ಹೇಳಿದೆ, ಮತ್ತೆ ಎಂತ ಮಾಡಿದೆ, ನಮಗೆ ಕಷ್ಟ ಅಲ್ಲ, ಕಳಿಸಿ ಅಂತ ಹೇಳಿದೆ. ಯಾಕಂದ್ರೆ ಅಂತ ಆಸಕ್ತ ಇಲ್ಲದವರು ಇದ್ದಾರೆ. ಯಾಕಂದ್ರೆ ಯಾವಾಗಲೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗಿ ನಾವು ಯಾವುದೇ, ನಮ್ಮ ಮಕ್ಕಳಿಗಾಗಿ ನಾವು ಯಾವುದೇ ಸಂಪತ್ತನ್ನು ಮಾಡಬಾರ್ದು, ಆಸ್ತಿ ಮಾಡಬಾರ್ದು,
ವಿದ್ಯಾರ್ಥಿಗೆ ಆ ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ, ಮಕ್ಕಳಿಗಾಗಿ ಮಾಡಬಾರ್ದು, ಅವರನ್ನೇ ಆಸ್ತಿ ಮಾಡಬೇಕು ಅಂತ. ಅವರನ್ನೇ ಆಸ್ತಿ ಮಾಡಬೇಕಿದ್ರೆ ಈಗಲೇ ನಾವು ನೇಜಿ ನಡಬೇಕು, ಈಗಲೇ ನಾವು ಕಂಗಿನ ನಡಬೇಕು. ಆ ಮಕ್ಕಳಿಗೆ ನೀರು ಹಾಕಬೇಕು, ಪೋಷಿಸಬೇಕು, ಗೊಬ್ಬರ ಹಾಕಬೇಕು, ಕಾಲ ಕಾಲಕ್ಕೆ ಬೇಕಾದಂಥ ಸಮಯದಲ್ಲೆಲ್ಲ ಕಳೆಯನ್ನು ಕೀಳ್ಬೇಕು. ಏನೆಲ್ಲ ಬೇಕು ಅಂತೇಳಿ ನಾವು ಈಗ ಮಾಡಿದಾಗ ತೋಟಕ್ಕೆ ಹೋಗಿ ನಾವು ಯಾವ ರೀತಿಯಲ್ಲಿ ಅಡಿಕೆ ತೆಗೆದು ಮಾರ್ತೇವೆಯೋ ಹಾಗೆ 25-30 ವರ್ಷದ ನಂತರ ನಮ್ಮ ಮಕ್ಕಳಿಂದ ನಾವು ಫಲವನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಗೊಬ್ಬರ ಹಾಕಲಿಲ್ಲ ಅಂತೇಳಿ ಆದರೆ ಅದು ಪಡೆಯಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಇಲ್ಲಿ ಸೈಯದ್ ಮದನಿಯವರ ಬರ್ತದಿಂದ, ನನ್ನ ಶಾಲಾಭಿವೃದ್ಧಿ ಮತ್ತು ಶಾಲಾ ಆಡಳಿತ ಸಮಿತಿಯವರ ಸಹಕಾರದಿಂದ ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಅಲ್ಲಾಹನು ತಕ್ಕದಾದ ಪ್ರತಿಫಲವನ್ನು ಕೊಡಲಿ. ಅವರು ನಮ್ಮ ಶಾಲೆಗೆ ಏನೆಲ್ಲ ಸಹಾಯ ಮಾಡ್ತಾರೆ, ಆರೋಗ್ಯದಿಂದ ಇರುವವರಿದ್ದಾರೆ, ಆರೋಗ್ಯದಿಂದ ಇಲ್ಲದವರಿದ್ದಾರೆ, ಮಾತಿನಲ್ಲಿ ಸಹಕಾರ ಮಾಡುವವರಿದ್ದಾರೆ. ಇವರೆಲ್ಲರಿಗೂ ಅಲ್ಲಾಹನು ತಕ್ಕದಾದ ಪ್ರತಿಫಲವನ್ನು ಕೊಡಲಿ. ಅವರಿಗೆ, ಅವರ ಮಕ್ಕಳಿಗೆ, ಅವರಿಗೆ ಮತ್ತು ಅವರ ಮಕ್ಕಳಿಗೆ ಎರಡೂ ಕಡೆಗಳಲ್ಲಿ, ದೀನಿ ಮತ್ತು ದುನಿಯಾವಿನಲ್ಲಿ ಮತ್ತು ಆಖಿರದಲ್ಲಿ ಎರಡೂ ಕಡೆಯಲ್ಲಿ ಉಜ್ವಲವಾದ ಭವಿಷ್ಯವನ್ನು ಕೊಡಲಿ ಅಂತೇಳಿ ನಿಮ್ಮ ಪರವಾಗಿ ನಾನು ಪ್ರಾರ್ಥಿಸ್ತಾ, ಇವತ್ತು ನಾವು ಬದರ್ ಮೌಲದ ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಬರುವವರಿದ್ದಾರೆ, ಇಬ್ಬರು ಅಧಿಕಾರಿಗಳು ಬರುವವರಿದ್ದಾರೆ. ಯಾಕಂದ್ರೆ ತಾಲೂಕು ಮಟ್ಟದ ಪ್ರಾರಂಭೋತ್ಸವ ನಾಲ್ಯಪದ ಶಾಲೆಯಲ್ಲಿ ನಡೆಯುತ್ತದೆ. ಅದಕ್ಕೆ DC ನಂತರ CO ಇವರಲ್ಲಿದ್ದಾರೆ. ಅವರು ಆದ ಕೂಡಲೇ ನಮ್ಮಲ್ಲಿಗೆ ಬರ್ತಾರೆ. ಅದೇ ರೀತಿ ನಮ್ಮ ಆಡಳಿತ ಸಮಿತಿಯವರು ಬರಲಿಕ್ಕಿದ್ದಾರೆ. ಅದಾಗುವ ಮೊದಲು ಬಹುಮಾನ್ಯವಾದ ಉಸ್ತಾದರವರ ನೇತೃತ್ವದಲ್ಲಿ ಬದರ್ ಮೌಲೂದ್ ನಡೆಯುತ್ತದೆ. ಅದಾದ ಮೇಲೆ ನಾವು ಕಾರ್ಯಕ್ರಮ ನಡೆಯುತ್ತದೆ. ಅದರ ಒಟ್ಟಿಗೆ ನನಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ, ನನಗೆ ನನ್ನ 10ನೇ ಕ್ಲಾಸಿನ ಟೀಚರ್ಸ್, SSLC ಟೀಚರ್ಸ್ನವರು ಮತ್ತು ಅವರಿಗೆ ಸಹಕಾರ ಮಾಡಿದಂಥ ಪ್ರೈಮರಿ ಶಾಲೆಯ ಟೀಚರ್ನವರನ್ನ ಒಂದು ಗೌರವಿಸುವಂತಹ ಕಾರ್ಯಕ್ರಮ ಇವತ್ತಲ್ಲ, ನಿನ್ನೆ ರಾತ್ರಿ ನಾನು ಮಲಗಿದಾಗ 9 ಗಂಟೆ ಆಗುವಾಗ ನೆನಪಾಯಿತು. ಯಾರನ್ನು ಕಾಣಲಿಲ್ಲ, ನಾನೇ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೊಂದು ಜನ ಬೇಕು. ಎಲ್ಲರ ಹತ್ರ ಕೇಳಿ 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 ಆಯ್ತು. ಅದಕ್ಕೆ ನನಗೊಂದು ಜನ ಬೇಕು ಅಂತ ಹೇಳುವಾಗ ನೆನಪಾಯಿತು. ಯಾರ್ದು ಅಂತ ಹೇಳಿದ್ರೆ ಒಂದು ನಮ್ಮ ಅಲ್ತಾಫ್ ಅಕ್ರ ಅವರ ಅಳಿಯರೆಂದು, ಅವರು ಶೈನಿಂಗ್ ಸ್ಪೋರ್ಟ್ಸ್ನ ಪ್ರೆಸಿಡೆಂಟ್. ಅವರು ಸಿಗ್ಲಿಲ್ಲ. ಶಾಫಿಗೆ ಫೋನ್ ಮಾಡಿದೆ, ಅದರ ಅಧ್ಯಕ್ಷನಿಗೆ, ಇನ್ನೊಬ್ಬನಿಗೆ. ಅಲ್ಲ ಸರ್ ಆಗುದಿಲ್ಲ, ರಾತ್ರಿ ಆಯ್ತು ಅಂದ್ರೆ, ರಾತ್ರಿ ಪ್ರಶ್ನೆ ಬೇಡ, ನೀನು ಆಗ್ಬೋದ ಇಲ್ಲಿ ಒಂದು 2ರಲ್ಲಿ ಒಂದು ಹೇಳಿದೆ, ಮತ್ತಿನ ಕೆಲಸ ನನಗೆ ಬಿಡು ಒಂದು. ಅಲ್ಲ ಆಗ್ಬೋದು ಸರ್, ಅದಕ್ಕೆ ಎಷ್ಟಾದ್ರೂ ನಾವು ಕೊಡ್ತೇವೆ ಸರ್ ಅಂತ ಹೇಳಿದ್ರು. ಕೊಡ್ಲಿಲ್ಲ, ಆವತ್ತು ಸಹ ಕೊಡ್ಲಿಲ್ಲ. ಆಯ್ತು ಅಂತೇಳಿ ನನಗೊಂದು ಸಂಘಟನೆ ಬೇಕಿತ್ತು ಹೆಸರು ಹಾಕ್ಲಿಕ್ಕೆ. ಅವರನ್ನು ಹಾಕಿ ರಾತ್ರಿ 12 ಗಂಟೆ ನಂತರ ನಾನು ಬಹುಶಃ ಕಾರ್ಯಕ್ರಮ ಮಾಡಿ ಟೀಚರ್ಸ್ನವರಿಗೆಲ್ಲ ಫೋಟೋ ಕಳಿಸಿ ಅಂತ ಮೆಸೇಜ್ ಮಾಡಿದ್ದು ರಾತ್ರಿ 10 ಗಂಟೆಗೆ ಮಾಡಿ. ನಿನ್ನೆ ಸಂಡೆ ಆದರೂ ಪಾಪ ನನಗೆ ಮಾಡಿ ಕೊಡುವವರು ಇವತ್ತು ಬೆಳಿಗ್ಗೆ ಉಡುಪಿನಿಂದ ಮಾಡಿ ಬಸ್ಸಿನಲ್ಲಿ ಹಾಕಿ ಕಳಿಸಿದ್ದಾರೆ. ನಾನು ಈಗ ಹೋಗಿ ತಕ್ಕೋಟಿ ತಕೊಂಡು ಬಂದದ್ದು. ಯಾಕಂದ್ರೆ ನಾವು ಆದರೂ ಅವರನ್ನು ಗೌರವಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು. ಈಗ ನಾವು ಪೇಪರ್ನಲ್ಲಿ ದಿನಾಲು ನೋಡ್ತೇವೆ, SSLC ಮಕ್ಕಳಿಗೆ ರಿಸಲ್ಟ್ ಬಂದಂತ ಮಕ್ಕಳನ್ನ ಗೌರವಿಸುವಂಥದ್ದು. ಅದು ಅವರ ಜಾತಿಯವರು ಇರ್ಬೋದು, ಸಮುದಾಯದವರು ಇರ್ಬೋದು, ದೇವಸ್ಥಾನದವರು ಇರ್ಬೋದು, ಸಂಘಟನೆಯವರು ಇರ್ಬೋದು, ಇವರೆಲ್ಲ ಸಂಘಟಿಸ್ತಾರೆ. ಆದರೆ ನಮ್ಮ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ ಅದರಿಂದ ವಂಚಿತರಾಗಿದ್ದಾರೆ. ಆದರೂ ಬಿಡಲಿಲ್ಲ. ನಮ್ಮ ಇದು ಬರುವ ಮಕ್ಕಳಿಗೆ, ಯಾರು ಡಿಸ್ಟಿಂಕ್ಷನ್ ಬಂದಂತ ಮಕ್ಕಳನ್ನು ಅಲ್ಲಾಹನ ಅನುಗ್ರಹದಿಂದ ಬೇರೆ ಬೇರೆ ಕಡೆಗಳಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ನಿನ್ನ ಮಂಗಳೂರಿನಿಂದ ಒಂದು ಹುಡುಗಿ ಹೋಗಿದ್ದಳು, ಫೋನ್ ಮಾಡಿದಳು, ಸರ್ 3,000 ರೂಪಾಯಿ ಕೊಟ್ಟರು ಅಂತ, ತಗೊಳ್ಳಮ್ಮ ಅಂತ ಹೇಳಿದೆ. ತಗೊಳ್ಳು ಅಂತೇಳಿ ಯಾವುದೋ ಒಂದು ಹಿಂದೂ ಸಂಘಟನೆಯವರು. ಆದ್ದರಿಂದ ಅದು ನನಗೆ ಬಹಳ ಬೇಸರ ಇದೆ. ನಮಗೆ ಅಲ್ಲ, ನಮ್ಮ ಮಕ್ಕಳಿಗೆ, ಅವರಿಗೊಂದು ಪ್ರೇರಣೆ ಆಗಿರುತ್ತದೆ. ರಂಜಾನ್ನ ಹಬ್ಬದ ದಿವಸವೂ ನಮ್ಮ ಟೀಚರ್ನವರು ಇಲ್ಲಿಗೆ ಬಂದಿದ್ದಾರೆ. ಅದರಲ್ಲೂ ವಿಶೇಷತೆ ಏನು, ಟೀಚರ್ನವರು ಬಂದದ್ದು ಶಾಲೆಗೆ ಬರಬೇಕಲ್ಲ ಅಂತ ಕೇಳಿದರೆ, ಒಂದು ಟೀಚರ್ ಹಬ್ಬ ಆಚರಿಸುವವರು, ಅವರ ಗಂಡನ ಮನೆಗೆ ಹೋಗುವವರು, ಹಬ್ಬದ ದಿವಸ ಎಲ್ಲರೂ ಗಂಡನ ಮನೆಗೆ ಹೋಗುವವರು, ಅದನ್ನು ಬಿಟ್ಟು ನಮ್ಮಲ್ಲಿಗೆ ಬಂದು ನಮ್ಮ ಮಕ್ಕಳಿಗಾಗಿ ಮಾಡಿದ್ದಾರೆ. ಅದನ್ನು ನಾವು ನೆನಪಿಸುವಂತ ಸಮಯದಲ್ಲಿ ನೋಡ್ಬೋದು. ಬೆಳ್ತಂಗಡಿಯಲ್ಲಿ ಒಂದು ಟೀಚರು ಒಂದು ದಿವಸದ ಮೊದಲು ಗಣಿತ ಪರೀಕ್ಷೆ ರಿವಿಷನ್, ಗಂಡ ಸತ್ತಿದ್ದಾರೆ, ಗಂಡ ಸತ್ತದನ್ನು ಅಲ್ಲೇ ಬಿಟ್ಟಿದ್ದಾರೆ. ಬಿಟ್ಟು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಲೆಯ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಆಗ ನಾವು ಯಾರನ್ನು ನೆನಪಿಸ್ಕೊಳ್ಬೇಕು? ಡಾಕ್ಟರ್ BR ಅಂಬೇಡ್ಕರ್ ಅವರು ನೆನಪಿಸ್ಕೊಳ್ಬೇಕು. ಯಾಕೆ ನೆನಪಿಸ್ಕೊಳ್ಬೇಕು? ಅವರ ಲಾಯರ್ ಕೋರ್ಟಿನಲ್ಲಿ ವಾದ ಮಾಡ್ತಾ ಇದ್ದಾರೆ. ವಾದ ಮಾಡ್ತಾ ಇರುವಂತಹ ಸಮಯದಲ್ಲಿ ಅವರ ಹೆಂಡತಿ ತೀರಿ ಹೋದಂತಹ ನ್ಯೂಸ್ ಬರ್ತದೆ. ಆಗ ಅವರು ಹೇಳ್ತಾರೆ, ಹೆಂಡತಿ ಅಲ್ಲಿ ಇರಲಿ, ನನ್ನ ಕರ್ತವ್ಯ ಇದು, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ ಅಂತೇಳಿ ಅವರು ಜಗತ್ತಿಗೆ ಸಾರಿದ್ದಾರೆ. ಅದನ್ನು ಆ ಟೀಚರ್ ಮಾಡಿದ್ದಾರೆ. ಅದನ್ನೇ ನನ್ನ ಟೀಚರ್ಸ್ನವರು ಮಾಡಿದ್ದಾರೆ. ಹಬ್ಬ ಬರುವ ವರ್ಷ ಆಚರಿಸಬಹುದು, ಬರುವ ವರ್ಷ ಬರುವುದಿಲ್ಲ, 10 ವರ್ಷ ಹಿಂದೆ ಬರ್ತದೆ, 10 ದಿವಸ ಹಿಂದೆ ಬರ್ತದೆ, ಆಗ ಆಚರಿಸಬಹುದು. ಆದ್ದರಿಂದ ಈ 2 ವರ್ಷಗಳಲ್ಲಿ ಅದನ್ನು ಅವರು ಮಾಡಿದ್ದಾರೆ. ಅವರನ್ನು ನಾನಾದರೂ ಒಂದು ಗುರುತಿಸಿಕೊಳ್ಳುವಂತ ವ್ಯವಸ್ಥೆ ಮಾಡಬೇಕು. ನಾನೇ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಆ ಸಂಘಟನೆಯನ್ನು ಹಾಕಿಕೊಂಡಿದ್ದೀನಿ. ಇವತ್ತು ಕರೆದೆ, ಅವ್ರು ಹೇಳಿದೆ, ಇಲ್ಲ ಸರ್ ನಾನು ಗೋವಾಕ್ಕೆ ಹೋಗ್ತಾ ಇದ್ದಾರೆ ಅಂತ. ಇನ್ನೊಬ್ಬರನ್ನು ಕರೆದೆ, ಅವರಲ್ಲಿದ್ದಾರೆ, ನೀವೇ ಮಾಡಿಬಿಡಿ ಅಂತ. ಅದನ್ನು ಸಹ ಒಂದು ಮಾಡುವಂತ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಗ್ಬೇಕು.
ಇವತ್ತು ಸರ್ಕಾರಿ ಶಾಲೆಯಲ್ಲಿ 100% ಬಂದಿರಬಹುದು, ಸರ್ಕಾರಿ ಶಾಲೆಯಲ್ಲಿ 100% ಬಂದಿರಬಹುದು. ಅದರ ಟೀಚರ್ ಒಂದು ತಿಂಗಳಲ್ಲಿ 1.5 ಲಕ್ಷ ರೂಪಾಯಿಗೆ ದಸ್ಕತ್ ಮಾಡ್ತಾರೆ, ಸೈನ್ ಆಗ್ತಾರೆ. ಯಾವುದೇ ಒಂದು ಕನಿಷ್ಠ ಒಂದು ಸರ್ಕಾರಿ ಶಾಲೆ ಟೀಚರಿಗೆ ಅಥವಾ ಒಂದು ಅನುದಾನಿತ ಶಾಲೆ ಹೈಸ್ಕೂಲ್ನ ಟೀಚರಿಗೆ 1 ಲಕ್ಷಕ್ಕಿಂತ ಮೇಲೆ ಸಂಬಳ ಇದೆ. ಆದರೆ ನನ್ನ ಟೀಚರ್ 1 ಲಕ್ಷ ಸಂಬಳ ಬರಬೇಕಿದ್ದರೆ 10 ತಿಂಗಳು ದುಡಿಬೇಕು. 10 ತಿಂಗಳು ದುಡಿದಾಗ ಮಾತ್ರ ಅವರಿಗೆ 1 ತಿಂಗಳು ಸಂಬಳ ಬರುವುದು. ಅದನ್ನು ನಾವು ನೆನಪಿಸಿಕೊಳ್ಬೇಕು. ನಮ್ಮ ಇಲ್ಲಿರುವಂಥ ಯಾವ ಶಾಲೆಯಲ್ಲಿ ಇಲ್ಲ. ನಮ್ಮ ಶಾಲೆಯಷ್ಟು ಕಡಿಮೆ ಸಂಬಳದಲ್ಲಿ ದುಡಿಯುವಂಥ ಟೀಚರ್ನವರು ಯಾರೂ ಇಲ್ಲ. ಇಂಗ್ಲಿಷ್ ಮೀಡಿಯಂನವರಾದರೂ ಅವರು ಮಾಡ್ತಾರೆ, ಅವರ ಪೇರೆಂಟ್ಸ್ನವರು ಕೊಡ್ತಾರೆ, ಗಿಫ್ಟ್ ಎಂದು ಕೊಡ್ತಾರೆ. ಆದರೆ ನಮಗೆ ಗಿಫ್ಟ್ ಬಿಟ್ಟು ಕರೆದಾಗಲೂ ಬರುವವರಿಲ್ಲ. ಆದ್ದರಿಂದ ಅದನ್ನು ನಾನು ನೆನಪಿಸ್ಕೊಳ್ಬೇಕು. ಅದು ನನಗೆ ನೆನಪಾಯಿತು, ಕೂಗ್ಲಿಕ್ಕೆ ಬಂದು ಏನಾದರೂ ಒಂದು ಮಾಡಬೇಕು ಅಂತ. ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿಲ್ಲ. ಆದರೂ ಸರಿ, ನಮ್ಮ ಹೆಡ್ ಮಾಸ್ಟರ್ ಹೀಗೆ ಆದರೂ ಮಾಡಿದಾರಲ್ಲ ಅಂತ. ಅದು ಹೆಡ್ ಮಾಸ್ಟರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ನಾನು ಶೈನಿಂಗ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅವರನ್ನ ಮೀಟ್ ಆದಾಗ ನೀವು ಮಾಡಿಸಿಕೊಳ್ಳಿ ಸರ್ ಅಂತೇಳಿ. ಅದನ್ನು ಈಗ ನಮ್ಮ BO, ನಮ್ಮ ಆಡಳಿತ ಕಮಿಟಿಯವರೆಲ್ಲ ಬಂದ ನಂತರ ಮಾಡಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಉಪಾಧ್ಯಕ್ಷರು, ಮಸ್ಜಿದ್ ಅಲ್ ಕರೀಮಿನ ಅಧ್ಯಕ್ಷರು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ನೀಡುವವರು ಹಾಜಿ ಮೊಹಮ್ಮದ್ ತಾಹಾರ್ ಅವರು. ಅವರನ್ನು ನಾನು ಯಾವತ್ತೂ ಹೇಳ್ತೇನೆ, ನಮ್ಮಲ್ಲಿ ಒಂದು ಕುರಾನ್ನಲ್ಲಿ ಹೇಳ್ತದೆ ಏನಂತ, ಅಸ್ಸದಕತು ರದ್ದುಲ್ ಬಲಾಹ್ ಅಂತೇಳಿ. ಯಾರು ದಾನ ಮಾಡ್ತಾರೆ ಅವನನ್ನು ಎಲ್ಲ ವಿಪತ್ತುಗಳಿಂದಲೂ ರಕ್ಷಿಸ್ತದೆ ಅಂತೇಳಿ. ಅದಕ್ಕೆ ಜೀವಂತ ಉದಾಹರಣೆ ತೋಹಾಜಿ. ಅದಕ್ಕೆ ಇನ್ನು ಅವರು ಓದಿ ಹೇಳ್ಬೇಕು ಅಂತಲಿಲ್ಲ, ಆಯತ್ ಓದಬೇಕು, ಹದೀಸ್ ಓದಬೇಕು ಅಂತಲಿಲ್ಲ, ಜೀವಂತ ಉದಾಹರಣೆ ತೋಹಾಜ್. ಇನ್ನೊಬ್ಬರಿದ್ದಾರೆ ಕನ್ನಂಗಾರಿನವರು ಒಬ್ಬರು, ಅವರು ಇವತ್ತು ಚೆನ್ನೈಯಲ್ಲಿ ಆಪರೇಷನ್ ಮಾಡಿದ್ದಾರೆ. ನಿನ್ನ ಫೋಟೋ ಎಲ್ಲ ಕಳಿಸಿದ್ದಾರೆ ನನಗೆ. ಅವರದ್ದು ಸಹ ಇಡೀ ಎಲ್ಲ ಇಲ್ಲಿ ಎಲ್ಲ ಕಟ್ ಮಾಡಿದ್ದಾರೆ. ರಜಾಕ್ ಹಾಜಿ ಅವರದ್ದು ಫ್ರೆಂಡ್ ಅವರು ನಿನ್ನೆ ನನಗೆ ಕಳಿಸಿದ್ದಾರೆ, ಮಾಸ್ಟರ್ ದುವಾರಕರು. ಅದು ಯಾಕೆ ಅವರನ್ನು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಅದು ನಾವು ಅದು 1000ದಲ್ಲಿ 1, ಆ 1000ದಲ್ಲಿ 1 ಹೇಗೆ ಆಗಿದೆ ಅಂತ ಹೇಳಿದರೆ, ಅವರು ಮಾಡುವಂತ ದಾನ, ಅವರು ಮಕ್ಕಳಿಗೆ ಕೊಡುವಂತ ಶಿಕ್ಷಣ, ಅವರು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುವಂತ ದಾನ, ಇದೆಲ್ಲವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಅವರಲ್ಲಿ ಒಂದು ಬೇಸರದಲ್ಲಿ ನಾನು ಹೇಳ್ತೇನೆ, ನೀವು ಕೊಡುವಂತ ದಾನವು ನಿಮ್ಮ ಊರನ್ನು ಬಿಟ್ಟು ಹೊರಗೆ ಕೊಟ್ಟರೆ ಅದು ಹೆಸರಿಗೆ ಮಾತ್ರ ಅಂತ ಹೇಳಿ ನೋಡ್ಕೊಳ್ಬೇಕು. ನಾವು ಕೊಡುವಂತ ದಾನ ನಮ್ಮ ಕುಟುಂಬವನ್ನು ಬಿಟ್ಟು ಬೇರೆಯವರಿಗೆ ಕೊಟ್ಟರೆ ಅದು ಉಸ್ತಾದ್ ಹೇಳ್ಬೋದು. ನಾವು ಏನು ದಾನ ಮಾಡ್ತೇವೆ ನಮ್ಮ ಕುಟುಂಬದವರಿಗೆ ಕೊಡಬೇಕು, ನಂತರ ಹೊರಗಿನವರಿಗೆ. ನಂತರ ಹೊರಗಿನವರಿಗೆ ಅಂದ್ರೆ ಯಾರಿಗೆ? ನಮ್ಮ ಊರಿನವರಿಗೆ. ನಮ್ಮ ಶಾಲೆ ಸೋರ್ತಾ ಇದೆ, ಇನ್ನೊಂದು ಶಾಲೆಗೆ ಸ್ಲಾಪ್ ಹಾಕಿದರೆ ಅದು ಇಲ್ಲ. ಆ ಸೋರುವ ಶಾಲೆಗೆ ಮೊದಲು ಡಾಮರ್ ಹಾಕ್ಬೇಕಾಗ್ತದೆ. ಆ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಯಾವಾಗಲೂ, ಯಾಕಂದ್ರೆ ಅವರು ನಮ್ಮ ಆತ್ಮೀಯ ಫ್ರೆಂಡ್, ಏನಾದರೂ ಇದ್ದರೂ ನಮ್ಮಲ್ಲಿ ಹೇಳದೆ ಅವ್ರು ಕೇಳದೆ ಮಾಡುವುದಿಲ್ಲ, ಬೇರೆಯವರಾಗಿ ನಾನು ಹೇಳುವುದಿಲ್ಲ. ಅವರು ನಂಬರ್ 1 ಶ್ರೀಮಂತ ನಮ್ಮ ಹಳೆಕೋಟೆಯಲ್ಲಿ ಇದ್ರು. ನೀವು ನನ್ನ ವಿದ್ಯಾರ್ಥಿಗಳು ಹೇಳ್ತೇನೆ, ಯಾಕೆ ನೀವು ಸರ್ ಹಾಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಒಮ್ಮೆ ನೀವು ರಾಯಲ್ ಗಾರ್ಡನ್ಗೆ ಹೋಗ್ಬೇಕು ವಿಸಿಟ್ ಕೊಡ್ಲಿಕ್ಕೆ. ನಾವು ಬೇರೆ ಕಡೆಗಳಿಗೆಲ್ಲ ಅರಮನೆ ಎಲ್ಲ ನೋಡ್ಲಿಕ್ಕೆ ಹೋಗ್ತೇವಲ್ಲ, ಅದರೆಲ್ಲರ ಧ್ವನಿ ಅವರು. ಅದಕ್ಕೆ ಒಮ್ಮೆ ನಾವು ಏನ್ ಮಾಡ್ಬೇಕು, ನಡ್ಕೊಂಡು ಹೋಗ್ಬೇಕು ಬೀಚಿಗೆ ಹೋದವರು. ಅಂತ ಒಂದು ಸುಂದರವಾದಂತ ವ್ಯವಸ್ಥೆ ಇದೆ. ಅದರಲ್ಲಿ ಒಂದು ಅಂಶವನ್ನ, 100 ಪಾಲು ಮಾಡಿ 1 ಪಾಲನ್ನ ನೀವು ಯಾವಾಗಲೂ ಹಳೆಕೋಟೆ ಶಾಲೆಗೆನೆ ಮೀಸಲಿರಬೇಕು. ಯಾಕಂದ್ರೆ ಯಾರು ಕೇಳುವವರಿಲ್ಲ, ಕೇಳದಿದ್ದರೂ ನೀವು ಅದನ್ನು ಕೊಡಬೇಕು. ಆಗ ಅಲ್ಲಾಹನು ಇನ್ನೂ ಅಂತ 10 ಅರಮನೆಗಳನ್ನು ಕಟ್ಟುವಂತ ಶಕ್ತಿಯನ್ನು ಅಲ್ಲಾಹನು ನಿಮಗೆ ಕೊಡ್ತಾನೆ ಅಂತೇಳಿ ನಾನು ಹೇಳುವುದರೊಂದಿಗೆ, ಅವರ ಎಲ್ಲ ಅನಾರೋಗ್ಯವನ್ನು ಅಲ್ಲಾಹನು ಬಗೆಹರಿಸಲಿ ನಿಮ್ಮ ಪರವಾಗಿ ಅಂತೇಳಿ ಕೇಳಿಕೊಂಡು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ನೇತಾರ, ಆತ್ಮೀಯ ಮಿತ್ರ, ಉಸ್ತಾದ್, ನಮ್ಮೂರಿನ ಬಹಳಷ್ಟು ಅಂದ್ರೆ ಉಸ್ತಾದ್ ಅಂತ ಹೇಳಿದ್ರೆ ಏನು, ಕೆಲವರಿಗೆ ನಮ್ಮಲ್ಲಿ ಉಸ್ತಾದನ್ನು ನೋಡಿದಾಗ ಖಾಲಿ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವವರು ಮಾತ್ರ. ಅದೇ ನಮ್ಮ ಸಿರಾಜುದ್ದೀನ್ ಉಸ್ತಾದ್ರವರಿದ್ದಾರೆ, ಅವರನ್ನು ನಾವು ನೋಡಿದಾಗ ಅವರು ಎಲ್ಲದರಲ್ಲಿದ್ದಾರೆ. ಇವತ್ತು ಕಂಪ್ಯೂಟರ್ನಲ್ಲಿ ನಂಬರ್ 1 ಅವರು. ಕಂಪ್ಯೂಟರ್ನಲ್ಲಿ ಯಾವ ಚಾಕಚಕ್ಯತೆ ಬೇಕು ಅದೆಲ್ಲ ತಂತ್ರಗಾರಿಕೆ ಅವರಲ್ಲಿದೆ. ನಾನು ನಿನ್ನೆ ಹೇಳಿದೆ, ಹುಸೇನ್ ಅಕ್ಕರು ಆಯತ್ತಿಲ್ಲಂಗ ಹದೀಸ್ ಕರ್ತರು ಅವರು ನಂಗಳ ಮಕ್ಕ ಕೈಗಲ್ಗರು ಎಲ್ದಗೊಂಡು ಅವರು ನನಗೆ ಹೇಳ್ತಾರೆ ಯಾವ ಸೈಜಲ್ಲಿ ಮಾಡಿಕೊಡ್ಲಿ ಅಂತ. ಅದನ್ನ ಸೈಜ್ ಬೇಡ, ಆಯತ್ತು ಕೊಟ್ಟರೆ ಸಾಕು, ಯಾಕಂದ್ರೆ ಹೊರಗಿನಿಂದ ನಾನು ಮಾಡ್ಲಿಕ್ಕೆ ಆರ್ಡರ್ ಮಾಡಿದ್ದೇನೆ ಅಂತ. ನೋಡಿ ಅಲ್ಲಿ ಹಾಕಿದ್ದೇವೆ ನಾವು ಇದರಲ್ಲಿ. ನೀರನ್ನು ಫೋಲ್ ಮಾಡುವ ಬಗ್ಗೆ, ಅನ್ನವನ್ನು ಬಿಸಾಡುವವರ ಬಗ್ಗೆ ಕುರಾನ್ ಏನು ಹೇಳ್ತದೆ ಅಂತೆಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದೇವೆ. ರಾತ್ರಿ ನಾವು ಹಾಕಿದ್ವಿ, ಇವತ್ತು ರಾತ್ರಿ ಹಾಕಿದ್ವಿ, ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದು ಉಸ್ತಾದ್ರವರಲ್ಲಿ ಕೇಳಿದಾಗ ಸೈನ್ಸ್ ಸ್ಕಾಲರ್ ಮಾಸ್ಟರ್ ನಾನು ಹಾಕಿದ್ದಾನೆ ಅಂತ ಹೇಳಿದ್ರು. ಅದು ನಮ್ಮಿಂದ ಸಾಧ್ಯ ಇಲ್ಲ. ಇವತ್ತು ಲೈವ್ ಬೇಕಿದ್ರೆ ನಾವು ಬೇರೆ ಯಾರ ಹತ್ರ ಹೋಗ್ಬೇಕು ಅಂತಲಿಲ್ಲ, ಅವರು ಲೈವ್ ಮಾಡ್ತಾರೆ ಫುಲ್ ಕಾರ್ಯಕ್ರಮವನ್ನು. ಈ ಎಲ್ಲ ತಾಂತ್ರಿಕತೆ ಇವತ್ತು ಆಧುನಿಕ ಏನು ವ್ಯವಸ್ಥೆ ಇದೆ ಅದರೆಲ್ಲರೊಟ್ಟಿಗೆ ಹೊಂದಿಕೊಳ್ಳುವರು.
ಇವತ್ತು ನಾನು ರಾತ್ರಿ ಕರೆದೆ ಅವರನ್ನು. ಆಗ ಅವರು ಹೇಳಿದರು, ಗಂಡ ಮಕ್ಕ ಸ್ಕೂಲ್ಗೆ ಬಿಟ್ಟದ್ದು ಬಂಡೆ ಅಂತ. ಸ್ವಲ್ಪ ತಡವಾಯಿತು, ಬಂದರು. ಅವರಿಗೆ ಅಲ್ಲಾಹನು ದೀರ್ಘ ಆಯುಷ್ಯ, ಉತ್ತಮ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸುವುದರೊಂದಿಗೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಹಾಜಿ ಝೈನುದ್ದೀನ್ ಅವರಿದ್ದಾರೆ. ಅವರಿಗೂ ಅವರು ನಮ್ಮ ಶಾಲೆಯ ಝೈನುದ್ದೀನ್ ಮತ್ತು ಝೈನುದ್ದೀನ್ ರವರಿಗೂ ಅವರ ಮಗ ಇಮ್ತಿಯಾಜ್ ಅವರು. ಅವನು ಇಮ್ತಿಯಾಜ್ ಹೇಳ್ತಾನೆ, ಯಾರು ಏನು ಬೇಕಾದ್ರೂ ಹೇಳಿ ಸರ್, ಶಾಲೆಗೆ ನನ್ನಿಂದ ಏನಾಗಬೇಕು ಅದನ್ನು ನಾನು ಕೊಟ್ಟೇ ಕೊಡ್ತೇನೆ. ಯಾರು ತಡೆಯಲಿ, ಯಾರು ಬಿಡಲಿ, ಯಾರು ಬರಲಿ, ನೀವು ಅದರ ಬಗ್ಗೆ ತಲೆಬಿಸಿ ಮಾಡುವುದು ಬೇಡ ಅಂತ. ಮೊನ್ನೆ ಸಹ ನಾನು ಬಂದಿದ್ದೆ, ನಾನು ಏನು ಕೇಳಲಿಲ್ಲ. ಕೇಳಲಿಕ್ಕೆ ನಾನು ಬೇಸರದಲ್ಲಿದ್ದೆ, ಕೇಳಲಿಲ್ಲ. ಅಲ್ಲಿ ಮಸೀದಿಯಲ್ಲಿದ್ದ, ಸರ್ ಯೂನಿಫಾರ್ಮಿಗೆ ಹಣ ಆಗಬೇಕಲ್ಲ, ಅದು ಇಪ್ಪಲ್ಲ ಜೂನ್ಲೆಲ್ಲ ಸರ್, ಅದು ಕಳಿಸಿಕೊಡ್ತೇನೆ ಅಂತ ಹೇಳಿದೆ. ಅದು ಏನಾಗಬೇಕು ಅದು ಕೊಡ್ತೇನೆ. ಅದು ಯಾಕೆ? ಝೈನುದ್ದೀನ್ ಅವರ ಮಾರ್ಗದರ್ಶನ. ನಮಗೆ ಕಳೆದ ಹಲವು ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳ ಯೂನಿಫಾರ್ಮಿಗಾಗಿ ಸಹಾಯ ಮಾಡ್ತಾರೆ. ಇನ್ನುಳಿದ ಸಮಯದಲ್ಲಿಯೂ ಅವರು ಮಾಡ್ತಾ ಇದ್ದಾರೆ. ಆದರೆ ನಾನು ಝೈನುದ್ದೀನ್ ಹಾಜಿ ಅವರಲ್ಲಿ ನಮ್ಮ ಆಫೀಸ್ ರೂಮಲ್ಲಿ ಕೂತು ಜೋರು ಮಾಡಿದೆ. ಯಾಕಂದ್ರೆ ಅವರು ಊರಿನ ಹಿರಿಯರು, ಯಾರು ಏನು ಮಾತಾಡ್ಬೋದು. ಆದರೆ ಈ ವಿದ್ಯಾಸಂಸ್ಥೆ ಕಿಯಾಮತ್ವರೆಗೆ ಇರಬೇಕು. ಇವತ್ತು ಇದ್ದು ನಾಳೆ ಹೋಗುವಂಥದ್ದಲ್ಲ. ಅದಕ್ಕೆ ನಿಮ್ಮ ಸಹಕಾರ ಬೇಡಬೇಕು. ಅಲ್ಲಾಹನು ದೇವರು ನಾಳೆ ನಮಗೆ ಮುಸಲ್ಮಾನರಿಗೆ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ನಾವು ಕುಂತುಂ ತುರಾಬಲ್ಲ, ಕುಂತುಂ ತುರಾಬ ಅಂತ ಹೇಳಿದೆ ಅಂತಾರೆ, ಅಂದ್ರೆ ಎಲ್ಲರೂ ಮಣ್ಣಾಗಿ ಹೋಗ್ಲಿ ಅಂತ. ಮುಸಲ್ಮಾನರು ಕುಂತುಂ ತುರಾಬಲ್ಲ, ಅವರಿಗೆ ನಾಳೆ ಪರಲೋಕದಲ್ಲಿ ಪ್ರಶ್ನೆ ಇದೆ, ವಿಚಾರಣೆ ಇದೆ. ಆ ವಿಚಾರಣೆಯಲ್ಲಿ ಅಲ್ಲಾಹನು ಕೇಳ್ತಾನಂತೆ, ನಿನಗೆ ಸಂಪತ್ತು ಕೊಟ್ಟೆ ಏನ್ ಮಾಡಿದ್ದಿ, ನಿನಗೆ ಆರೋಗ್ಯ ಕೊಟ್ಟೆ ಏನ್ ಮಾಡಿದ್ದಿ, ನಿನಗೆ ವಿದ್ಯಾಭ್ಯಾಸ ಕೊಟ್ಟೆ ಏನ್ ಮಾಡಿದ್ದಿ. ಈ ಉಸ್ತಾದ್ ಇದ್ದಾರೆ, ಅವರೆಲ್ಲ ಕಲಿತು ನನಗೆ ಯಾರು ಸಂಬಳ ಏನು ಕೊಡುವುದಿಲ್ಲ ಅಂತೇಳಿ ಮೂಲೆಯಲ್ಲಿ ಕೂತ್ರೆ ಅಲ್ಲಾಹನು ಫಸ್ಟಿಗೆ ಕೇಳುವುದು ಅದನ್ನು, ನಿನಗೆ ನಾನು ವಿದ್ಯಾಭ್ಯಾಸ ಕೊಟ್ಟೆ, ನೀನು ಏನ್ ಮಾಡಿದ್ದಿ ಅಂತ. ಉಸ್ತಾದನವರು ಒಪ್ಪಿಕೊಳ್ತಾರೆ, ಸತ್ಯವಾಗಿ ಒಪ್ಪಿಕೊಳ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಾಗೆ ದೀನಿ ಪ್ರಚಾರಕ್ಕೆ ಎಲ್ಲಿಯೂ ಸಂಬಳ ಇರುವುದಿಲ್ಲ ಅಂತ. ಮತ್ತೆ ಸಂಬಳ ಯಾಕೆ ನಿಮಗೆ? ಹೊಟ್ಟೆಪಾಡಿಗೆ. ಆದ್ದರಿಂದ ಅಲ್ಲಾಹನ ದೀನನ್ನು, ಪ್ರವಾದಿಯವರ ಸುನ್ನತ್ತನ್ನು ಪ್ರಚಾರ ಮಾಡಲಿಕ್ಕೆ ಅದಕ್ಕೆ ಯಾವುದೇ ಸಂಬಳ ಇಲ್ಲ. ಕೋಟಿ ಸಂಬಳ ಕೊಟ್ಟರೂ ಸಾಕಾಗ್ಲಿಕ್ಕಿಲ್ಲ. ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಹದೀಸನ್ನ ಇವತ್ತು ಉಸ್ತಾದ್ ನನಗೆ ಕಲಿಸಬೇಕಿದ್ರೆ, ಅವರು ನನಗೆ ಕಲಿಸಿದಾಗ ನಾನೊಂದು 500 ರೂಪಾಯಿ ಅವ್ರ ಕಿಶೆಗೆ ಹಾಕ್ತೇನೆ. ಇಲ್ಲ, 5 ಕೋಟಿ ಹಾಕಿದರೂ ಅವರು ಕಲಿಸಿದಂತ ಅದಕ್ಕೆ ಪ್ರತಿಫಲ ಅಲ್ಲ. ಗೊತ್ತಾಯ್ತಲ್ಲ? ಆ ನಿಟ್ಟಿನಲ್ಲಿ ಅಲ್ಲಾಹನು ನಮ್ಮೊಟ್ಟಿಗೆ ಪ್ರಶ್ನೆ ಮಾಡ್ತಾನೆ, ನಿನಗೆ ಕೊಟ್ಟ ಸಂಪತ್ತನ್ನು ಏನು ಮಾಡಿದ್ದೀನಿ? ಆಗ ತ್ವಾಹಾಜಿಯವರು ಮತ್ತು ಝೈನಾಜಿಯವರಿಗೆ ಹೇಳಲಿಕ್ಕಿರುವಂತ ಒಂದೇ ಒಂದು ಉತ್ತರ, ಹಳೆಕೋಟೆ ಶಾಲೆಗೆ ಕೊಟ್ಟಿದ್ದೇನೆ ಅಂತ, ಹಳೆಕೋಟೆ ಮಸೀದಿಗೆ ಕೊಟ್ಟಿದ್ದೇನೆ ಅಂತ. ಆ ಮಕ್ಕಳು ಅಲ್ಲಿ ಅರಿದ ಚಡ್ಡಿ ಇರುವಾಗ ನೀವು ಪಕ್ಕದ ಶಾಲೆಗೆ ಯಾಕೆ ಹೋಗಿದ್ದೀರಿ ಹೆಸರಿಗ ಅಂತ ಕೇಳಿದಾಗ ಇವರಲ್ಲಿ ಉತ್ತರ ಇಲ್ಲ. ಅಥವಾ ನೀನು ಬೇರೆ ಒಂದು ಶಾಲೆಗೆ ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದಿ ಅಂತ ಕೇಳಿದಾಗ ಇವರಲ್ಲಿ ಉತ್ತರ ಇಲ್ಲ. ಆದ್ದರಿಂದ ನಾನು ಹೇಳುವುದು, ನಾನು ಇರಬಹುದು, ನಾನು ಇಲ್ಲದೆ ಇರಬಹುದು, ನಿಮ್ಮ ಊರಿನಲ್ಲಿ ಆದಂತ ಈ ಶಾಲೆ ಅದನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಿಮ್ಮದು. ನಮ್ಮಲ್ಲಿ ಲೇಟ್ ಆಗಿ ಜಂಡ ಮಿನಿಟ್ ನಮ್ಮಲ್ಲಿ ಈ ಶಾಲೆ ಪ್ರಾರಂಭವಾದದ್ದು ಒಂದು ಕಾಂಪಿಟೇಷನ್ ನಲ್ಲಿ ಪ್ರಾರಂಭ ಆದದ್ದು. ಅದಕ್ಕೆ ಉರ್ದು ಶಾಲೆ ಅಂತ ಹೆಸರು ಬಂದದ್ದು. ಹಳೇಕರದಲ್ಲಿ ಕನ್ನಡ ಶಾಲೆ ಉಂಟು, ಹೋಲಿ ಏಂಜಲ್ಸ್ ನಲ್ಲಿ ಕನ್ನಡ ಶಾಲೆ ಉಂಟು. ಇಲ್ಲಿ ಶಾಲೆ ಪರ್ಮಿಷನ್ ಸಿಗಬೇಕಿದ್ರೆ ಒಂದಾ ಇಂಗ್ಲಿಷ್ ಮೀಡಿಯಂ ಮಾಡಬೇಕು ಅಥವಾ ಉರ್ದು ಮಾಡಬೇಕು. ಆಗ ನಮ್ಮ ಅಧ್ಯಕ್ಷರಾದಂತಹ ಹಾಜಿ UK ಇಬ್ರಾಹಿಂ ಹಾಜಿ ಅವರು ಇಂಗ್ಲಿಷ್ ಮೀಡಿಯಂ ಶಾಲೆ ಬೇಡ, ಪಾಪದ ಮಕ್ಕಳು ಎಲ್ಲರೂ ಕಲಿಬೇಕು ಅಂತ ಹೇಳಿದರು. ಇಲ್ಲಿ ಈ ಮನೆ ಆಚೆ ಮನೆಯಲ್ಲಿ ಈಗ ನಮ್ಮ ಮಸೀದಿ ಜಾಗದಲ್ಲಿ ಒಬ್ಬರು ಒಳ್ಳೆ ರಾಜಕಾರಣಿ ಇದ್ದರು, ಯುವಚಮೀದು ಅಂತ. ಅವರ ತಲೆಯನ್ನು ಖರ್ಚು ಮಾಡಿದರು. ತಲೆ ಖರ್ಚು ಮಾಡಿ ಏನ್ ಮಾಡಿದರು, ನಂಗೆ ಒಂದು ಸಬ್ಜೆಕ್ಟ್ ಉರ್ದು ಮಾಡುವಂತಲೂ ಉರ್ದು ಮಾಡಿದರು, ಒಂದು ಸಬ್ಜೆಕ್ಟ್ ಉರ್ದು ಮಾಡುವಂತಲೂ ಉರ್ದು ಮಾಡಿದರು. ಆ ಉರ್ದು ಸಬ್ಜೆಕ್ಟ್ ಇಲ್ಲಿ ಮಾಡಿ ಇಲ್ಲಿ ಶಾಲೆ ಮಾಡಿದ ಮೇಲೆ ಅಲ್ಲಾಹನ ಅನುಗ್ರಹದಿಂದ ಸಾವಿರಾರು ಮಕ್ಕಳು, ಅದರಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿ ಅವರ ಕಬರಿಗೆ ಹೋಗುವಂಥದ್ದು, ಅವರು ಮಾಡಿದಂತ ಒಳ್ಳೆ ಕೆಲಸಕ್ಕಾಗಿ ಅದು ಹೋಗುವಂಥದ್ದು. ಅದನ್ನು ಉಳಿಸುವಂತ ಜವಾಬ್ದಾರಿ ಈ ಇಬ್ಬರಲ್ಲ, ಇನ್ನೂ ಇದ್ದಾರೆ ನಮ್ಮಲ್ಲಿ ರಾಜಕೀಯದಲ್ಲಿ. ನಮ್ಮ ಸಂಚಾಲಕರಾದ ಇಸ್ಮಾಯಿಲ್ ಆಜಬರವರು ಇದ್ದಾರೆ, ಈಗ ಅಲ್ತಾಫ್ ರವರಿದ್ದಾರೆ, MH ಇಬ್ರಾಹಿಂ ಇದ್ದಾರೆ, ಕರೀಂ ಇದ್ದಾರೆ. ಅವರ ಮನಸ್ಸಿಗೆ ಬರಬಾರ್ದು ನಂಗಳ ಬೇರೆ ಹೊಂತಿಲ್ಲ ಅಂತ ಅವರಿದ್ದಾರೆ. ಯಾಕಂತ ಹೇಳಿದ್ರೆ ಉಂಟಲ್ಲ, ನಮ್ಮಲ್ಲಿ ಪ್ರವಾದಿ ಏನು ಹೇಳುದು, ನೀನು ಯಾವುದಾದ್ರೂ ಒಂದು ಕೆಲಸಕ್ಕೆ ಸಹಾಯ ಮಾಡು. ಹೇಗೆ ಮಾಡು? ನಿನ್ನಲ್ಲಿ ಹಣ ಇದ್ದರೆ ಹಣ ಕೊಡು, ಇಲ್ವಾ ಮಾನಸಿಕವಾಗಿ ಮಾಡು. ಮನಸ್ಸಿನ ತಲೆಕೋಟೆ ಸ್ಕೂಲ್ 100 ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಇದು ಚಡ್ಡಿ ಇಲ್ಲಲ್ಲ, ನಾನೊಂದು ಚಡ್ಡಿ ಯಾರಿಂದಾರೆ ತೆಗೆದುಕೊಡ್ಬೇಕು, ನಿನ್ನ ಮನಸ್ಸಿಂದ ಮಾಡು. ಇನ್ನೊಬ್ಬರಿಗೆ ಹೇಳು ಒಳ್ಳೆ ಮಾತು, ಹಳೆಕೋಟೆ ಶಾಲೆಯಲ್ಲಿ ತಗೊಳ್ಳುವಂಥದ್ದು ಒಳ್ಳೆಯದಕ್ಕೆ ಅಂತೇಳಿ. ನಿನ್ನೆ ನನಗೆ ಒಬ್ಬರು ಹೇಳ್ತಾರೆ, ಏನ್ ಗೊತ್ತುಂಟಾ, ಬಹಳ ಬೇಸರ ಆಯ್ತು, ನೀವು ಹಳೆಕೋಟೆ ಸ್ಕೂಲ್ 10,000 ರೂಪಾಯಿ ಖರ್ಚಾಗುದಾದರೆ 1 ಲಕ್ಷ ರೂಪಾಯಿ ತಗೊಳ್ತೀರಿ ಅಂತ ಬೇರೆ ಡೊನೇಷನ್ ನಿಂದ.
ಡೊನೇಷನ್ ಮಾಡಿ 1 ಲಕ್ಷ ತಗೊಳ್ತಾರೆ. ಯಾರು ಹೇಳಿದ್ರು? ನಿಮ್ಮೊಟ್ಟಿಗೆ ಇರುವವರು ಹೇಳಿದ್ದಾರೆ. ನಾನು ಹೇಳಿದೆ, ನನ್ನೊಟ್ಟಿಗೆ ಇರುವವರು ಹೇಳುವಾಗ ನೀವು ನನ್ನನ್ನು ಕರಿಬೇಕು, ಅವರನ್ನು ನನ್ನನ್ನು ಒಟ್ಟಿಗೆ ನಿಲ್ಲಿಸಿ ಕೇಳಬೇಕು, ಯಾರು ಕೊಡ್ತಾರೆ, ಯಾರು ಕೊಟ್ಟಿದ್ದಾರೆ ಅಂತೇಳಿ. ಅಂಥದ್ದಲ್ಲ. ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ನಾನು 50 ದಿವಸ ಮಾತಾಡಲಿಲ್ಲ, ಆದ ಕಾರಣ ಮಾತು ಜಾಸ್ತಿ ಆಗ್ತದೆ. 50 ದಿವಸ ಸುಮ್ಮನೆ ಇದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಇರುವುದೇ ಅಷ್ಟು. ಇಬ್ಲೀಸ್ ಅಲ್ಲಾಹನ ಹತ್ರ ಕೇಳಿದ್ದು ಏನು? ನಾನು ಶ್ರೀಮಂತನಾಗ್ತೇನೆ ಅಂತ ಕೇಳಲಿಲ್ಲ, ನಾನು ನಿನ್ನ ಅಸಿಸ್ಟೆಂಟ್ ಆಗ್ತೇನೆ ಅಂತೇಳಿ ಕೇಳಲಿಲ್ಲ. ಅಲ್ಲಾಹನ ಹತ್ರ ಇಬ್ಲೀಸ್ ಕೇಳಿದ ಒಂದೇ ಒಂದು ವರ ಏನು? ಪ್ರಪಂಚದಲ್ಲಿ ನಾನು ಯಾರನ್ನು ಬಿಡದೆ ಇಬ್ಲೀಸ್ ಮಾಡ್ತೇನೆ, ಅವರನ್ನು ವಸ್ವಾಸ್ ಮಾಡ್ತೇನೆ ಅಂತ, ಅವರನ್ನು ದಾರಿ ತಪ್ಪಿಸ್ತೇನೆ, ಆ ವರ ನನಗೆ ಕೊಡುವುದು ಕೇಳಿದ್ರು. ಅಲ್ಲಾಹ್ ತಥಾಸ್ತು ಹೇಳಿದ್ದಾನೆ. ಆದ್ದರಿಂದ ಅವರು ನಾವು ಇಬ್ಲೀಸ್ಗಳನ್ನೆಲ್ಲ ಬಿಟ್ಟು ಬಿಡಬೇಕು. ನನಗೆ ಮತ್ತೆ ಅವರೇ ಹೇಳ್ತಾರೆ ಅದು ಇಬ್ಲೀಸ್ ಮಾಸ್ಟರ್ ಕೊಟ್ಟು ಅಂತೇಳಿ. ಆದ್ದರಿಂದ ಅದನ್ನು ನನಗೆ ಸಂತೋಷ ಇದೆ, ನನಗೆ ಆ ಬಗ್ಗೆ ಹೆದರಿಕೆ ಇಲ್ಲ. ಆದರೆ ಇವರು ಇರುವಾಗ ನಾನು ಹೇಳಬೇಕಾಗ್ತದೆ. ಝೈನುಲ್ ನಾದಿ ಅವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ನಾನು ಅವರನ್ನು ಒಂದು ಹೇಳಿದೆ, ನಿಮ್ಮನ್ನು, ಯಾಕಂದ್ರೆ ನೀವು ಹಿರಿಯರು, ನಮ್ಮ ಇಲ್ಲಿ ಕಾರ್ಯಕ್ರಮ ಕೇಳುವಾಗ ಮರ್ಹೂಮ್ ರಜಾಕ್ ಮಾಡ್ತಾ ಇದ್ರು. ರಜಾಕ್ ಅವರು ಏನಂತ ಹೇಳಿದರೆ, ಇಲ್ಲಿ ಮಾತನಾಡಿದರೆ ಇದು ದರ್ಗದವರೆಗೆ ಕೇಳ್ತದೆ, ಇಲ್ಲಿ ಈ ಮಾತು ದರ್ಗಕ್ಕೆ ಕೇಳ್ತದೆ. ಇಲ್ಲಿ ನಾನು ಒಂದು ದಿವಸ ಒಬ್ಬರು ಕಾರ್ಯಾಗಾರಕ್ಕೆ ಬಂದಿದ್ದರು, ಮೂಡುಬಿದಿರೆಯಿಂದ ಒಬ್ಬರು ಲೆಕ್ಚರ್ ಮೂಡುಬಿದಿರೆಯಿಂದ ಬಂದು ಅವರು ಸ್ವಲ್ಪ ಮಾತು ಜೋರು ಮಾತಾಡಿದರು. 11 ಗಂಟೆ ಟೈಮ್. ನಾನು ನೋಡುವಾಗ ಖಾಲಿ ಗುಂಡು ಹುಟ್ಟುಕೊಂಡು ಬನಿಯನ್ ಹಾಕಿ ಒಂದು ಅಲ್ಲಿದ್ದಾರೆ. ಅಲ್ಲಿದ್ದು ಯಾರನ್ನ ಕಳಿಸ್ತಾರೆ, ಮಾಸ್ಟರ್ ಅಲ್ಲಿ ಬಿಳಿಕೊಡು ಅಂತ. ನಾನು ಕೆಳಗೆ ಹೋಗುವಾಗ ಅವ್ರು ಕೇಳಿದ್ರೆ, ಎಂದ್ರ ಮಾಸ್ಟರ್ ಗಲಾಟೆ, ಅವನು ಎಂದ್ರ ಹಾಕಿರ ನಿങ്ങളെ? ಅದ್ರಲ್ಲಿ ನಮ್ಮನ್ನು ಮಾಡುವುದಲ್ವ, ಅಲ್ಲಿ ಕಾರ್ಯಾಗಾರ ಆಗ್ತದೆ ಅಂತ. ಅಂದ್ರೆ ಅಂತ ಒಂದು ಪ್ರೀತಿ ಬೇಕು ಶಾಲೆ ಮೇಲೆ. ನೋಡಿ, ಅವರು ಬಂದು ಯಾರು ಕರೀಲಿಲ್ಲ, ನಮ್ಮನ್ನು ಏನು ಮಾಡ್ಲಿಕ್ಕಿಲ್ಲ. ನಾವು ಮಾಡೋದು ಯಾರಿಗಾಗಿ? ಸಾರ್ವಜನಿಕರಾಗಿ. ಆದ್ದರಿಂದ ಆ ಒಂದು ಪ್ರೀತಿ ನಿಮಗೆ ಶಾಲೆಯ ಮೇಲೆ ಇರಬೇಕು ಅಂತೇಳಿ ಜೈನಾಜಿ ಅವರ ಹತ್ರ ಕೇಳೋದು. ಮತ್ತೆ ಯಾರಿಗಾಗಿ ನಾವು ಬರ್ಲಿಕ್ಕಿಲ್ಲ, ನಾವಿಲ್ಲಿ ಯಾರಿಗಾಗಿ ಬದುಕುವುದಲ್ಲ, ನನ್ನದು ಏನು ಸರಿ ಇದೆ ಅದಕ್ಕೆ ನಾವು ಬದುಕುವುದು. ಅವ ಬಂದನ, ಇವ ಬಂದನ, ಅವನಿಂತನ ಇವನಿಂತನ ಹೇಳ್ಬೋದು, ಹೇಳದೆ ಇರ್ಲಿಕ್ಕಿಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ, ಅದು ಹೇಳಲೇಬೇಕಾಗ್ತದೆ. ಅದು ನಮಗೆ ಸ್ಫೂರ್ತಿ ಆಗ್ಬೇಕು. ಅವನು ಯಾರೋ ಒಬ್ಬ ಇಂಗ್ಲಿಷ್ ಇವನು ಸರ್ವಾಧಿಕಾರಿ ಒಬ್ಬ ಇದೆ, ಯಾರು? ಹಿಟ್ಲರ್ ಒಬ್ಬ ಸರ್ವಾಧಿಕಾರಿ ಅಂತ, ಯಾರು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ. ಹಾಗೆ ಹಿಟ್ಲರ್ ಹೇಳ್ತಾನಂತೆ, ನನಗೆ ಈ ಸ್ಫೂರ್ತಿ ಯಾಕೆ ಬಂತು ಅಂತ ಕೇಳಿದರೆ ವಿರೋಧ ಮಾಡಿದಾಗ ಅಂತ. ನನಗೆ ಯಾರು ವಿರೋಧ ಮಾಡಿದಾಗ ನನಗೆ ಸ್ಫೂರ್ತಿ ಬರುವುದು, ನನ್ನನ್ನು ಹೊಗಳಿದಾಗ ನನಗೆ ಸ್ಫೂರ್ತಿ ಬರುವುದಿಲ್ಲ ಅಂತ ಸ್ಫೂರ್ತಿ ಇರ್ಬೇಕು. ವಿರೋಧ ಯಾರಾದರೂ ಮಾಡಿದಾಗ ನಾವು ಪುಟಿದೇಳ್ಬೇಕು, ಅದು ಊರಿನ ಯಶಸ್ವಿಗೆ ಕಾರಣ ಆಗ್ತದೆ. ಅದನ್ನೇ ಉಸ್ತಾದ್ ಇದ್ದಾರೆ, ತಪ್ಪಾಗ್ತದೆ ಉಸ್ತಾದ್ ಮಾಫಾಕರು, ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಖಿಲಾಫತ್ ತೆಗೆಯುವಾಗ ಖಿಲಾಫತ್ ಬೇಡ ಹೇಳ್ತಾರಂತೆ. ನಕ್ಕು ಖಿಲಾಫತ್ ಬೇಡ, ನಕ್ಕು ನಿಭಾಯಿಸೋಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಎಲ್ಲರೂ ಉಮರ್ ಬಿನ್ ಖತ್ತಾಬ್ ಆಗ್ಬೋದು ಅಂತ ಕೈ ಮೇಲೆ ಮಾಡ್ತಾರಂತೆ. ಎಲ್ಲರೂ ಅಲ್ಲಿದ್ದವರೆಲ್ಲ ಬಹುಮತ ಅಲ್ಲ, ಡಬಲ್ ಬಹುಮತ, ಎಲ್ಲರೂ ಕೈ ಮೇಲೆ ಮಾಡುವಾಗ ಇವರಿಗೆ ಹೆದರಿಕೆ ಆಗ್ತದೆ. ಈಗ ನಾನು ಪಡಚೊಂಡಿದ್ರಿಗೆ ಉತ್ತರ ಚೊಲ್ಲಕ್ಕೆ ಬರುವುದು, ನಕ್ಕು ವಿರೋಧ ಇಲ್ಲ, ಆದ ಕಾರಣ ನನಗೆ ಬೇಡ ಈ ಖಿಲಾಫತ್, ಈ ಅಧಿಕಾರ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಆ ಸಭೆಯ ಮಧ್ಯದಿಂದ ಒಂದು ಮುದುಕಿ, ಒಂದು ಅಜ್ಜಿ ಹೇಳ್ತಾರಂತೆ, ಆ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ದೀನನ್ನು ಪ್ರಚಾರ ಮಾಡುವಲ್ಲಿ ಒಂದು ಚೂರು ಚಾಚು ತಪ್ಪಿದರೆ ಇದರಿಂದ ನಾನು ಉಮರ್ ಅವರ ತಲೆಯನ್ನು ತೆಗೆಯುತ್ತೇನೆ. ಆಗ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರಂತೆ, ಸರಿ ನಾನು ಅಧಿಕಾರ ತೆಗೊಳ್ತೇನೆ ಅಂತ. ಯಾಕಂದ್ರೆ ಯಾವುದೇ ಕಾರ್ಯ ಮಾಡಬೇಕಿದ್ರೂ ನಮಗೆ ವಿರೋಧ ಬೇಕು. ಆ ವಿರೋಧ ಇದ್ದಾಗ ಮಾತ್ರ ನಮ್ಮ ಕಾರ್ಯ, ನಾವು ನಡೆಯುವಂತ ನಡೆ ಇದೆಲ್ಲ ಸರಿಯಾಗ್ಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಹೊಗಳ್ತಾರೆ, ಹೊಗಳಿಕೆ ಮಾತ್ರ ಅಲ್ಲ, ಆ ಹೊಗಳಿಕೆಯೊಟ್ಟಿಗೆ ತೆಗಲಿಕೆಯೂ ಬೇಕು. ಇದ್ದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವುದರೊಂದಿಗೆ ಝೈನಾಜಿ ಅವರನ್ನ ಆತ್ಮೀಯತೆಯಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಅಲ್ತಾಫ್ ರವರಿದ್ದಾರೆ. ಅಲ್ತಾಫ್ ರವರು ಅಂತ ಹೇಳಿದರೆ ಏನೆಂದರೆ, ಅವರ ಬಾಯಿ ಬಡ ಶಬ್ದ ಜೋರು, ಬಾಯಿಯಲ್ಲಿ ಶಬ್ದ ಜೋರು, ಆದರೆ ಅವರ ಹೃದಯ ಮೃದುವಾಗಿರುತ್ತದೆ. ಯಾವುದೇ ನಮ್ಮ ಶಾಲೆಯ ಬಗ್ಗೆ ದರ್ಗದಿಂದ ಏನೆಲ್ಲ ನಮಗೆ ಸಿಗ್ಬೇಕು ಅಥವಾ ಊರಿನಿಂದ ನಮಗೆ ಏನೆಲ್ಲ ಯಾರಿಂದೆಲ್ಲ ತೆಗಿಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲವನ್ನ ತೆಗೆದುಕೊಡುವಲ್ಲಿ ಶಾಲೆಗೆ ಒಂದು ಸೇತುವೆಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರಾದರೂ ನೋಡಿದಾಗಲ್ವೋ, ನೀವು ಅಲ್ತಾಫಿ ಪತ್ರ ಜೋರು ಫಣಗಿಕೊಂಡಿದ್ದಾರೆ ಇಪ್ಪೊಟ್ಟಿಗೆ ಕೊಂಡಮ್ಮ ಅಂತ. ಆದರೂ ಯಾಕೆ? ಶಾಲೆಗಾಗಿ ಅವರು ಮಾಡುವಂಥದ್ದು. ಆದ್ದರಿಂದ ಅಲ್ಲಾಹನವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ, ಅದರೊಟ್ಟಿಗೆ ಒಳ್ಳೆಯದನ್ನು ಚಿಂತಿಸುವಂತ ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಅವರನ್ನು ಆತ್ಮೀಯತೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಹಾಗೆ ನನ್ನ ಆತ್ಮೀಯ ಮಿತ್ರರಾದಂತಹ ಕರೀಂ ರವರಿದ್ದಾರೆ, ನಮ್ಮ ಕೋಶಾಧಿಕಾರಿಗಳು. ಎಲ್ಲ ಸಮಯದಲ್ಲೂ ಒಳ್ಳೆಯದನ್ನೇ ಶಾಲೆಯ ಬಗ್ಗೆ ಮಾತನಾಡುತ್ತಾ ಶಾಲೆಗೆ ಏನೆಲ್ಲ ಆಗ್ಬೇಕು ಅದೆಲ್ಲವನ್ನ
ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸದಾ ಇರುವವರು, ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಈಗ ಹೇಳಿದೆ, ನಾನು ನಮ್ಮ ಈಗಿನ ಅಧ್ಯಕ್ಷರಾದಂಥ ರೈಟ್ ವೇ ಅಶ್ರಫ್ ರವರನ್ನ ಒಮ್ಮೆ ನೆನಪಿಸ್ಕೊಳ್ಬೇಕು. ಅವರು ಹೇಳಿದರು, ಮಾಸ್ಟರ್ ಎಲ್ಲರೂ ಬರಲಿಲ್ಲ ಮಾಸ್ಟರ್ ನಿங்களோட ಫಂಕ್ಷನ್ಗೆ, ಎಲ್ಲರೂ ಬಿಳಿಕೊಂಡು ನಂಗಲ್ಲ അങ്ങനല്ല നയിച്ചെന്ന ಅಂತ ಫಂಕ್ಷನ್ಗೆ ಎಲ್ಲರೂ ಬಿಳಿಕೊಂಡು അങ്ങനಲ್ಲ ನಯಿಸನ್ನ ಅಂಗಲ ಕಾಣನು. ಆದ್ದರಿಂದ ನಮ್ಮಲ್ಲಿ ದುಡಿದವರು ತುಂಬಾ ಮಂದಿ ಇದ್ದಾರೆ, ನೆನಪಿಸಿಕೊಳ್ಬೇಕಾಗ್ತದೆ. ಆ ನೆನಪಿಸಿಕೊಂಡಾಗ ಮಾತ್ರ ಆಗ್ತದೆ. ಇದ್ದಿನಬಾಜಿ ಅವರು ಇರ್ಬೋದು, ರಶೀದರವರು ಆಚೆ ನಮ್ಮ ಬಿಲ್ಡಿಂಗಿಗೆ ಫುಲ್ ಕಾರಣ ರಶೀದರವರು. ಪಾಪ ಅನಾರೋಗ್ಯದಿಂದಿದ್ದಾರೆ, ಅವರಿಗೆ ಅಲ್ಲಾಹನು ದೀರ್ಘ ಆಯುಷ್ಯ ಕೊಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ. ಯಾಕಂದ್ರೆ ನಮ್ಮಲ್ಲಿ 5 ಪೈಸೆ ಇರಲಿಲ್ಲ. ಟೀಚರ್ಸ್ನವರಿಗೆಲ್ಲ ಆಗ್ಬೋದು ನಮಗೆ ಫ್ಯಾನ್ ಇಲ್ಲ ಅಂತೇಳಿ, ಇನ್ನು ಫ್ಯಾನ್ ಬೇಕು, AC ಬೇಕು ಅಂತ. ಆದರೆ ನಾನು ಹೇಳ್ಬೇಕಿದ್ರೆ ನಮ್ಮ ಶಾಲೆ ಕಟ್ಟುವಾಗ ನನ್ನಲ್ಲಿದ್ದಂಥ ಹಣ ನಮ್ಮ ಉಳ್ಳಾಲದ ಕಾಜಿಯವರು ಕೊಟ್ಟ 100 ರೂಪಾಯಿ ಈಗಲೂ ಉಂಟು ನನ್ನ ಕಪಾಟಲ್ಲಿ. 100 ರೂಪಾಯಿ ಅವ್ರ ಹತ್ರ ಡೊನೇಷನ್ಗೆ ಫಸ್ಟ್ ಹೋದು. ಮತ್ತು 1 ಲೋಡು ಕಪ್ಪು ಕಲ್ಲು, 1 ಲೋಡು ಕಪ್ಪು ಕಲ್ಲು ಮಾತ್ರ ಇದ್ದದ್ದು. ನಾವಲ್ಲಿ ಕೆಲಸ ಮಾಡಿ ಸಂಜೆ ಕೆಲಸ ಕೊಡಬೇಕಿದ್ರೆ, ಮೊನ್ನೆ ನೋಡಿ ಸೆನ್ಸಸ್ಗೆ ಬಂದವರಿಗೆ ಗೊತ್ತುಂಟು, ಅಲ್ಲಿ ಪ್ರಭುವದೊಂದು ಇದ್ದಾರೆ, ಅವರ ಅಂಬಾಸಡರ್ ಕಾರು, ಅದರಲ್ಲಿ ನಾವು ಮನೆಗೆ ರಾತ್ರಿ ಹೋಗಿ ತಂದು ಬೆಳಿಗ್ಗೆ ಕೂಲಿ ಕೊಟ್ಟು ಮಾಡಿದಂತ ವ್ಯವಸ್ಥೆ ನಮ್ಮ ಶಾಲೆಗಳು. ನಮ್ಮ ಶಾಲೆಗೆ ಆಗುವಾಗ ಮಾತ್ರ ಹಾಗೆ ಆಗಿದೆ. ದರ್ಗದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಅದಕ್ಕೆ ಬಹಳಷ್ಟು ಶ್ರಮ ಪಟ್ಟಂಥದ್ದು, ಅದನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಿಮಗಿದೆ. ಇವರೆಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಇನ್ನೂ ಇದೆ ನಮ್ಮ ತಂಡ. ಇನ್ಶಾ ಅಲ್ಲಾ ಮುಂದಿನ ದಿವಸಗಳಲ್ಲಿ ಆ ತಂಡಗಳು ನಮ್ಮೊಟ್ಟಿಗೆ ಸೇರಿಕೊಳ್ಳಲಿಕ್ಕಿದೆ. ಅವರಿಗೂ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಯಾಕೆ ನಾನು ನೆನಪಿಸಿದೆ ಅಂತೇಳಿ ನಾನು ರಾತ್ರಿ ಅವರನ್ನು ಕರೆಯುವಾಗಿ ಕೇಳಿದರು, ಎಲ್ಲರೂ ಬಂಡ್ಲೆಂದ ಮಾಸ್ಟರ್ ನಿಮಗೆ ಬಿಳಿಕ್ಕಿಲ್ಲ ಏನು? ಅದು ನಾನು ಹೇಳಿದ್ರೆ ನಾನು ಕರೀತೇನೆ, ಅದ್ರ ಕೆಲವೊಂದು ತಾಂತ್ರಿಕ ತೊಂದರೆಗಳಿವೆ ಅಂತ. ಹಾಗೇನೆ ಇವತ್ತು ನಮ್ಮ MH ಇಬ್ರಾಹಿಂ ರವರಿದ್ದಾರೆ. ನಮ್ಮ ಶಾಲೆಗೆ ಪ್ರತಿ ದಿವಸದಲ್ಲಿ ನಾವು ಏನಾದರೂ ಕೇಳಬೇಕಿದ್ರೆ, ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಾನು ಏನಾದರೂ ಹೇಳಿದೆ, ಸರಿ ಇಲ್ಲಿ ಒಂದು ಬಲ್ಬ್ ಇಲ್ಲ ಅಂತ ಹೇಳಿದ್ರೆ, ಅವರ ಯಾರಿಗೆ ಮಗಳ ಗಂಡನದ ಏನಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಂದ ನನಗೆ ಸಾಯಂಕಾಲ ಹೋಗಿ ತಂದು ಒಂದು ಬಲ್ಬ್ ಕೊಡ್ತಾರೆ. ಈಗ ನಮ್ಮ ಮಕ್ಕಳಿಗೆ ಪುಸ್ತಕ, ಮೊನ್ನೆ 5-6 ಕಟ್ಟು ಪುಸ್ತಕ ತಂದು ಕೊಟ್ಟರು. ಅದು ಅಲ್ಲ ಹೇಳ್ತಾರೆ, ಬರುವ ವರ್ಷ ನಾವು ಹೋಗಿ ಕೇಳಬೇಕು, ಜಾಸ್ತಿ ತಗೊಳ್ಬೇಕು ಅಂತ. ಯಾಕೆ ನಾವು ಕೇಳ್ತಾ ಇದ್ದಾರೆ? ಅವರ ಮಕ್ಕಳು ನಮ್ಮ ಶಾಲೆಗೆ ಬರುವುದಿಲ್ಲ. ಮತ್ತೆ ಯಾಕೆ ನಮ್ಮ ಶಾಲೆಗೆ ಬರುವಂತ ಮಕ್ಕಳು ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರದು ಎಂಬಂತ ದೃಷ್ಟಿಯಿಂದ ಅವರಿಗೆಲ್ಲ ದೀರ್ಘ ಆಯುಷ್ಯ ಕೊಡಲಿ, ಒಳ್ಳೆ ಆರೋಗ್ಯವನ್ನು ಕೊಡಲಿದ್ದಲ್ಲಿ ಕೇಳಿಕೊಳ್ಳುವುದರೊಂದಿಗೆ ನನಗೆ ಬಹಳಷ್ಟು ಸಂತೋಷ ಏನಂದ್ರೆ, ತಾಯಿಯಂದಿರು ಇದ್ದೀರಿ, ನೀವು ಈ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮಗೆ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತೇನೆ. ನನ್ನ ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಶಿಯಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನ ಸಹೋದ್ಯೋಗಿಗಳು ಇದ್ದೀರಿ, ನಾನು ಏನು ಹೇಳಿದರೂ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಕೆಲಸ ಮಾಡುವವರು. ಆಗ ನಾವು ಕೆಲವರಿಗೆ ಮನಸ್ಸಿಗೆ ಆಗ್ಬೋದು, ಇದ್ಯಾಕೆ ಎಲ್ಲರಿಗೂ ಒಟ್ಟಿಗೆ ಹೇಳಿದರು ಅಂತ. ಆಗ ನಾನು ಮೊನ್ನೆ ಅವರಿಗೆ ಹೇಳಿದ್ದೇನೆ, ನಾನು ಎಲ್ಲರಿಗೂ ಒಟ್ಟಿಗೆ ಹೇಳುವಾಗ ನಿಮ್ಮ ಕೈಯನ್ನು ನೋಡಿಕೊಳ್ಳಿ ಅಂತ. ಯಾಕೆ ಸರ್ ಅಂತ ಹೇಳಿದಾಗ, ಆ 5 ಬೆರಳುಗಳು ಒಂದೇ ರೀತಿ ಇಲ್ಲ. ಆದ ಕಾರಣ ಅವರೆಲ್ಲರೂ ಒಂದೇ ರೀತಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಒಂದೇ ರೀತಿಯಾಗಿ ಮಾಡಲಿಕ್ಕೆ ಪ್ರಯತ್ನಿಸಿಕೊಳ್ಬೇಕು. ಕೆಲವರಿದ್ದಾರೆ ದಿನ ದೂರುದು, ನಾನು ನನ್ನ ದಿನವನ್ನು ದೂಡಿ ಬಿಡ್ತೇನೆ. ಆ ನಿಮ್ಮ ದಿನವನ್ನು ದೂಡಿದಾಗ ಅದು ನಿಮಗೆ ಏನಾಗಿರ್ತದೆ ಅಂತ ಹೇಳಿದ್ರೆ ಅದು ಯಶಸ್ವಿ ಆಗುವುದಿಲ್ಲ. ನಾನು ಆತ್ಮೀಯತೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು ಅಂತ. ಟೀಚರ್ಸ್ನವರಿಗೆ ನಾವು ಯಾವಾಗಲೂ ಕಾರ್ಯಾಗಾರ ಮಾಡುವಾಗ ಹೇಳಿಕೊಂಡು, ಕೆಲವು ಟೀಚರ್ನವರು ಹೇಳ್ತಾರೆ, ಪಾಠವನ್ನು ಕಷ್ಟಪಟ್ಟು ಓದಿದ್ರೆ ಪಾಸ್ ಆಗ್ತೀನಿ. ನಾನು ಯಾವಾಗಲೂ ಹೇಳುವುದೇನು, ಯಾವುದೇ ಮಕ್ಕಳು ಕಷ್ಟಪಟ್ಟು ಓದಲೇಬಾರದು. ಕಷ್ಟಪಟ್ಟು ಓದಿದರೆ ನೀವು ಪಾಸ್ ಆಗುವುದಿಲ್ಲ. ನೀವು ಇಷ್ಟಪಟ್ಟು ಓದಬೇಕು. ನನಗೆ ಈ ಪಾಠ ಬೇಕು ಅಂತೇಳಿ ಇಷ್ಟಪಟ್ಟು ಓದಿದರೆ ಮಾತ್ರ ನೀವು ಪಾಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಎಲ್ಲ ಟೀಚರ್ಸ್ನವರು ಯಾವುದನ್ನು ಹೇಳುವುದನ್ನು ಕಾಯದೆ ನಮ್ಮ ಶಾಲೆ ಎಂಬಂತ ದೃಷ್ಟಿಯಿಂದ ನೀವು ಕೆಲಸ ಮಾಡಿದರೆ ಸೈಯದ್ ಮದನಿ ಅವರ ಅನುಗ್ರಹ ನಿಮ್ಮ ಮೇಲೆ ಇರ್ತದೆ ಅಂತ ಹೇಳುವುದರೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತೇನೆ. ನನ್ನ ಆತ್ಮೀಯ ವಿದ್ಯಾರ್ಥಿ, ಈಗ ಮಿತ್ರ, ಸಹೋದರ ಎಲ್ಲಾದಂತ ಆಸಿಫ್ ಇದ್ದಾರೆ. ಎಷ್ಟು ಹೊತ್ತು ಬೇಕಾದರೂ ನಮ್ಮೊಟ್ಟಿಗೆ ಇರ್ತಾರೆ. ನಮ್ಮ ಶಾಲೆಯ ಬಗ್ಗೆ ಯಾವಾಗಲೂ ಅವರ ಚಾನೆಲ್ನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಇದನ್ನು ಹಾಕ್ತಾರೆ. ಪೇಪರಿಗೆ ಚಂದವಾದಂಥ ಫೋಟೋವನ್ನು ಹಾಕ್ತಾರೆ. ಇದೆಲ್ಲದಕ್ಕೂ ಅಲ್ಲಾಹನು ಅವನಿಗೆ ಅನುಗ್ರಹ ಕೊಟ್ಟದ್ದು ಅವ ನಮ್ಮ ಚೆಂಬುಗುಡ್ಡೆ ಶಾಲೆಯಲ್ಲಿ ಕಲಿತ ಕಾರಣ. ಆ ಸೈಯದ್ ಮದನಿ ಅವರ ಬರ್ತದೆ, ಅದು ಅವನ ಮೇಲೆ ಯಾವತ್ತೂ ಇದೆ. ಅವನನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. بسم الله الرحمن الرحيم الحمد لله الذي هدانا إلى ملة الحنيف وجعلنا هدى قوله تعالى ولقد كرمنا بني آدم كوسات سنيا وهلنا من إقداه خصوصي قوله تعالى كنتم خير أمتي أخرجت للناس صائغة نية وصرفنا بحبيبه المصطفى من جبلة البصرية محمد بن مبعوث في الدين الحق مؤيد بآيات الباهرات العلية
فسبحان من سيد أركان دينه من نبيه وأصحابه الذين صفاه بقوله تعالى محمد رسول الله صلى الله عليه وسلم الذين معه أشداء على الكفار رحماء بينهم تراهم ركعا سجدا يبتغون فضلا من الله ورضوان سيماهم في وجوههم من أثر السجود ذلك مثل في التوراة مثل في الإنجيل كزرع أخرج شطأه فأزاره واستوى على سوقه يعجب الزراع ليغيظ بهم الكفار وعد الله الذين آمنوا وعملوا الصالحات من مغفرة وأجرا عظيما وفضلا من أصحاب المجاهدين ذلك قوله تعالى فضل الله المجاهدين على القاعدين أجرا عظيما درجات منه مغفرة ورحمة وكان الله غفورا رحيما وفضل منه شهداء البدريين الذين بذلوا لله ولرسوله نفوسهم زكية وصرفوا وجعل بقراءة أسمائهم وتوسلوا بهم فواهد جليا رضي الله عنه ونفعنا فيهم بالدارين ببركاتهم عليا وصلى الله على سيدنا محمد وعلى آله وصحبه وسلم تسليما كثيرا رضي الله. ألا لله الحمد في كل لحظة على ما هدانا ملة خير ملتي صلاة تحيتي على المصطفى المختار وكرمنا فضلا علينا بحكمة نبي الهدى ماحي الرضا والرزية صلاة وتسليم وأزكى تحيتي على المصطفى المختار خير البرية رسول دعا الكفار لحقق الأولى قفوا ابتدوا الفوز نالوا بجملتي صلاة وتسليم وأزكى تحيتي على المصطفى المختار خير البرية هل مانع منه فهو أزكى تحيتي على المصطفى المختار خير البرية وزادوا بأموال وباعوا نفوسهم لدين الهدى في كل مؤمن غزوتي صلاة وتسليم وأزكى تحيتي على المصطفى المختار خير البرية تشرف منهم أهل بدر إلهنا بأنواع آلاء وأعلام زيتي صلاة وتسليم وأزكى تحيتي على المصطفى المختار خير البرية في مدحهم جاء الكتاب وسنة كفاهم لهم نص الكتاب وسنتي صلاة وتسليم وأزكى تحيتي على المصطفى المختار خير البرية صلى على الهادي وآله وصحبه صلاة والتسليم رب البرية صلاة وتسليم وأزكى المختار خير البرية اللهم صل وسلم وبارك عليه. وذكر الشيخ الدواني رحمه الله تعالى أنه سمع المشايخ الحديث أن الدعاء مستجاب بذكر اسم الله البدر وقال مجرد وقال غيره إن كثيرا من الأولياء تحصل له الولاية إلا بقراءة اسمائهم والتوسل بهم فنسأل الله سبحانه وتعالى بنبينا وسيدنا محمد صلى الله عليه وسلم وساداتنا أبي بكر وعمر وعثمان وعلي وطلحة والزبير وعبد الرحمن وسعد الله وسعيد بن أبي بكر وسلم الله ونسبه وإياس وبلال وحجير وضحاك ومصطفى والبراء ورسول الله وسيد بلال وبشير وتميم وفتح وثعلبة وثابت 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 وثعلبة وثعلبة وجابر 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 وجبار وجابر وحامد ومراد ورسول الله والحسين والحارث 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 رضي الله وجابر
والحارث بن الحارث وحريث بن الحجار وحبيب وحرام وحمزة رضي الله عنهم عليهم رضوان والبقايا ورحمة ونعم وآلاء من الحق كسرا صلاة وتسليم وزكاة تحيتي على المصطفى المختار خير البرية بصلاتنا خالد وعبيد وعبد الرحمن وعبد الله وعبد الله وعبد الله وعاصم وعرضي وعبيد وعبيد وعبد وعبيد وعبد ربه وعبد الله وعبد الله وعبد الله وعبد 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 وعاصم وعسيمة وعسيمة وعبد وعباد وعباد وعبد الله 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 ورقبة وعدي وعطية عليهم سرور والفقار وتحفة وجود وإحسان تزيد وترفع صلاة وتسليم وزكاة تحيتي على المصطفى المختار خير البرية وبسالاتنا غنام والفاكه وفروته وداوته وحدته وقدرته وقيس وكعب ولبذة ومالك رضي الله ومقداد ومصباح ومسعود ومحرز والمنذر ومالك ومالك ومعد ومعد ومسعود رضي الله ومعبد ومعاذ ومعاذ رضي الله عنا للبدر رضي الله عن الشهداء رضي الله عنا للبدر رضي الله عن الشهداء توسلنا ببسم الله وبالهادي رسول الله وكل مجاهد لله وأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله إلهي سلم الأمة من الآفات والنقمة ومن هم ومن غمة بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله إلهي نجنا وكشف جميع عادية وسيف مكائد العدا والطف بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله إلهي نفس الكرباء عن العاصين والعطباء وكل بلية ووباء بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله فكم من حمية حصلت وكم من ذلة فصلت وكم من نعمة وصلت بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله وكم أغنيت
أعطيت ذا العسر وكم أوليت ذا الفقر وكم عافيت ذا الوزر بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله لقد ضاقت على القلب جميع الأرض مع الرغد فأنج من البلاء الصعد بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله لقد ضاقت على القلب جميع الأرض مع رحبي فأنج من البلاء صعب بأهل البدر يا الله صلاة الله سلام الله على طه رسول الله على ياسين حبيب الله أتينا طالب الرفد وجل الخير والسعد فوسع منحة الأيدي بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله فلا تردد مع الخيبة بل اجعلنا على طيبة أيا ذا العز والهيبة بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله وإن تردد فمن ناتي لنيل جميع حاجاتي أيا ذال الملمات بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله إلهي غفير وأكرمنا بنيل مطالب منا ودفع مساءة عنا بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله إلهي أنت ذو لطف وذو فضل وذو رأف وكم من كربة تنفي بأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله وصل على النبي البر بلا عاد ولا حسر وآل سادة غر وأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله صلوا وسلموا على خير البشر اللهم صل على سيدنا محمد وعلى آل سيدنا محمد بارك وسلم عليه اللهم صل على سيدنا محمد وعلى آل سيدنا محمد بارك وسلم عليه اللهم صل على سيدنا
محمد وعلى آل سيدنا محمد وبارك وسلم عليه. الحمد لله رب العالمين. اللهم صل على سيدنا محمد وعلى آل سيدنا محمد صلاة تنجينا بها من جميع الأهوال والبليات وتسلمنا بها من جميع الأسقام والآفات وتطهرنا بها من جميع السيئات وتغفر لنا بها جميع الخطيئات وتقضي لنا بها جميع الحاجات وترفعنا بها عندك على الدرجات وتبلغنا بها أقصى الغايات من جميع الخيرات في الحياة وبعد الممات. اللهم إنا نتوسل إليك باسمك العظيم وبجاه نبيك الكريم وبالشهداء البدريين وبسائر الصحابة أجمعين أن تكفر عنا الذنوب وتستر العيوب وتحسن الأخلاق وتوسع الأرزاق وتشفي الأسقام وتعافي الآلام وأن تدفع عنا وعن أهل بلدنا وبيتنا ومدرستنا هذا الصم الناقع والداء القامع والوباء القاطع إنك مجيب سامع وأن تصرف عنا الطاعون والبلاء. اللهم نور بالعلم قلوبنا اللهم نور بالعلم قلوبنا اللهم نور بالعلم قلوبنا واستعمل بطاعتك أبداننا وخلص من الفتن أسرارنا واشغل بالاعتبار أفكارنا. اللهم اغفر لنا ما سلف من ذنوبنا وعصمنا فيما بقي من أعمالنا. اللهم لا تؤاخذنا بسوء أفعالنا ولا تهلكنا بخطايانا. اللهم إنا نسألك أن تعيدنا من عذاب القبر وتؤمننا من الفزع الأكبر وتنجينا عن دار البوار وتسكننا الفردوس من دار القرار بحق سيدنا محمد وآله الأبرار. اللهم اغفر للمؤمنين والمؤمنات والمسلمين والمسلمات الأحياء منهم والأموات. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ಸಂಪನ್ನಗೊಳ್ಳುತ್ತೆ ಅಂತ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ನಮ್ಮದೇ ಶಾಲೆಯ ಪರಿಸರದವರು, ಈ ಶಾಲೆಯ ಮೇಲೆ ಸದಾ ಕಾಳಜಿಯನ್ನು ಇಟ್ಟುಕೊಂಡವರು, ಶಾಲೆ ಬಹುಶಃ ಪ್ರಾರಂಭವಾಗಿ ಕೆಲವು ಸಮಯದಲ್ಲಿ ನಮ್ಮ ಶಾಲೆಯ ಒಟ್ಟಿಗೆ ಬಹಳಷ್ಟು ನಿಕಟವಾದಂಥ ಸಂಪರ್ಕವನ್ನು ಇಟ್ಟುಕೊಂಡವರು ರೈಟ್ ವೇ ಅಶ್ರಫ್ರವರು ಇದೀಗ ಉಳ್ಳಾಲ ಜಮಾತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಸಂಸ್ಥೆಗಳ ಅಧ್ಯಕ್ಷರು ಅವರು. ಯುವ ಆಡಳಿತ ವ್ಯವಸ್ಥೆಯೊಟ್ಟಿಗೆ ಸ್ಪಂದನೆಯನ್ನು ಇಟ್ಟುಕೊಂಡವರು. ಬಹಳಷ್ಟು ನಾನು ಆಗಲೇ ಒಮ್ಮೆ ಹೇಳಿದೆ, ಯಾಕಂತ ಹೇಳಿದರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಒಂದು ಮಾತನ್ನು ಹೇಳಿದೆ. ಯಾಕೆ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇಲ್ಲ ಅಂತೇಳಿ. ಎಲ್ಲರನ್ನು ಕರಿಬೇಕು, ಊರಿನಲ್ಲಿ ಇರುವವರನ್ನು ಎಲ್ಲರನ್ನು ಕರಿಬೇಕು. ಶಾಲೆ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಒಂದು ಪಂಚಾಯಿತಿ ಕೇಂದ್ರ. ಯಾವುದೇ ಒಂದು ಪಂಚಾಯಿತಿಗೆ ಆಗೋದು, ಗಂಡ ಹೆಂಡತಿಯದಿರ್ಬೋದು, ಜಾಗದಿರ್ಬೋದು, ಊರಿನ ಸಮಸ್ಯೆಗಳಿರ್ಬೋದು, ಇದೆಲ್ಲದರ ಪಂಚಾಯಿತಿಗೆ ಆಗುತ್ತಿರುವಂತಹ ಒಂದು ಜಾಗ ಅಂತ ಹೇಳಿದರೆ ಶಾಲೆ. ಆ ಶಾಲೆಯಲ್ಲಿ ಕೂತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಹಾಗೆ ಅಲ್ಲ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಶಾಲೆ ಇರುವಾಗ ದಾವಂಡ ಶಾಲೆ, ಅದು ಗೋಂಡ ಶಾಲೆ ಅಂತೇಳಿ ಆಗುವ ಕಾರಣ ಹಾಗೆ ಆಗಲಿಲ್ಲ. ಅದಕ್ಕೆ ಅವರನ್ನು ಮರುಜೀವವನ್ನು ಕೊಡುವಂಥ ಮಾತನ್ನು ಹೇಳಿದರು. ಮುಂದಿನ ದಿವಸಗಳಲ್ಲಿ ಎಲ್ಲರನ್ನು ಕರೀಬೇಕು. ನಮಗೆ ಅವರು ಇವರು ಎಂಬಂತ ಲೆಕ್ಕಾಚಾರ ಇಲ್ಲ. ವಿದ್ಯಾಭ್ಯಾಸಕ್ಕೆ ಯಾರು ಸಹಾಯ ಮಾಡ್ತಾರೆ ಅವರೆಲ್ಲರನ್ನು ಕರೀಬೇಕು. ನಮ್ಮ ಶಾಲೆಯೊಟ್ಟಿಗೆ ಯಾರು ಮಿಡಿಯುತ್ತಾರೆ ಅವರನ್ನೆಲ್ಲರನ್ನು ಸೇರಿಸಿಕೊಳ್ಬೇಕು ಅಂತ. ಅದು ಅವರೊಂದು ವಿಶಾಲವಾದಂಥ ಮನೋಭಾವ. ಆ ಮನೋಭಾವವು ಅವರ ಮರಣದವರೆಗೆ ಅದನ್ನು ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವಿಸುವಂಥ ಅನುಗ್ರಹವನ್ನು ಅಲ್ಲಾಹನು ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಯಾಕಂದರೆ ಸಂಕುಚಿತ ಮನೋಭಾವ ನಮ್ಮಲ್ಲಿ ಇರಬಾರ್ದು. ಸಂಕುಚಿತ ಮನೋಭಾವ ಅಂತ ಹೇಳಿದರೆ ಟೈಮ್ ಇಲ್ಲ, ಬೇಗ ಮುಗಿಸ್ಬೇಕು ಅಂತ ಹೇಳಿದರೆ ಇಬ್ಬರು ಸಹ ಬಹಳ ಬ್ಯುಸಿಯಲ್ಲಿದ್ದಾರೆ, ನಮ್ಮ ಕಾರ್ಯದರ್ಶಿ ಮತ್ತು ಅವರಿಬ್ಬರು. ಆದರೆ ಒಂದು ಮಾತು ಹೇಳ್ತೇನೆ, ಒಮ್ಮೆ ನೆರೆ ಬಂತಂತೆ, ಜೋರು ನೆರೆ ಬಂದಾಗ ಸಮುದ್ರದಿಂದ ಒಂದು ಕಪ್ಪೆ ಬಂದು ಬಾವಿಗೆ ಬಿತ್ತಂತೆ. ಸಮುದ್ರದಿಂದ ಕಪ್ಪೆ ಬಂದು ಬಾವಿಗೆ ಬಿತ್ತು. ಆ ಬಾವಿಗೆ ಕಪ್ಪೆ ಬೀಳುವಾಗ ಬಾವಿಯಲ್ಲಿ ಒಂದು ಕಪ್ಪೆ ಇತ್ತಂತೆ ಮೊದಲು.
ಈ ಹೊರಗಿನಿಂದ ಬಂದಂತ ಕಪ್ಪೆ ಬಾವಿಗೆ ಬಿದ್ದದ್ದನ್ನು ನೋಡಿ ಈ ಕಪ್ಪೆಗೆ ಕೋಪ ಬರ್ತದೆ. ನೀನು ಎಲ್ಲಿಂದ ಬಂದಿದ್ದಿ ಕೇಳ್ತೆ. ನಾನು ದಾರಿ ತಪ್ಪಿ ನೆರೆಗೆ ಬಂದಿದ್ದಕ್ಕೆ ಬಿದ್ದಿದ್ದೇನೆ, ನೀನು ಎಲ್ಲಿಂದ ಬಂದದ್ದು ಹೇಳು ಅಂತ. ನಾನು ಸಮುದ್ರದಿಂದ ಬಂದಿದ್ದೇನೆ. ಸಮುದ್ರ, ಅದು ಸಮುದ್ರ ಅಂದ್ರೆ ಎಂತ? ನನ್ನ ಈ ಬಾವಿ ಅಷ್ಟು ದೊಡ್ಡದ? ಬಾವಿ ಅಲ್ಲ, ಅದು ಇಡೀ ಪ್ರಪಂಚದಷ್ಟೇ ದೊಡ್ಡದಿದೆ, ಅಷ್ಟು ದೊಡ್ಡದು, ಎಲ್ಲಿ ಬೇಕಾದರೂ ನಾನು ಹೀಗೆ ಹೋಗ್ಬೋದು. ಈ ಬಾವಿಯ ಕಪ್ಪೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೋಪ ಬರ್ತದೆ. ಅದರ ಮನಸ್ಸಿನಲ್ಲಿ ಒಂದು ಸಂಕುಚಿತ ಮನೋಭಾವ ಇದೆ. ಈ ಬಾವಿಯೇ ದೊಡ್ಡದು, ಇದಕ್ಕಿಂತ ದೊಡ್ಡದಾದದ್ದು ಬೇರೆ ಇಲ್ಲ ಅಂತೇಳಿ. ಹಾಗಾದ್ರೆ ಹೇಳ್ತದಂತೆ, ನಿನ್ನ ಬಾವಿ ಎಷ್ಟು ದೊಡ್ಡದು ಇರ್ಬೋದು ಅಂತ, ಕೈ ಕಾಲು ಎಲ್ಲ ಅಗಲ ಮಾಡಿ ತೋರಿಸ್ತದೆ. ಅದಕ್ಕಿಂತಲೂ ದೊಡ್ಡದು ಅಂತ ಹೇಳ್ತದೆ. ಅದಕ್ಕೆ ಇನ್ನೂ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಆಗ ಕಪ್ಪೆ ಏನ್ ಮಾಡ್ತದಂತೆ, ಸ್ವಲ್ಪ ಮೇಲೆ ಹತ್ತದಂತೆ. ಒಂದು ಘಟನೆ ಇದೆಯಲ್ಲ, ಒಂದು ಈಗಿನ ಇದರಲ್ಲಿ ರಿಂಗ್ ಮೇಲೆ ಹತ್ತಿ ನಿಂತು ಹೇಳ್ತದೆ, ನೋಡು ನಿನ್ನ ಸಮುದ್ರ ಇಷ್ಟು ದೊಡ್ಡದುಂಟು ಅಂತ ತೋರಿಸು ಅಂತ. ಈ ಬದಿಯಲ್ಲಿ ನಿಂತ ಕಪ್ಪೆ ಆಚೆ ಬದಿಗೆ ಹಾರ್ತದೆ. ಹಾರುವಾಗ ಅದರ ತಲೆ ಆಚೆ ಬದಿಯ ಗೋಡೆಗೆ ಬರಿದು ಕಪ್ಪೆ ಸತ್ತು ಹೋಗ್ತದೆ. ಯಾಕೆಂದ್ರೆ ಅದರ ಸಂಕುಚಿತ ಭಾವದಿಂದ. ಆ ರೀತಿಯಾದದ್ದಲ್ಲ. ಅಶ್ರಫ್ ಅಹಮದ್ ರೈಟಿ ಅವರು ಏನ್ ಹೇಳಿದ್ದಾರೆ, ವಿಶಾಲವಾದಂತಹ ಅವರ ಮನೋಭಾವ, ಎಲ್ಲರನ್ನು ಸೇರಿಸಿಕೊಂಡು ಮಾಡಿದರೆ ಮಾತ್ರ ಚೆನ್ನಾಗಿರ್ತದೆ, ಘಟನೆಗಳು ನಡೆಯುತ್ತದೆ, ಮರುಕಳಿಸಬಾರದು, ತಿದ್ದಿಕೊಳ್ಳುವಂತ ವ್ಯವಸ್ಥೆ ನಮ್ಮಲ್ಲೆಲ್ಲ ಇರಬೇಕು ಎಂಬಂತ ಒಂದು ಉತ್ತಮವಾದಂತ ನೀತಿ ಮಾತನ್ನ ನನಗೆ ಹೇಳಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ ಸರ್. ಹಾಗೆಯೇ ಅವರನ್ನು, ನಮ್ಮ ಕಾರ್ಯದರ್ಶಿಯವರನ್ನು, ಕೋಶಾಧಿಕಾರಿಗಳನ್ನು ಮೂವರು ನಮ್ಮೊಟ್ಟಿಗಿದ್ದಾರೆ. ಅವರು ಮೂವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಅವರಿಗೆ ಯಾಕೆಂತ ಹೇಳಿದ್ರೆ ನಮ್ಮ ಕೆಲವು ಬೇಡಿಕೆಗಳು, ನಮ್ಮ ಈಡೇರದೇ ಇದ್ದಂಥ ಬೇಡಿಕೆಗಳನ್ನು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಅವರನ್ನ ಒಬ್ಬರಿಗೆ ಹೇಳುವುದಲ್ಲ, ಅದು ಎಲ್ಲರಿಗೆ ತಿಳಿಯುವಾಗೆ ಹೇಳಬೇಕು ಅಂತೇಳಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ. ನಮ್ಮ ಒಂದು ಸಂಬಳ ಬಾಕಿ ಇತ್ತು, ಆ ಒಂದು ವ್ಯವಸ್ಥೆಯನ್ನು ಬಹಳಷ್ಟು ಉತ್ತಮ ರೀತಿಯಿಂದ ಅಂತ ತುಪ್ಪದಿಂದ ಕೂದಲೆಳೆದ ಆ ರೀತಿಯಲ್ಲಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ. ಅಲ್ಲಾಹನು ಅವರಿಗೆ ಅನುಗ್ರಹಿಸಲಿ. ಯಾಕಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳಿದ್ದಾರೆ ಗೊತ್ತಾ, ದುಡಿದವನ ಬೆವರು ಆರುವ ಮೊದಲು ಅವರ ವೇತನವನ್ನು ಕೊಡಬೇಕು ಅಂತ. ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ವ್ಯವಸ್ಥೆ ಇವತ್ತಿನ ನಮ್ಮ ಆಡಳಿತ ಮಂಡಳಿಯಲ್ಲಿದೆ. ಅಲ್ಲಾಹನು ಅವರಿಗೆ ಕೊನೆಯ ಕಾಲದವರೆಗೂ ಆ ರೀತಿಯಾದಂತಹ ಒಂದು ಆಡಳಿತ ನಡೆಸಲಿಕ್ಕೆ ಅನುಗ್ರಹಿಸಲಿ ಅಂತ ಹೇಳುವುದರೊಂದಿಗೆ, ನಮ್ಮ ಕಾರ್ಯದರ್ಶಿ ಬಹಳಷ್ಟು ಸಕ್ರಿಯರಾದವರು, ನನ್ನ ಸಂಬಂಧಿ, ಅದೇ ರೀತಿಯಲ್ಲಿ ಒಂದು ಬಹಳಷ್ಟು ಉತ್ತಮವಾದಂತಹ ಒಂದು ರಾಜಕಾರಣಿ ಮನತನದಿಂದ ಬಂದದ್ದು, ಸಮಾಜ ಸೇವೆಯ ಒಂದು ಮನತನದಿಂದ ಬಂದವರು. ನಮಗೆ ಕುಂಜಿಮೋನಾಕ ಅಂತ ಹೇಳಿದ್ರೆ ಉಳ್ಳಾಳದಲ್ಲಿ ನಮಗೆಲ್ಲ ಬಹಳಷ್ಟು ಪ್ರೀತಿ. ಅವರು ಯಾವಾಗಲೂ ಹೇಳ್ತಾರೆ, ಇದು ನನ್ನಕ್ಕೆ ಚೊಲ್ಡೆ ಅಂತ. ಹತ್ತಿರದಲ್ಲಿ ಈಗ ತುಂಬಾ ಕ್ಲೋಸ್ ಇದ್ದವರು ಇದ್ರೆ ಹೇಳ್ತಿದ್ರು, ಇದು ನಕ್ಕಯ್ಯಲ್ಲಿ ಚೊಲ್ಡೆ ಅಲ್ಲ. ಅವರ ತಂದೆಯವರು ನಿಂತಲ್ಲಿ ಕೂತಲ್ಲಿ ಜನರಿಗೆ ಮನ ಮಿಡಿತಾ ಇದ್ದವರು. ನಾನು ಹೆಮ್ಮೆಯಿಂದ ಇರಬೇಕು. ಅವರ ತಂದೆ ಕುಂಜಿಮೋನಾಕ ಉಳ್ಳಾಲ ಪಂಚಾಯತಿನ ಪ್ರೆಸಿಡೆಂಟ್ ಆಗಿರುವಾಗ ನನ್ನನ್ನು ಗೆಜೆಟೆಡ್ ಆಫೀಸರ್ ಮಾಡಿದ್ದಾರೆ. ನಾನು ಗೆಜೆಟೆಡ್ ಆಫೀಸರ್ ಅಲ್ಲ, ಗೆಜೆಟೆಡ್ ಆಫೀಸರ್ ನನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆಗ ಆಧಾರ್ ಕಾರ್ಡ್ ಮಾಡಬೇಕಿದ್ದರೆ ಒಂದು ಹೆಡ್ ಮಾಸ್ಟರ್ ಸೈನ್ ಬೇಕು. ಅದು ಯಾರದಾಗಬೇಕು? ಗೌರ್ಮೆಂಟ್ ಹೆಡ್ ಮಾಸ್ಟರ್ ಆಗಬೇಕು, ಗೌರ್ಮೆಂಟ್ ಹೈಸ್ಕೂಲ್ನ. ಅವರು ಹೇಳೋದೇನು, ನಿಮಗೆ ಸೀದಾ ಪಳೆಕೋಟೆಗೆ ಹೋಗು, ರೈಯಲ್ಲಿ ಇಟ್ಟಿದ್ದಂತೆ. ನಾನು ದಸ್ಕತ್ ಹಾಕಿ ಕೊಟ್ಟದನ್ನು ಅವರು ಪಾಸ್ ಮಾಡಿ ಎಷ್ಟು 1000 ಮಂದಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿಯ ಪುತ್ರ ಇಮ್ತಿಯಾಜ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಹಿರಿಯರು, ನಮ್ಮ ಕೋಶಾಧಿಕಾರಿ, ಇದ್ದರು ಬಹುಶಃ ಅದು ಏನು ಅಂತ ಹೇಳಿದ್ರೆ ಆ ಜಾಗ ಫಿಲ್ ಆಗುದಿಲ್ಲ. ನಮಗೆ ಸಂಬಳ ಸರಿಯಾಗಿ ಸಮಯಕ್ಕೆ ಸರಿ ಆಗಬೇಕಿದ್ರೆ ಅಬೂಬಕರ್ ಸರ್ ಬೇಕು. ನಾನು ಯಾವತ್ತೂ ಅವ್ರ ಹತ್ರ ಹೇಳ್ತೇನೆ, ರಾತ್ರಿ ಜೋರು ಮಾಡಿದ್ರು, ಅವ್ರಿಗೆ ಸ್ವಲ್ಪ ಅವಸರ ಜಾಸ್ತಿ. ನಾನು ಏನ್ ಮಾಡಿದೆ, ರಾತ್ರಿ ಇವತ್ತು ನಮ್ಮಲ್ಲಿ ಊರಿನಲ್ಲಿ ದಿಕ್ಕರೆಲ್ಲ ಉಂಟು, ಅಲ್ಲಿಗೆಲ್ಲ ಹೋಗಿ 9:30 ಗಂಟೆ ಆಗ್ತದೆ ಬರುವಾಗ. ಆಗ ಬಂದು ನಾನು ಫೋನ್ ಮಾಡುವ ಅಂತ ಎನಿಸಿದೆ. ನನಗೆ ಫೋನ್ ಮಾಡಿ ಜೋರು ಮಾಡಿದರು. ನನಗೆ ಅವ್ರು ಬಿಳಿಕ್ಕೇ ಇಲ್ಲ. ಅವರನ್ನು ಕರೆಯದ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಹಳೆಕೋಟೆಯಲ್ಲಿ ಅವರು ಅಧಿಕಾರ ವಹಿಸಿದ ನಂತರ ನಾವು ಮಾಡಲಿಲ್ಲ. ಅವರು ಬಾರದೇ ಇರ್ಬೋದು ಅಷ್ಟೇ. ಅವರು ಹಿರಿಯರು, ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಸ್ಪಂದಿಸ್ತಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಂದು, ನಾವೆಲ್ಲರೂ ಜೋರಾದ ಒಂದು ಚಪ್ಪಾಳೆ ತಟ್ಟಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ಒಂದು ಅಧಿಕಾರಿ ಇದ್ದಾರೆ. ಹಿಂದೆ ಸ್ಕಾರ್ಫ್ ಹಾಕಿಕೊಂಡು, ಹಿಜಾಬ್ ಹಾಕಿಕೊಂಡು ಹಿಂದೆ ಒಬ್ಬರು ಕೂತುಕೊಂಡ ಗ್ರೇಡ್ 1 ಅಧಿಕಾರಿ, KS ಅಧಿಕಾರಿ ಶ್ರೀಮತಿ ಫಾತಿಮಾರವರು. ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಯಾಡರ್ನವರು. ಇವತ್ತು ಡಯಟ್ನಲ್ಲಿ ಸೀನಿಯರ್ ಲೆಕ್ಚರ್ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ವಯಸ್ಕರ ಶಿಕ್ಷಣಾಧಿಕಾರಿಗಳು ಆಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ನನಗೆ ಮಾರ್ಗದರ್ಶನ ನೀಡುವರು. ಮೊನ್ನೆ ರಿಸಲ್ಟ್ ಬಂದ ಕೂಡಲೇ ಹೇಳಿದರು, ಸರ್ ನಿಮ್ಮ ಟೀಚರ್ಸ್ನವರ ಸಂಘಟಿತವಾದಂತಹ ಒಂದು ಪ್ರಯತ್ನ ಯಶಸ್ವಿಯನ್ನು ತಂದಿದೆ. ನಾನು ಹೇಳಿದೆ, ನಮ್ಮ ಆಡಳಿತ ಮಂಡಳಿ ಮತ್ತು ಅಭಿವೃದ್ಧಿ ಮಂಡಳಿಯವರ ಸಹಕಾರವು ಅದರೊಟ್ಟಿಗೆ ಇದೆ ಮೇಡಮ್ ಅಂತ. ನಾನು ಕರೆದ ಕೂಡಲೇ, ಬಹುಶಃ ಅವರು ಇವತ್ತು ರಜೆಯಲ್ಲಿ ಶಿವಮೊಗ್ಗದಲ್ಲಿ ಅವರ ಮನೆ,
ಶಿವಮೊಗ್ಗದಿಂದ ಹೊರಟು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅವ್ರ ಆಸೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಬಯಸ್ತಾ ಇದ್ದೇನೆ ಮೇಡಮ್. ನನ್ನ ಆತ್ಮೀಯ ಮಿತ್ರ, ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಮಾರ್ಗದರ್ಶನ ನೀಡ್ತಾ ಇರೋರು ಮೋಹನ್ ಕುಮಾರ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಅವರು ನಾನು ಹೊಗಳುವುದು ಅಂತ ಹೇಳಿದರೆ, ಅವರಿಗೆ ನಿಜವಾಗಿಯೂ ಡೈರೆಕ್ಷನ್ ಇರುವುದು ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಯಲ್ಲಿ ಮಾಡಬೇಕು. ಆದರೆ ಅವರು ಏನ್ ಮಾಡಿದ್ದಾರೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಅಭಿಮಾನದಿಂದ ಅದನ್ನು ಬಿಟ್ಟು ನಮ್ಮ ಶಾಲೆಗೆ ಬಂದಿದ್ದಾರೆ, ನಮ್ಮ ಅನುದಾನಿತ ಶಾಲೆಗೆ ಬಂದಿದ್ದಾರೆ. ಈಗ BO ಬರ್ತಾರೆ, ನಾಲ್ಯ ಪದವಿನಲ್ಲಿ ಒಂದು ತಾಲೂಕು ಮಟ್ಟದ ನಡೀತಾ ಇದೆ, ಆದ ಕೂಡಲೇ ಬರ್ತೇನೆ ಅಂತೇಳಿ ಹೊರಟಿದ್ದಾರೆ. ಆದರೆ ಯಾಕೆ ಬರ್ತಾರೆ, ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ, ನಮ್ಮ ಆಡಳಿತದ ಮೇಲಿನ ಅಭಿಮಾನದಿಂದ, ನಮ್ಮ ಸಮಿತಿಯವರ ಮೇಲಿನ ಅಭಿಮಾನದಿಂದ, ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಯಿಂದ ಬರ್ತಾರೆ. ಈಗ ಮೋಹನ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಾನು ಹೃದಯ ಸ್ಪರ್ಶಿಯಾದಂತ ಸ್ವಾಗತವನ್ನು ಬಯಸ್ತೇನೆ. ಹೆಚ್ಚಿಗೆ ನಾನು ಏನು ಮಾತಾಡ್ಲಿಕ್ಕೆ ಹೋಗುದು, ನೇರವಾಗಿ 2 ಕಾರ್ಯಕ್ರಮಕ್ಕಾಗಿ ಮಾತ್ರ ನಾನು ಅಧ್ಯಕ್ಷರನ್ನು, ಫಾತಿಮಾ ಮೇಡಮ್ ರವರನ್ನು, ಇಮ್ತಿಯಾಜ್ ಸರ್ ಅವರನ್ನು ಮತ್ತು ಆಡಳಿತ ಮಂಡಳಿ ಎಲ್ಲರನ್ನು ಆಹ್ವಾನಿಸಿದ್ದೇನೆ. ಇಲ್ಲದಿದ್ರೆ ನಾವೇ ಮಾಡ್ತಾ ಇದ್ದೇವೆ. ಒಂದು ಪ್ರಾರಂಭೋತ್ಸವ ಅಂತೇಳಿ 2 ಅಡ್ಮಿಷನ್ ಮಾಡಲಿಕ್ಕೆ, ಮತ್ತೊಂದು ನನ್ನ ಟೀಚರ್ಸ್ನವರಿಗೆ ಒಂದು ಗೌರವ ಕೊಡಲಿಕ್ಕೆ. ಟೀಚರ್ಸ್ನವರಿಗೆ ಗೌರವ ಕೊಡುವ ಬಗ್ಗೆ ನಾನು ಆಗ ಮಾತಾಡಿದೆ. ಒಂದು ನಿಮಿಷ ನಮ್ಮ ಅಧ್ಯಕ್ಷರಿದ್ದಾರೆ ಹೇಳಿಬಿಡ್ತೇನೆ. ಯಾಕಂದ್ರೆ ನಮ್ಮ ಶಾಲೆ ಅನುದಾನ ರಹಿತ ಶಾಲೆ. ನಮ್ಮ ಶಾಲೆಯಲ್ಲಿ ಇವತ್ತು 70% ಬಂದರೆ ಬೇರೆ ಶಾಲೆಗೆ ಹೋಲಿಸಿದಾಗ ನಮ್ಮದು 400% ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಮ ಟೀಚರ್ಸ್ನವರು ಬೇರೆ, ಉದಾಹರಣೆಗೆ ಹಳೇಕಳ ಮದನಿ ಇರ್ಬೋದು, ಸೆಬೆಸ್ಟನ್ ಇರ್ಬೋದು, ಉಳ್ಳಾಳ ಭಾರತಿ ಇರ್ಬೋದು, ಅಥವಾ ಉಳ್ಳಾಳದಲ್ಲಿ ಗವರ್ಮೆಂಟ್ ಶಾಲೆ ಇರ್ಬೋದು, ಅವರಲ್ಲೆಲ್ಲ ರಿಸಲ್ಟ್ ಬರುವುದನ್ನು ನಮ್ಮ ಶಾಲೆಗಳಲ್ಲಿ ರಿಸಲ್ಟ್ ಬರುವುದನ್ನು ಹೋಲಿಸಿದಾಗ ಬಹುಶಃ ನಾವು ಎಷ್ಟೋ % ಜಾಸ್ತಿ ಇದ್ದೇವೆ. ಯಾಕಂದ್ರೆ ಅಲ್ಲಿ ಇರುವಂತ ಟೀಚರ್ಸ್ನವರು 1.5 ಲಕ್ಷಕ್ಕಿಂತ ಮೇಲೆ ದಸ್ಕತ್ ಸಂಬಳ. ಆದರೆ ನಮ್ಮ ಟೀಚರ್ಸ್ನವರು ಏನ್ ಮಾಡ್ತಾ ಇದ್ದಾರೆ, ಅವರಿಗೆ 1.5 ಲಕ್ಷ ರೂಪಾಯಿ ಸಂಬಳ ಬರಬೇಕಿದ್ದರೆ 15 ತಿಂಗಳು ದುಡಿಬೇಕು. ನನ್ನ ಶಾಲೆ ಟೀಚರ್ ಜಾಸ್ತಿ ಅದನ್ನು ಅವರು ಎಲ್ಲಿ ನೋಡ್ಲಿಲ್ಲ. ಅವರು ಬೆಳಿಗ್ಗೆ 8:30 ಗಂಟೆಗೆ ಬಂದರೆ ರಾತ್ರಿ 8 ಗಂಟೆಯವರೆಗೂ ನಿಂತಿದ್ದಾರೆ, ಇನ್ನೂ ನಿಂತಿದ್ದಾರೆ. ಮೊನ್ನೆ ಹಬ್ಬದ ದಿವಸದಲ್ಲಿ ನಾನು ಆಗೊಮ್ಮೆ ಹೇಳಿದೆ, ನಿಮಗೆ ಕೇಳಿದವರಿಗೆ 2ನೇ ಸಲ ಆಗ್ಬೋದು. ಹಬ್ಬದ ದಿವಸದಲ್ಲಿ ಬಂದಿದ್ದಾರೆ, ಏನು ವಿಶೇಷ ಅಂತ ಕೇಳ್ಬೋದು. ಹಬ್ಬದ ದಿವಸದಲ್ಲಿ ಬಂದಾಗ ಅದರಲ್ಲಿ ಸೈನ್ಸ್ ಮಾಡುವಂತ ಟೀಚರು ಹಬ್ಬ ಆಚರಿಸುವವರು, ಅವರಿಗೆ ಮದುವೆ ಆಗಿದೆ, ಅವರು ಬೆಳ್ತಂಗಡಿಯಿಂದ ಮದುವೆ ಆದವರು. ಅವರು ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹೋದದ್ದು, ನಮ್ಮ ಮನೆಯಲ್ಲಿ ಯಾರು ಬರ್ಲಿಕ್ಕಿಲ್ಲ. ಆದ್ರೆ ನಾನು ಉಂಟಲ್ಲ ಬಹಳ ಕಷ್ಟದಲ್ಲಿ ಬಂದದ್ದು. ಯಾಕಂದ್ರೆ ಅವ್ರು ಬರ್ತಾರಲ್ಲ, ಟೀಚರ್ಸ್ನವ್ರು ಬರ್ತಾರಲ್ಲ, ಹೆಡ್ ಮಾಸ್ಟರ್ ಮನೆಯಲ್ಲಿ ಕೂತಿದ್ದಾರೆ ಅಂತ ಹೇಳಬಾರ್ದು. ಆ ಎಲ್ಲ ರೀತಿಯಿಂದ ನಮ್ಮ ಟೀಚರ್ಸ್ನವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಎಲ್ಲ ಸ್ಫೂರ್ತಿ ನಾನು ಹೇಳಬೇಕು ಅಂತ ಹೇಳಿದರೆ ಇಮ್ತಿಯಾಜ್ರವರು. ಹಾಗೇನೆ ನಮ್ಮ ರೈಟ್ ಅಶ್ರಫ್ರವರು ಯಾವಾಗಲೂ ಹೇಳ್ತಾರೆ, ಎಂದು ಬೆಣಗಾಕೋರು ಮಾಸ್ಟರ್ ನಲ್ಲ ಸ್ವರ, ಎಂದು ಬೆಣಗಾಕೋರು ಹೇಳುವವರು ಹೇಳ್ತಾ ಇರ್ತಾರೆ, ಹೇಳುವವರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಲಿಕ್ಕೇನೆ ನಾವು ಇರುವುದು ಅಂತೆ. ಆದ್ದರಿಂದ ಅವರ ಒಂದು ಎಂಕರೇಜ್ ತಾಹಾಗಿ ಅವರನ್ನು ಹೇಳಲಿಕ್ಕೇನೆ ಇಲ್ಲ. ಏನ್ ಬೇಕಿದ್ದರು ಅವರಿಗೆ, ಮಕ್ಕಳಿಗೆ ಸಾಯಂಕಾಲ ಎಂತ ಮಾಡಿದ್ದೀರಿ ಮಾಸ್ಟ್ರೆ, ಇದು ಮಾಡೋದಲ್ಲ, ಅವರಿಗೆ ತಿಂಡಿ ಕೊಡಬೇಕು. ಬಿಸ್ಕೆಟ್ ಕೊಟ್ಟಿದ್ದೇನೆ, ಬಿಸ್ಕೆಟ್ ಅಲ್ಲ ಇನ್ನೊಂದು ತಿಂಡಿ ಸೇರಿಸಿ ಕೊಡಿ. ಆ ಹಬ್ಬದ ದಿವಸ ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ 2 ಹಬ್ಬದ ದಿವಸ ಹಬ್ಬದ ಊಟ ನಮ್ಮ ಸಂಚಾಲಕರಾದ ಇಸ್ಮಾಯಿಲ್ ಆಜ ಬರದು. ನಾನು ಹೇಳಿದೆ, ನೀವು ಖಾಲಿ ಊಟ ಕೊಟ್ಟರೆ ಸಾಕಾಗ್ತದ, ಮಕ್ಕಳು ಈಗ ಮನೆಯಲ್ಲಿದ್ದರೆ ಅವರಿಗೆ ಆಂಟಿ ಅಂಕಲ್ ಎಲ್ಲರೂ ಹಣ ಕೊಡ್ತಾರೆ, ಆ ಮಕ್ಕಳು ಹಣದಿಂದ ವಂಚಿತರಾಗ್ತಾರಲ್ಲ ಅಂತ ಅದನ್ನು ಸಹ ಕೊಟ್ಟರು. ಎಲ್ಲ ಮಕ್ಕಳಿಗೆ ಹಣ ಕೊಡಿ, ಎಲ್ಲ ಮಕ್ಕಳಿಗೆ ಹಣ ಕೊಡಿ ಮಾಸ್ಟರ್ ಅಂತ ಕೊಟ್ಟರು. ನಾನು ಹೇಳಿದೆ, ನೀವೇ ಇಲ್ಲ ನಿಂಗನೇ ಕೊಡ್ಕೋರು ಅಂತ ಹೇಳಿ. ಅದು ಯಾಕೆ ನಾನು ಹೇಳ್ತಾ ಇದ್ದೇನೆ ಮಕ್ಕಳೇ, ಅವರ ಮಕ್ಕಳು ನಮ್ಮ ಶಾಲೆಗೆ ಬರುವುದಿಲ್ಲ. ಈ ಹೇಳಿದವರು ಯಾರ ಮಕ್ಕಳು ಬರುವುದಿಲ್ಲ, ಮೊದಲು ಬಂದಿದ್ದವರಿದ್ದಾರೆ. ನಿಮ್ಮನ್ನು ಅವರು ಎಲ್ಲೇನು ಮಾಡಿದ್ದಾರೆ, ಅವರ ಮಕ್ಕಳು ಅಂತಲೇ ಮಾಡಿದ್ದಾರೆ. ಆದ್ದರಿಂದ ನಾನು ಯಾವತ್ತೂ ನಿಮ್ಮಲ್ಲಿ ಹೇಳುದು, ನೀವು ನಮಾಜ್ ಮಾಡುವಾಗ, ನೀವು ದರ್ಗಕ್ಕೆ ಹೋಗಿ ಕೈ ಮೇಲೆ ಮಾಡಿ ದುವಾ ಮಾಡುವಾಗ ಒಂದು ನೆನಪಿಟ್ಕೊಳ್ಬೇಕು, ಅಲ್ಲಾಹುವೇ ನಮ್ಮ ಶಾಲೆಗೆ ಯಾರೆಲ್ಲ ಸಹಕಾರ ಮಾಡ್ತಾರೆ ಅವರಿಗೆ ನೀನು ಸಹಕಾರ ಮಾಡು, ಅವರ ಮಕ್ಕಳಿಗೆ ನೀನು ಸಹಕಾರ ಮಾಡು, ಅವರ ಕುಟುಂಬಕ್ಕೆ ನೀನು ಸಹಕಾರ ಮಾಡಬೇಕು ಅಂತ ನೀವು ದುವಾ ಮಾಡಬೇಕು. ಆ ಮಾಡಿದಾಗ ಮಾತ್ರ ನಮ್ಮದು ಸಾರ್ಥಕತೆ ಆಗುತ್ತೆ ಅಂತ ನಾನು ಹೇಳೋದ್ರೊಂದಿಗೆ ನಮ್ಮ ಸಂಬಳ ಮತ್ತು ಖರ್ಚಿನ ವ್ಯವಸ್ಥೆ ಎಲ್ಲವನ್ನು ಕೊಡಲಿಕ್ಕೆ ನಮ್ಮ ಕಾರ್ಯದರ್ಶಿ, ಅಧ್ಯಕ್ಷರು, ಅದೇ ರೀತಿಯಲ್ಲಿ ಕೋಶಾಧಿಕಾರಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನಾನು ಹೃದಯ ಸ್ಪರ್ಶಿಯಾದಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸುವುದರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಉತ್ತಮ ರೀತಿಯಾದಂಥ ಸ್ಪಂದನವನ್ನು ನೀಡಿದ ಈ ಸಂದರ್ಭದಲ್ಲಿ ಅವರು ಮೂವರನ್ನ ನಮ್ಮ ಶಾಲಾಭಿವೃದ್ಧಿಯ ಎಲ್ಲ ಬಹುಶಃ ಮೀಟಿಂಗ್ ನಾವು ಕರೆಯಲಿಕ್ಕೆ ನೆನಪಿಸಿದ್ರೆ ತಹಜ್. ನಾವು ಒಂದು ಚೂರು ಏನಾದರೂ ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಆದರೆ ಅವರೇ ಕೇಳುದು, ಮಾಸ್ಟರ್ ಸ್ವಾತಂತ್ರ್ಯೋತ್ಸವದಿಂದ ಹಾಕುವುದಿಲ್ಲ ಎಂತ ಮುಂಡಾದೀಚರಿ ಉಂಟು ಸರ್, ಕೊನೆಗೆ ಕರೀತೇನೆ ಮರೆಯುತ್ತದೆ, ಮತ್ತೆ ನಾನು 4 ಸಲ ಫೋನ್ ಮಾಡಬೇಕು ಅಂತ ಹೇಳುದು. ಇದಕ್ಕೆ ಕೇಳಿದ್ದಾರೆ, ಎನ್ನ ಮಾಸ್ಟರ್ ಇದು ಸುದ್ದಿ ಇಲ್ಲೇ. ಇದೆಲ್ಲವನ್ನು ಪ್ರತಿ ವರ್ಷ ಟೀಚರ್ಸ್ ಡೇಗೆ ನಮ್ಮ ಟೀಚರ್ಸ್ನವರಿಗೆ ಒಂದು ಗಿಫ್ಟ್ ಇದೆ, ಇದೊಂದು ಗಿಫ್ಟ್ ಇದೆ. ಒಂದು ಅದಕ್ಕೆ ನಾನು ಹೇಳುದು, ಮೊನ್ನೆ ಕಳೆದ ವರ್ಷದಲ್ಲಿ ನಾನು ಹೇಳಿದೆ ಅವರ ಆರ್ಥಿಕ ಸ್ಥಿತಿಯನ್ನು ಕಂಡು, ಸರ್ ನಮಗೆ ಬೇಡ, ನೀವು ಬೇಡ ಹೇಳ್ಬೋದು, ಆದರೆ ನನ್ನ ತಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ, ನಾನು ಮತ್ತು ತಾಯಿ ಇಬ್ಬರು ಅಂಗಡಿಯಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ರಾತ್ರಿ 9 ಗಂಟೆಗೆ.
ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ಅವರಿಗೆ ನಮ್ಮ ಶಾಲೆಯ ಮೇಲೆ ಇರುವಂಥ ಅಭಿಮಾನ, ಶಾಲೆಯ ಮೇಲೆ ಇರುವಂಥ ಪ್ರೀತಿ ಕೇಳಿದರೂ ಸಿಗುವಂಥದ್ದಲ್ಲ. ಅಲ್ಲಾಹು ಅವರಿಗೆ ದೀರ್ಘ ಆಯುಷ್ಯವನ್ನು ಕರುಣಿಸಲಿ ಎಂದು ಕೇಳಿಕೊಂಡು ಅವರು ಇವತ್ತು ನಮ್ಮ ಅಧ್ಯಕ್ಷರನ್ನು, ಕಾರ್ಯದರ್ಶಿಯನ್ನು ಮತ್ತು ಕೋಶಾಧಿಕಾರಿಯನ್ನು ಈ ಸಂದರ್ಭದಲ್ಲಿ ಒಂದು ಶಾಲೆ ಹೊದಿಸಿ ಅವರಿಗೆ ಗೌರವಿಸುವುದರೊಂದಿಗೆ ನಮ್ಮ ಶಾಲೆಯ ಎಲ್ಲ ಬೇಡಿಕೆಗಳನ್ನು ಇಲ್ಲ ಎಂದು ಹೇಳದೆ ಮುಂದಿನ ದಿವಸಗಳಲ್ಲಿ ಅವರು ಪೂರೈಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ತಾಲೂಕಿನ ಅಧಿಕಾರಿ, ನಮ್ಮ ತಾಲೂಕಿನಲ್ಲಿ ಬಹುಶಃ ಹಲವಾರು ವರ್ಷಗಳಿಂದ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶವನ್ನ 97% ಫಲಿತಾಂಶವೇನ ತರಲಿಕ್ಕೆ ಸಹಕಾರಿಯಾದವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ HR ಈಶ್ವರ್ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಎಲ್ಲ ಶಾಲೆಗಳಿಗೆ, ಬಹುಶಃ ಅನುದಾನ ರಹಿತ ಶಾಲೆಗಳು ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳಿರುವುದು ಕೆಲವು, 2 ಶಾಲೆಗಳು ಮಾತ್ರ ಇದೆ. ಆದರೂ ನಮ್ಮ ಈ ಶಾಲೆಯ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಬಂದು ನಮ್ಮ ವಿದ್ಯಾರ್ಥಿಗಳ SSLC ವಿದ್ಯಾರ್ಥಿಗಳ ಅವರು SSLCಯಲ್ಲಿ ಪಾಸ್ ಆಗಬೇಕಿದ್ದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಆಗಾಗ ಬಂದು ಕೆಲವರು ಕೇಳ್ತಾ ಇರ್ತಾರೆ, ನೀವು ಯಾವಾಗಲೂ ಮಂಜನಾಡಿ ಅವರ ಶಾಲೆಗೆ ಹೋಗುವುದು ಅಂತ. ಅದೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರ್ಯನಿರ್ವಹಿಸಿದ್ದಾರೆ. ಹಬ್ಬದ ದಿವಸದಲ್ಲಿಯೂ ನಮ್ಮೊಟ್ಟಿಗೆ ಅವರು ಬಂದಿದ್ದಾರೆ. 2 ಹಬ್ಬವನ್ನು ನಮ್ಮೊಟ್ಟಿಗೆ ಆಚರಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಎಂಕರೇಜ್ ಮಾಡಿದ್ದಾರೆ. ಮತ್ತು ಅವರು ಸ್ವಲ್ಪ ಹೆದರುವುದು ಜಾಸ್ತಿ ಕಾಣ್ತದೆ. ಅವರು ನನ್ನೆಲ್ಲರೂ ಮಕ್ಕಳನ್ನು ಬೇಗ ಬಿಡಿ ಯಾಕಂದ್ರೆ ಪೇರೆಂಟ್ ಕಂಪ್ಲೇಂಟ್ ಮಾಡ್ತಾರೆ ಅಂತ, ಹಬ್ಬದ ದಿವಸವೂ ಶಾಲೆ ಮಾಡ್ತಾರೆ ಅಂತೇಳಿ. ಆದರೆ ನಮ್ಮ ರಿಸಲ್ಟ್ ಅನ್ನು ಕಳೆದ ಸಲದ ನೋಡಿ ಇಲ್ಲ ಸರ್ ನೀವು ಮಾಡಿ ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿಯೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನನ್ನ ಆತ್ಮೀಯರು ಆದಂಥ ಸುಷ್ಮಾ ಮೇಡಮ್ ರವರು, ಅವರು ನಮ್ಮ ತಾಲೂಕಿನ ಈಗ ತಾಲೂಕುಗಳಲ್ಲಿ 2 BO ಕ್ಯಾಡರ್ನವರು ಇರ್ತಾರೆ. ಒಂದು ಆಡಳಿತ, ಒಂದು ಅಭಿವೃದ್ಧಿ, ನಮಗೆಲ್ಲ ತರಬೇತಿಗಳ ವ್ಯವಸ್ಥೆಯನ್ನು ಅದು ಸರ್ಕಾರಿ ಅನುದಾನಿತಕ್ಕೆ ಕೊಡುವುದಿದ್ರು ನಮ್ಮ ಹೈಸ್ಕೂಲಿಗೆ ನಾನು ಏನು ಕೇಳಿದಾಗಲೂ ಇಲ್ಲ ಎಂದು ಹೇಳಿದೆ ಕೊಡುವ ನಮ್ಮ ಅಧಿಕಾರಿ ಸುಷ್ಮಾ ಮೇಡಮ್ ರವರು, ಅವರು ಈ ಕಾರ್ಯಕ್ರಮದಲ್ಲಿ ಮಡಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ತಾಯ್ಸಿನ ರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಕಾರ್ಯದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬರುವುದಲ್ಲದೆ ನಮ್ಮ ಶಾಲೆಗೆ ಏನು ಕಾರ್ಯ ನಾನು ಅವರಲ್ಲಿ ಮನೆ ಹೇಳಿದೆ, ಸುಷ್ಮಾ ಮೇಡಮ್ ಅವ್ರ ಹತ್ರ ಒಮ್ಮೆ ಹೇಳಿ ನಮಗೆ ಆ ಇಂಗ್ಲಿಷ್ 1ರಿಂದ 7ನೇ ಕ್ಲಾಸ್ನವರೆಗೆ ಯಾವ ರೀತಿ ಇಂಗ್ಲಿಷ್ ಕಲಿಸ್ತಾರೆ ಸರ್ಕಾರಿ ಶಾಲೆಗೆ ಅಂತೇಳಿ ಒಮ್ಮೆ ಹೇಳಿ ಅಂತ. ಆಯ್ತು, ಸುಷ್ಮಾ ಮೇಡಮ್ ಹತ್ರ ಮಾತಾಡುವ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ 1ನೇ ಕ್ಲಾಸಿನಿಂದಲೇ ಇಂಗ್ಲಿಷ್ ಸ್ಟಾರ್ಟು, ಅದು ಅನುದಾನಿತ ಶಾಲೆಗಳಿಗೆ ಇಲ್ಲ. ಅವರಿಗೆ ತರಬೇತಿ 5 ದಿವಸದ ಕೊಟ್ಟಿದ್ದಾರೆ.
ಫಾತಿಮಾ ಮೇಡಮ್ ಅವರು ಡಯಟ್ನವರು ಇದ್ದಾರೆ, ಸುಷ್ಮಾ ಮೇಡಮ್ ಇದ್ದೀರಿ, BO ಸರ್ ಇದ್ದಾರೆ, ತಹಸೀನ ಮೇಡಮ್ ಇದ್ದೀರಿ, ಅದೇ ರೀತಿಯಲ್ಲಿ ಮೋಹನ್ ಕುಮಾರ್ ಇದ್ದಾರೆ. ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುವುದು ಅಂದರೆ ಒಂದು 2 ದಿವಸದ ತರಬೇತಿಯನ್ನ ನಮ್ಮ ಶಾಲೆಯ ಎಲ್ಲ ಟೀಚರ್ಸ್ನವರಿಗೆ ನೀವು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥಿಸುವುದರೊಂದಿಗೆ ತಹಸೀನ ಮೇಡಮ್ ರವರನ್ನು ಸಹ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವತ್ತು ಮತ್ತೆ ಸಾಂಕೇತಿಕವಾಗಿ ಸರ್ಕಾರಿ ಶಾಲೆಗಳಿಗೆ ಪುಸ್ತಕ ಮತ್ತು ಸಮವಸ್ತ್ರ ವಿತರಿಸಬೇಕು. ನಮಗೆ 1ರಿಂದ 7ನೇ ಕ್ಲಾಸಿನವರೆಗೆ ಪುಸ್ತಕ ಬಂದಿದೆ, ಮತ್ತೇನು ಬರಲಿಲ್ಲ. ಆದರೆ ನಮ್ಮ ಅಧ್ಯಕ್ಷರಾದ ರೈಟ್ ವಿ ಅಶ್ರಫ್ ರವರು, ನಮ್ಮ ಇಲ್ಲಿನ ಉಪಾಧ್ಯಕ್ಷರಾದಂತಹ ಮೊಹಮ್ಮದ್ ತಾಹಾಜಿ ಅವರು, ಅದೇ ರೀತಿಯಲ್ಲಿ ನಮ್ಮ ಸೆಕ್ರೆಟರಿ ಅವರು, ಅದೇ ರೀತಿ ನನ್ನ ಅಭಿವೃದ್ಧಿ ಸಮಿತಿಯವರು, ಅವರು ಯಾವಾಗಲೂ ಇವರು ಯಾರು ರೈಟ್ ವಿ ಅಶ್ರಫ್ ಸರ್ ಹೇಳ್ತಾರೆ, ನಿങ്ങളೊಟ್ಟಿಗೆ ಇಕ್ರಮೆ ಅಂತ, ಇಕ್ರಂಗಮೆ ಅಂತ, ನಿಮ್ಮೊಟ್ಟಿಗೆ ಇರುವವರು ಯಾವಾಗಲೂ ನಾವೆಲ್ಲರೂ ಒಟ್ಟಿಗೆ ಇರುವವರು. ಅವರ ಎಲ್ಲ ಆಶಯ ಏನು ಅಂತ ಹೇಳಿದ್ರೆ ಸರ್ಕಾರ ಏನು ಕೊಡ್ತದೆ ಅದು ನಮ್ಮ ಮಕ್ಕಳಿಗೆ ಕೊಡಬೇಕು. ಸರ್ಕಾರ ಕೊಡುತ್ತೋ ಸರ್ಕಾರಿ ಮಕ್ಕಳಿಗೆ ಮಾತ್ರ, ಅನುದಾನಿತ ಮಕ್ಕಳಿಗೆ ನಾವು ಕೊಡಬೇಕು ಅಂತ. ಆದ್ದರಿಂದ ನಾವು ನಾಡದು ಅಲ್ಲಾಹನ ಅನುಗ್ರಹದಿಂದ ಸೈಯದ್ ಮದನಿಯವರ ಕರಾಮತಿನಿಂದ ಜುಲೈ ತಿಂಗಳಿನಲ್ಲಿ ಎಲ್ಲ ಮಕ್ಕಳಿಗೂ ಯೂನಿಫಾರ್ಮ್ ಕೊಡ್ಲಿಕ್ಕಿದೆ. 2 ಜೊತೆ ಕೊಡ್ಲಿಕ್ಕಿದೆ. ಒಂದು ಜೊತೆ ಫ್ರೀ, ಇನ್ನೊಂದು ಜೊತೆಗೆ ಸ್ಟಿಚಿಂಗ್ ನೀವು ಕೊಡೋದು ನಾವು ಕೊಡ್ಲಿಕ್ಕೆ. ಆದರೆ ಇವತ್ತಿನ ಈ ದಿವಸಕ್ಕೆ ಗೌರವ ಕೊಟ್ಟು ಸಾಂಕೇತಿಕವಾಗಿ ಯೂನಿಫಾರ್ಮ್ ಅನ್ನ ಸಾಂಕೇತಿಕವಾಗಿ 2 ಮಕ್ಕಳಿಗೆ ನಾವು ಕೊಡ್ತೇವೆ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಸರಕಾರಿ ಕಾರ್ಯಕ್ರಮದಂತೆ ನಮ್ಮದಾಗಬೇಕು. ಆ ಕಾರ್ಯಕ್ರಮಕ್ಕೆ ಯಾವುದು ಚ್ಯುತಿ ಬರಬಾರ್ದು ಅಂತ ಅದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಂತರ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು, ನಮ್ಮ ವಯಸ್ಕರ ಶಿಕ್ಷಣಾಧಿಕಾರಿ ಜಿಲ್ಲೆಯ ಅವರು, ತಹಸೀನ ಮೇಡಮ್, ನಮ್ಮ ಅಧಿಕಾರಿಗಳು ಎಲ್ಲರೂ ಕೊಡಬೇಕು. ಹಾಗೆಯೇ ಕೆಲವು ಮಕ್ಕಳಿಗೆ ಸಾಂಕೇತಿಕವಾಗಿ ಟೆಕ್ಸ್ಟ್ ಪುಸ್ತಕವನ್ನು ಕೊಡ್ತೇವೆ. ಅದೇ ಅಲ್ಲದೆ ನಮ್ಮ ಸಂಚಾಲಕರಾದಂತಹ ಇಸ್ಮಾಯಿಲ್ ಆಜಬರವರು ಒಂದು 5 ಮಕ್ಕಳಿಗೆ, ಹೈಸ್ಕೂಲಿನ ಮಕ್ಕಳಿಗೆ, ಹೌದು ಹೈಸ್ಕೂಲಿಗೆ ಪಠ್ಯ ಪುಸ್ತಕ ಹಣ ಕೊಟ್ಟು ತರುವುದು, ಹೈಸ್ಕೂಲಿನ ಒಂದು 5 ಮಕ್ಕಳಿಗೆ ಉಚಿತ ಪುಸ್ತಕವನ್ನು ಕೊಡ್ಲಿಕ್ಕೆ ನನಗೆ ಹಣ ಕೊಟ್ಟಿದ್ದಾರೆ ಹಜ್ಜಿಗೆ ಹೋಗುವಾಗ, ಇದು ಮಕ್ಕಳಿಗೆ ಕೊಡಿ ಅಂತ. ಅದರಲ್ಲಿ ಒಂದು ತಂದೆ ಇಲ್ಲದಂತ 2 ಮಕ್ಕಳಿಗೆ ನೋಟ್ಸ್ ಪುಸ್ತಕಕ್ಕೂ ನನ್ನಲ್ಲಿ ಹಣ ಕೊಟ್ಟಿದ್ದಾರೆ. ಅವರಲ್ಲೇ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಹುಡುಗ ಆಕಸ್ಮಿಕವಾಗಿ ನಿಧನ ಹೊಂದಿದ್ದ, ಅವರಿಗೂ, ಇನ್ನೊಂದು ಮಗುವಿಗೂ, ಅವನ ತಂದೆ ಬಹಳಷ್ಟು ಸೀರಿಯಸ್ ಕಂಡೀಷನ್ ಅಲ್ಲಿ ಮನೆಯಲ್ಲಿ ಮಲಗಿದ್ದಾರೆ ಅಂತ ನಾನು ಹೇಳಿದಾಗ ಅವರಿಗೂ ಕೊಟ್ಟಿದ್ದಾರೆ. ಅದನ್ನು ನಾವು ಮಕ್ಕಳಿಗೆ ನಾನು ಹಸ್ತಾಂತರಿಸಿದ್ದೇನೆ. ಅಲ್ಲಾಹನು ಅವರಿಗೆ ಅದರ ಪ್ರತಿಫಲವಾಗಿ ಅವರ ಮಕ್ಕಳಿಗೆ ಸ್ವರ್ಗದಲ್ಲಿ ಒಂದು ಉನ್ನತವಾದಂಥ ಭವನವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಆಗ ಸ್ವಾಗತ ಭಾಷಣದಲ್ಲಿ ತಿಳಿಸಿದಂತೆ ನಮ್ಮ ಶಾಲೆಯಲ್ಲಿ ಈ ಸಲ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಬರಲಿಕ್ಕೆ ನಮ್ಮ ಪ್ರೌಢಶಾಲೆಯ ಶಿಕ್ಷಕರು ಬಹಳಷ್ಟು ಉತ್ತಮ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಾವು ಕೊಡುವ ಸಂಬಳ ಬಿಟ್ಟು ಮತ್ತೇನನ್ನು ಕೊಡುವಂಥ ಸಾಧ್ಯತೆಯಲ್ಲಿ ನಾವು ಇರಲಿಲ್ಲ. ಬೆಳಗಿನಿಂದ ಸಂಜೆಯವರೆಗೆ 8:30 ಗಂಟೆಗೆ ಶಾಲೆಗೆ ಬಂದವರು ಸಾಯಂಕಾಲ 6-7 ಗಂಟೆಯವರೆಗೂ ಶಾಲೆಯಲ್ಲಿದ್ದು ನಮ್ಮದು ಜನವರಿಯ ನಂತರ 24x7 ಕಾರ್ಯಕ್ರಮ ಆಗಿತ್ತಿತ್ತು. ಯಾಕಂದ್ರೆ ಯಾವುದೇ ರಜೆಯನ್ನು ಸಮೇತ ನಮ್ಮ ಟೀಚರ್ಸ್ನವರು ರಜೆ ಮಾಡಲಿಲ್ಲ. ಶ್ರೀಮತಿ ಸಪ್ನಾ ಟೀಚರ್ ಅವರು, ರಮ್ಲಾ ಬಾನೂರವರು, ಅದೇ ರೀತಿಯಲ್ಲಿ ಶಕೀಲಾ, ಸೌಮ್ಯ, ಸುಮನ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತೇನೆ. ನನಗೆ ಬಹಳಷ್ಟು ಸಂತೋಷ ಏನಂತ ಹೇಳಿದರೆ ನಮ್ಮ ಟೀಚರ್ಸ್ನವರು ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸೂಚನೆಗಳು ಇದ್ದರೂ ಅದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಎಲ್ಲ ವ್ಯವಸ್ಥೆಗಳಲ್ಲಿ ಸರಕಾರದ ವತಿಯಿಂದ ತರಬೇತಿ ಇರಲಿ, ತರಬೇತಿ ಸಿಗದೇನೆ ಇರಲಿ, SSLC ಯಾವ ರೀತಿ ಮಾಡಬೇಕು ಅಂತ ಹೇಳದೇನೆ ಇರಲಿ, ನಮ್ಮ ವಿದ್ಯಾರ್ಥಿಗಳನ್ನ ಯಾರಲ್ಲೇ ಆದರೂ ಕೇಳಿಕೊಂಡು ಬಂದಾದರೂ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಸಮನ್ವಯಾಧಿಕಾರಿ ಹತ್ರ ನಾನೊಂದು ವಿನಂತಿಸುವೇನೆಂದರೆ, ಮುಂದಿನ ದೇಶಗಳಲ್ಲಿ ನಮ್ಮಲ್ಲಿ ಬಹುಶಃ 2 ಅನುದಾನ ರಹಿತ ಪ್ರೌಢಶಾಲೆಗಳಿವೆ. ಒಂದು ಗ್ರೀನ್ ವ್ಯೂವಿನಲ್ಲಿ, ಇನ್ನೊಂದು ನಮ್ಮದು. ಈ 2 ಶಾಲೆಗಳನ್ನ ಅನುದಾನಿತ ಶಾಲೆಗಳಿಗೆ ಕೊಡುವಂತ ತರಬೇತಿಗಳಲ್ಲಿ SSLC ಪರೀಕ್ಷೆಯದು ಮಾತ್ರ.
ಯಾಕಂದ್ರೆ ನಮ್ಮ ಆಡಳಿತ ಮಂಡಳಿ ಅತ್ಯುತ್ತಮವಾದಂತಹ ಶಿಕ್ಷಕರನ್ನು ನೇಮಕ ಮಾಡಿದೆ, ತರಬೇತಿಗಳ ಅಗತ್ಯ ಇಲ್ಲ. ಆದರೆ ಕಾಲಕಾಲಕ್ಕೆ ಬದಲಾಗುವಂತ SSLC ತರಬೇತಿ ಮಾಡುವಂತ ಸಮಯದಲ್ಲಿ ಈ ಶಿಕ್ಷಕರನ್ನು ಸಹ ನೀವೊಂದು ನೋಡಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಆದರೆ ನಾನು ತುಂಬಾ ಸಮಯ ನೋಡಿದೆ, ನಮ್ಮ ಇಲ್ಲಿಯ ಪರಿಸರವನ್ನೆಲ್ಲ ಅಧ್ಯಯನ ಮಾಡಿದೆ. ಯಾರೋ ನಮ್ಮ ಟೀಚರ್ಸ್ನವರನ್ನ ಗುರುತಿಸುವಂತಹ ಒಂದು ಛಾಯೆಗೆ ಅಥವಾ ಕ್ರಮಕ್ಕೆ ಹೋಗ್ಲಿಲ್ಲ ಅಂತೇಳಿ ನನಗೆ ಬಹಳ ಬೇಸರ ಇತ್ತು. ನಿನ್ನೆ ರಾತ್ರಿ ನಾನು ನನ್ನೊಂದು ಸಂಘಟನೆಯ ಮಿತ್ರನಿಗೆ ಫೋನ್ ಮಾಡಿದೆ. ನಮ್ಮ ಅಲ್ತಾಫರವರ ಅಲಿಯ ಅದರ ಅಧ್ಯಕ್ಷ ಶೈನಿಂಗ್ ಸ್ಪೋರ್ಟ್ಸಿನವರು, ಅವರು ಮತ್ತೊಬ್ಬರದ್ದು ಹೇಳಿದರು. ಹಾಗೆ ನಾನು ಫೋನ್ ಮಾಡಿ ಹೇಳಿದೆ, ಮಗ ನೀವು ಏನು ಕೊಡೋದು ಬೇಡ. ಅಲ್ಲ ಸರ್, ನಾವು ಬ್ಯಾನರ್ ಹಾಕ್ತೇವೆ 4 ತೊಕ್ಕೋಟೆಯಲ್ಲಿ ಅಂತ ಹೇಳಿದರು. ನಿಮ್ಮ ಬ್ಯಾನರ್ ಎಲ್ಲ ನಮಗೆ ಅಗತ್ಯ ಇಲ್ಲ ಹೇಳಿ, ನಮ್ಮ ಟೀಚರ್ಸ್ನವರನ್ನು ಗೌರವಿಸಿ, ಈಗಾದರೆ ಗೌರವಿಸಿ, ನೀವು ಗೌರವಿಸಿದ ಹಣ ಕೊಡೋದು ಬೇಕಾದ್ರೆ ಬೇಡ, ನಾನೇ ಕೊಡ್ತೇನೆ, ಆದರೆ ನಿಮ್ಮ ಹೆಸರು ಹಾಕ್ತೇವೆ. ಅದಕ್ಕೆ ಅವರು ಒಪ್ಪಿಕೊಂಡು ನಮ್ಮಿಂದ ಹಾಕಿ ಅಂತ ಹೇಳಿದರು. ಆದರೆ ನಿನ್ನೆ ರಜೆಯಲ್ಲಿಯೂ ನಮ್ಮ ಟೀಚರ್ಸ್ನವರನ್ನು ನಾನು ಬಹುಶಃ ಅವರು ನನ್ನ ಕರೆಗೆ ಸ್ಪಂದಿಸಿ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ನಾನು ಎಲ್ಲಿಗೆ ಹೋಗಲಿಲ್ಲ, ಫೋನ್ ಮಾತ್ರ ಮಾಡಿದ್ದು. ಇವತ್ತು ನನಗೆ ಉಡುಪಿನಿಂದ ಒಬ್ಬರು ನಮ್ಮ ಮಿತ್ರ ನಾನು ಹಣ ಕೊಡ್ತೇನೆ ಅಂತ ಹೇಳಿದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅದರ ಡ್ರಾಫ್ಟ್ ಮಾಡಿ ಫೋಟೋ ಅಂಟಿಸಿ ಟೀಚರ್ಸ್ನವರಿಗೆ ಕಳಿಸಿಕೊಟ್ಟಿದ್ದಾರೆ. ಯಾಕೆಂದ್ರೆ ನಾನು ಹೇಳಿದ ಇವತ್ತು ನನ್ನ ಎಲ್ಲ ಅಧಿಕಾರಿಗಳು ಬರ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಬರ್ತಾರೆ. ಇವರ ಸಮ್ಮುಖದಲ್ಲಿ ಅವರನ್ನು ಖಾಲಿ ಒಂದು ಗುರುತಿಸಿಕೊಳ್ಳೋದು ಮಾತ್ರ, ಗುರುತಿಸಿಕೊಳ್ಳೋದು ಅಂತಲೇ ನನ್ನ ಟೀಚರ್ಸ್ನವರಿಗೆ ನಾನು ಹೇಳ್ತಾ ಇದ್ದೇನೆ. ಅದು ನಮಗೆ ಹೆಮ್ಮೆ ಮಾತ್ರ, ಅಹಂಕಾರ ಅಲ್ಲ. ನನ್ನನ್ನು ಗುರುತಿಸಿದ್ದಾರೆ ಅಂತ. ಆದ್ದರಿಂದ ಈಗ ನಿಮ್ಮ ಕುತ್ತಿಗೆಗೆ ಹಾಕುವಂತ ಹಾರ ಬಹುಶಃ ಅದು ನಿಮಗೆ ಒಂದು ಹಗುರವಾಗಿ ಕಂಡರೂ ನಮ್ಮ ಲೆಕ್ಕದಲ್ಲಿ ಬಹಳಷ್ಟು ಭಾರವಾದದ್ದು. ಯಾಕಂತ ಹೇಳಿದರೆ ಅದು ಮುಂದಿನ ದಿವಸಗಳಲ್ಲಿ ಅದನ್ನು ನೀವು ಮೇಲೆತ್ತಿ ನೋಡುವಾಗ ಆ ವಿದ್ಯಾರ್ಥಿಗಳು ಎಲ್ಲರೂ ನಿಮ್ಮ ಕಣ್ಣಿಗೆ ಕಾಣಬೇಕು. ಎಲ್ಲ ಸಂದರ್ಭದಲ್ಲಿ ಆಗ ಮಾಡಿದಾಗ ಸಮಾಜ, ಸಮುದಾಯ, ಇಲಾಖೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ಎಂಬಂತ ಭಾವನೆ ನಿಮಗೆ ಬರಲಿ ಎಂಬಂತ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರು BO ರವರು, ಸುಷ್ಮಾ ಮೇಡಮು, ಹಾಗೇನೆ ಫಾತಿಮಾ ಮೇಡಮ್ ರವರು ಇವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಮೊದಲನೇದಾಗಿ ಶ್ರೀಮತಿ ಸಪ್ನಾ ಇವರಿಗೆ ಫಾತಿಮಾ ಮೇಡಮ್ ರವರು ಹಾರವನ್ನು ಹಾಕಬೇಕು ಅಂತ ಕೇಳ್ತೇನೆ. ನಮ್ಮ ಅಧ್ಯಕ್ಷರು ಅವರಿಗೆ ಅಭಿನಂದನಾ ಪತ್ರ ಹೀಗೆ ಇದೆ, ಎಲ್ಲರಿಗೂ ಸೇಮ್, ಹೆಸರು ಮಾತ್ರ ಚೇಂಜ್. ಶೈನಿಂಗ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್, PC ರೋಡ್, ಉಳ್ಳಾಳ. ಅಭಿನಂದನಾ ಪತ್ರ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮೂರ ಹೆಮ್ಮೆಯಾದ ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಈ ಶಾಲೆಗೆ 100% ಫಲಿತಾಂಶ ದಾಖಲಿಸಲು ಕಾಯ, ವಾಚ, ಮನಸ್ಸ ಸೇವೆ ಸಲ್ಲಿದ ಕ್ರಿಯಾಶೀಲ ಶಿಕ್ಷಕಿ ಶ್ರೀಮತಿ ಸಪ್ನಾ, ಇವರ ಸಹಶಿಕ್ಷಕಿ ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಶಾಲೆಯ ಅಭಿವೃದ್ಧಿಯೊಂದಿಗೆ ನಮ್ಮವರಿಗೆ ಕೀರ್ತಿ ತಂದಿರುವ ನಿಮ್ಮ ಈ ಪ್ರಯತ್ನ ಹೀಗೆಯೇ ಮುಂದುವರಿಯಲಿ ಎನ್ನುವ ಆಶಯ ನಮ್ಮದು. ಅಧ್ಯಕ್ಷರು, ಸರ್ವ ಸದಸ್ಯರು, ಶೈನಿಂಗ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್. ನಮ್ಮ ಅಧ್ಯಕ್ಷರು ಅವರಿಗೆ ಈ ಅಭಿನಂದನಾ ಪತ್ರವನ್ನು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಶ್ರೀಮತಿ ರಮ್ಲಾಬಾನು, ಹಬ್ಬದ ದಿವಸದಲ್ಲಿಯೂ ಮರುದಿವಸ ವಿಜ್ಞಾನ ಪಾಠ ಇತ್ತು, ನನ್ನ ಹಬ್ಬ ಅಂತೇಳಿ ಕೂತುಕೊಳ್ಳಿಲ್ಲ. ನಮ್ಮಲ್ಲಿ ಏನಂದ್ರೆ ಮದುವಾದ ಹುಡುಗಿಯರೆಲ್ಲ ಆ ದಿವಸ ತಾಯಿ ಮನೆಯಲ್ಲಿದ್ದರು, ಗಂಡನ ಮನೆಗೆ ಹೋಗುದು, ಇವರು ಶಾಲೆಗೆ ಬಂದರು. ಆದ್ದರಿಂದ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ನಮ್ಮ ಸುಷ್ಮಾ ಮೇಡಮ್ ರವರು ಅವರಿಗೆ ಶಾಲೆಯನ್ನು ಅರ್ಪಿಸಬೇಕು ಎಂದು ಕೇಳಿಕೊಳ್ತೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಿಗೆ ಈ ಅಭಿನಂದನಾ ಪತ್ರವನ್ನು ಕೊಡಬೇಕು ಅಂತೇಳಿ ಕೇಳಿಕೊಳ್ತೀವಿ ಸರ್. ಶ್ರೀಮತಿ ಶಕೀಲಾ, ಇವರು ಬಹುಶಃ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳಿಗೆ ಉಡುಪಿಯಿಂದ ಬರುವುದು ಪ್ರತಿ ದಿವಸ. ಒಮ್ಮೆ ಬಿಟ್ಟು ನಮ್ಮ ಶಾಲೆಯಿಂದ ಹೋದರು, ಇಲ್ಲ ನಾನು ಹಳೆಕೋಟೆಗೆ ಬರ್ತೇನೆ ಅಂತ ವಾಪಸ್ ಬಂದರು. ಯಾಕಂದ್ರೆ ಅಭಿಮಾನವನ್ನು ಹೇಳ್ತಾ ಇದ್ದೇನೆ. ಅಲ್ಲಿ ಉಡುಪಿಯಿಂದಲ್ಲ, ಬ್ರಹ್ಮಾವರದಿಂದ ಬರುವುದು, ಪ್ರತಿ ದಿವಸ ಅಪ್ ಅಂಡ್ ಡೌನ್ ಬರುವುದು, ಬಸ್ಸಿನ ಲೆಕ್ಕವನ್ನು ನಾವು ಹಾಕಿಕೊಳ್ಬೇಕಾಗ್ತದೆ. ಅದು ನಾನು ನೆನಪಿಸ್ಕೊಳ್ಳಿ. ಇವರಿಗೆ ತಹಸೀನಾ ಮೇಡಮ್ ರವರು ಇವರನ್ನ ನಮ್ಮ ಕಾರ್ಯದರ್ಶಿಗಳಾದಂಥ ಇಂಪ್ಲೇಸ್ ಅವರು ಇವರಿಗೆ ಅಭಿನಂದನಾ ಪತ್ರ ಕೊಡಬೇಕು ಎಂದು ಕೇಳಿಕೊಳ್ತೇನೆ. ಶ್ರೀಮತಿ ಸುಮನಾ, ಇವರು ನಮ್ಮ ಹಿಂದಿ ಟೀಚರ್. ಬಹುಶಃ ಹಿಂದಿಯಲ್ಲಿ ಈ ಸಲ 5 ಮಂದಿ ಕನ್ನಡವನ್ನು ಮಾಡಿದ್ದಾರೆ ನಮ್ಮ ಇವರು ಸಪ್ನ ಟೀಚರ್ ಅವರು. ಅವರದ್ದು 125 ಮಾರ್ಕ್ನಲ್ಲಿ 120 ಮಾರ್ಕ್ ಪಡೆದಿದ್ದಾರೆ ಕನ್ನಡದಲ್ಲಿ. ಅದು ಯಾವ ಮಕ್ಕಳು? ಮುಸ್ಲಿಂ ಮಕ್ಕಳು. 120 ಮಕ್ಕಳು, 123 ಪಡೆದಿದ್ದಾರೆ.
ಹಾಗೇನೆ ಹಿಂದಿ ಸುಮನರವರು 5 ಮಕ್ಕಳು 100ರಲ್ಲಿ 100 ಮಾರ್ಕ್ ಬರೆದಿದ್ದಾರೆ. ನಾನು ಯಾಕೆ ಹೇಳಿದ್ದೇನೆ ಅಂದ್ರೆ ಇವರನ್ನು ಗುರುತಿಸಿಕೊಳ್ಳಿ, ಅವರನ್ನು ಇದು ಮಾಡುವಂತ ಜವಾಬ್ದಾರಿ ನಮ್ಮ ಊರಿಗಿದೆ. 100ರಲ್ಲಿ 100 ಮಾರ್ಕನ್ನು ಪಡೆದಿದ್ದಾರೆ. ಅವರಿಗೆ ಸುಷ್ಮಾ ಮೇಡಮ್ ರವರು ಇವರಿಗೆ ನಮ್ಮ ತಾಹರಿ ಅವರು ಅಭಿನಂದನಾ ಪತ್ರವನ್ನು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಹಾಗೇನೆ ಶ್ರೀಮತಿ ಸೌಮ್ಯ ಇವರು ಸಮಾಜ ವಿಜ್ಞಾನದವರು. ನಾನು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಶಕೀಲ, ಸುಮನ, ಸೌಮ್ಯ 3 ನಮ್ಮಲ್ಲಿ ಬಿಟ್ಟು ಹೋದವರು, ಪುನಃ ವಾಪಸ್ ಬಂದವರು ಮರಳಿಗೂಡಿಗೆ ಅಂತೇಳಿ. ಅವರು ಇವತ್ತು ಸಮಾಜ ವಿಜ್ಞಾನ ಪಾಠವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಫಾತಿಮಾ ಮೇಡಮ್ ರವರು ಅವರಿಗೆ ಶಾಲನ್ನು ಅರ್ಪಿಸಬೇಕು. ಅಬೂಬಕರ್ ಅವರು ಅವರಿಗೆ ಅಭಿನಂದನಾ ಪಾಠ. ವಾತಾವರಣವನ್ನು ನಿರ್ಮಿಸಿಕೊಟ್ಟವರು ನಮ್ಮ ಪ್ರೈಮರಿ ಶಾಲೆಯ ಶಿಕ್ಷಕರು. ಅವರನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ನಾವು ಪಾಠ ಮಾಡುವಂತಹ ಸಮಯದಲ್ಲಿ ಬೇಕಾದ ವ್ಯವಸ್ಥೆಯನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಶ್ರೀಮತಿ ಹಸೀನ್ ತಾಜ್, ಶ್ರೀಮತಿ ಬಬಿತಾ ಸಲೀಂ ಡಿಸೋಜಾ, ಶ್ರೀಮತಿ ವೀಣಾ, ಶ್ರೀಮತಿ ಶಶಿಕಲಾ, ಬೇಗ ಬನ್ನಿ, ಬಿಯೂರ್ ಅವರಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕುಂಟು. ಶ್ರೀಮತಿ ವೀಣಾ, ಅದೇ ರೀತಿಯಲ್ಲಿ ವಿದ್ಯಾಶ್ರೀ, ಅಸ್ಮಾ, ಸುಮನಾ, ದಯವಿಟ್ಟು ಹೆಸರು ಬಿಟ್ಟು ಹೋಗಿದ್ರೆ ಅವರು ಸಹ ಎಲ್ಲರೂ ಬನ್ನಿ. ಬೇಕಿಷ್ಟು TC ರೋಡ್ ಹಳೆಕೋಟೆ ಉಳ್ಳಾಲ ಕೃತಜ್ಞತಾ ಪತ್ರ. 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ನಮ್ಮೂರ ಹೆಮ್ಮೆಯಾದ ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಈ ಶಾಲೆಗೆ 100 ಫಲಿತಾಂಶ ದಾಖಲಿಸಲು ಕಾಯವಾಚ ಮನಸ ಸಹಕಾರ ನೀಡಿದ ನಿಮಗೆ ಶಿಕ್ಷಕಿ ಶ್ರೀಮತಿ ಹಸೀನ್ ತಾಜ್ ಇವರಿಗೆ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟ ಇವರಿಗೆ ಕೃತಜ್ಞತಾ ಪೂರ್ವಕವಾದಂಥ ಕೃತಜ್ಞತೆಗಳು. ಶಾಲೆಯ ಅಭಿವೃದ್ಧಿಯೊಂದಿಗೆ ನಮ್ಮೂರಿಗೆ ಕೀರ್ತಿ ತಂದಿರುವ ಈ ಸಾಧನೆಗೆ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಎನ್ನುವ ಆಶಯ ನಮ್ಮದು. ಯಾಕೆಂದರೆ ಅವರಿಗೆ ನಾವು ಮಾಡಿದ್ದೇವೆ ಅಂತ ಹೇಳಿದರೆ, ಅವರು ನಮ್ಮ ಟೀಚರ್ಸ್ನವರಿಗೆ ಎಲ್ಲಿಯಾದರೂ ಮುಂದಿನ ದಿವಸಗಳಲ್ಲಿ ಒಬ್ಬರು ಬರುವಂತಹ ಸಂದರ್ಭದಲ್ಲಿ ಕಂಪನಿ ಬೇಕು ರಜೆಯ ದಿವಸದಲ್ಲಿ, ಅದಕ್ಕೂ ಅವರು ಸಹಕಾರವನ್ನು ಮಾಡಬೇಕು ಎಂಬಂತ ಒಂದು ಪೂರ್ವಭಾವಿ ಸೂಚನೆಯೊಂದಿಗೆ ನಾನು ಅವರನ್ನು ಗೌರವಿಸ್ತಾ ಇದ್ದೇನೆ. ಶ್ರೀಮತಿ ಫಾತಿಮಾ ಮೇಡಮ್ ರವರು, ಶ್ರೀಮತಿ ಹಸೀನ್ ತಾಜಿರವರಿಗೆ ಪ್ರಮಾಣ ಪತ್ರವನ್ನು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಬನ್ನಿ ಸರ್, ಬನ್ನಿ. ಶ್ರೀಮತಿ ಬಬಿತಾ ಸಲೀಂ ಡಿಸೋಜಾ ಇವರಿಗೆ ಶ್ರೀಮತಿ ಸುಷ್ಮಾ ಮೇಡಮ್ ರವರು ಅವರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೃತಜ್ಞತಾ ಪತ್ರವನ್ನು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಶ್ರೀಮತಿ ವೀಣಾ ಅವರಿಗೆ ತಹಸೀಲ್ ಮೇಡಮ್ ರವರು, ವೀಣಾ ಅವರಿಗೆ ನಮ್ಮ ಕಾರ್ಯದರ್ಶಿಯವರು ಶ್ರೀಮತಿ ಶಶಿಕಲಾ, ಶ್ರೀಮತಿ ಶಶಿಕಲಾ ಇವರಿಗೆ ನಮ್ಮ ಫಾತಿಮಾ ಮೇಡಮ್ ರವರು, ಶ್ರೀಮತಿ ವಿದ್ಯಾಶ್ರೀ ರಾವ್ ಅವರಿಗೆ ತಹಸೀಲ್ ಮೇಡಮ್ ರವರು, ಅವರಿಗೆ ಅಲ್ತಾಫ್ ರವರು ಈ ಪ್ರಮಾಣ ಪತ್ರವನ್ನು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಶ್ರೀಮತಿ ಅಸ್ಮಾ ಇವರಿಗೆ ಫಾತಿಮಾ ಮೇಡಮ್ ರವರು, ಇವರಿಗೆ ನಮ್ಮ ಅಧ್ಯಕ್ಷರು ತಾಜ್ ಅವರು. ಬನ್ನಿ ಸರ್, ಬನ್ನಿ ಬನ್ನಿ, ಪರವಾಗಿಲ್ಲ, ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಶ್ರೀಮತಿ
ಶ್ರೀಮತಿ ಸುಮಾ ಇವರಿಗೆ, ಕೈಸಿನ ಮೇಡಮ್ ಸುಮಾರ್ ಅವರಿಗೆ, ಒಟ್ಟಿಗೆ ಕಾಜಿಯವರು ನಿರ್ದೇಶಕ ಇವರಿಗೆ ಅಬೂಬಕರ್ ರವರು ಸ್ಥಳದಲ್ಲಿ ಒಂದು ಸಂತೋಷದಾಯಕವಾದಂಥ ಮಾತನ್ನು ನಾನು ಅವ್ರಿಗೆ ಹೇಳಬೇಕಾಗ್ತದೆ. ಮೊನ್ನೆ ನಮ್ಮ DDP ಅವರು ಹೇಳಿದರು, ಕಲಸದ SSLC ಪರೀಕ್ಷೆಯಲ್ಲಿ 1400 ಮುಸ್ಲಿಂ ಮಕ್ಕಳು ಫೈಲ್, ಅಲ್ಪಸಂಖ್ಯಾತ ಮಕ್ಕಳು ಫೈಲ್. ಈ ಸಲದ SSLC ಪರೀಕ್ಷೆಯಲ್ಲಿ 200 ಮಕ್ಕಳು ಫೈಲ್. ಈ ಸಲದ SSLC ಪರೀಕ್ಷೆಯಲ್ಲಿ 200 ಮಕ್ಕಳು ಫೈಲ್. ಅದಕ್ಕೆ ಸಹಕರಿಸಿದವರು ಯಾರೆಲ್ಲ ಅಂತೇಳಿ ಅವರು ಸಹ ಹೇಳಲಿಕ್ಕೆ ಹೇಳಿದ್ದಾರೆ, ಎಲ್ಲ ಸಭೆಯಲ್ಲಿ ಹೇಳಬೇಕು ಅಂತ. ಒಂದು ಮೀಫಿನವರು ಬಹಳಷ್ಟು ತರಬೇತಿ ಕೊಟ್ಟಿದ್ದಾರೆ, 2ನೇದು ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಅವರು, 3ನೇದು ಜಮಿಯತುಲ್ ಫಲಾದವರು. ಅಲ್ಲಲ್ಲಿ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ, ಅದರಲ್ಲೂ ಅಲ್ಪಸಂಖ್ಯಾತ ಮಕ್ಕಳನ್ನು ಸೇರಿಸಿಕೊಂಡು ಸುಷ್ಮಾ ಮೇಡಮ್ ರವರ ಮಾರ್ಗದರ್ಶನದಲ್ಲಿ BO ರವರು ಆ ಡೈರೆಕ್ಷನ್ ನಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಾವು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ. ಯಾರು ಹೇಳಲಿಕ್ಕೆ ಇಲ್ಲ ಅಲ್ಪಸಂಖ್ಯಾತ ಮಕ್ಕಳು ಕಡಿಮೆ ಪಾಸ್ ಆಗ್ತಾರೆ ಅಂತೇಳಿ. ಈ ಸಲ ಕೇವಲ 200 ಚಿಲ್ಲರೆ ಮಕ್ಕಳು ಪಾಸ್ ಆಗಿದ್ದಾರೆ. ಪ್ರತಿ ಶಾಲೆಗಳಿಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ತಂಡದೊಟ್ಟಿಗೆ ಹೋಗಿದೆ. ಆದ್ದರಿಂದ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಕಾರಣರಾಗಿದ್ದಾರೆ. ಅವರಲ್ಲಿ ನಮ್ಮ ತಾಲೂಕು ಅತ್ಯುತ್ತಮ ಫಲಿತಾಂಶ ತರಲಿಕ್ಕೆ ಕಾರಣರಾದ HR ಈಶ್ವರ್ ಅವರು. ಈಗ ನಾವು ಏನು ಅವರಿಗೆ ಶಾಲೆ ಒದಿಸ್ತೇವೋ ಅದು ಅವರಿಗಲ್ಲ, ಅವರ ತಂಡಕ್ಕೆ, ಅವರ BRP ತಂಡಕ್ಕೆ, ಅವರ ಶಿಕ್ಷಣ ಸಂಯೋಜಕ ತಂಡಕ್ಕೆ, ಅವರ ನೋಡಲ್ ಅಧಿಕಾರಿಗಳ ತಂಡಕ್ಕೆ, ಎಲ್ಲರಿಗೂ ಆಗುತ್ತೆ. ಆದರೆ ನಮಗೆ ಇದಕ್ಕೆ ಯಾರಿಗೆ ಅನುದಾನ ರಹಿತ ಶಾಲೆಗಳಿಗೆ ನೋಡಲ್ ಅಧಿಕಾರಿಗಳನ್ನು ಕೊಡುವುದಿಲ್ಲ ಅವರು, ನಾವು ಹೊರಗಿರೋದು. ಆದರೂ ನಾನು ಫೋನ್ ಮಾಡಿ ಕೇಳಿದಾಗ ತಕ್ಷಣ ಓಡಿ ಬಂದಿದ್ದಾರೆ. ಅದೇ ದಿವಸ ನಾನು DDP ಕೇಳಿದೆ, ಸರಿ ನಮ್ಮಲ್ಲಿ ರಿಸಲ್ಟ್ ಕೇಳಬಾರ್ದು ಮತ್ತೆ ಅಂತ, ನಮ್ಮಲ್ಲಿ ಯಾರಲ್ಲೂ ರಿಸಲ್ಟ್ ಕೇಳಲಿಕ್ಕಿಲ್ಲ ಅಂತ. ಆಗಲೇ ಅಲ್ಲಿ ಬಂದಿದ್ದಾರೆ. ನಮಗೆ ನೋಡಲ್ ಅಧಿಕಾರಿ ಅಂತ ಬೇಡ, ನಮ್ಮ ಜಿಲ್ಲೆಯಲ್ಲಿರುವಂಥ ಯಾವ ಅಧಿಕಾರಿಗಳನ್ನು ಯಾವಾಗ ಕರೆದರೂ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಶ್ವರ್ ರವರು ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದ ಅವರ ತಂಡ, BRP CRPಗಳು, ಕೋಆರ್ಡಿನೇಟರು ಎಲ್ಲರೂ, ಅವರಿಗೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಶಾಲನ್ನು ಒದಿಸಿ ನಮ್ಮ ಅಧ್ಯಕ್ಷರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ವ್ಯವಸ್ಥೆಗಳಲ್ಲಿ ಭಾಗಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸನ್ಮಾನ ಆಗಲಿ ಸ್ವಾಗತ ಆಗಲಿ ಎಲ್ಲವನ್ನು ಮಾಡಿ ಒಂದು ಮಾತ್ರ ನಾವು ಬಿಟ್ಟಿದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯರಾದ KMK ಮಂಜನವರನ್ನು ನಾವು ಸ್ವಾಗತಿಸುವುದು ನಾವು ಬಿಟ್ಟಿದ್ದೇವೆ. ಯಾಕೆಂದರೆ ಇದು ಎಲ್ಲ ಮಾಡಿದ ಅವರು, ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರನ್ನು ನಾವು ಸನ್ಮಾನಿಸಲೇಬೇಕು. ಅದಕ್ಕಾಗಿ ನಾವು ಅಧ್ಯಕ್ಷರ ಹತ್ರ ಹೇಳ್ತಾ ಇದ್ದರು, ಅವರನ್ನೆಲ್ಲರೂ ಕೂಡಿ ನಾವು ಸನ್ಮಾನಿಸಬೇಕು. ಸನ್ಮಾನ ಪತ್ರ ಶ್ರೀ KMK ಮಂಜನಾಡಿ, ಜಿಲ್ಲಾ ಉಪಾಧ್ಯಕ್ಷರು, ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ದಕ್ಷಿಣ ಕನ್ನಡ. ಮುಖ್ಯ ಶಿಕ್ಷಕರು ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆ. ಇವರಿಗೆ ಸಮರ್ಪಿಸಿದ ರಾಜ್ಯ ಮಟ್ಟದ ಸಂಘಟನಾ ಸ್ಫೂರ್ತಿ ಪ್ರಶಸ್ತಿ 2026. ಗೌರವಾನ್ವಿತರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗಾಗು ಮಂಕುತಿಮ್ಮ ಎನ್ನುವ DVG ಅವರ ಸೂಕ್ತಿಯಂತೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ನಮ್ಮ ಇಲಾಖೆಯ ನೌಕರರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎನ್ನುವ ಹೃದಯವಂತಿಕೆಯೊಂದಿಗೆ ಸಂಘಟನೆಯಲ್ಲಿ ತೊಡಗಿಕೊಂಡು ತಾವು ನೀಡಿರುವ ಸಮಯ, ಪರಿಶ್ರಮ, ಸೇವಾ ಮನೋಭಾವ, ಅಮೂಲ್ಯ ಕೊಡುಗೆ ಮಾತ್ರವಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀರಿ. ನಿಮ್ಮ ಈ ಎಲ್ಲ ಸೇವಾ ಗುಣಗಳನ್ನು, ಶೈಕ್ಷಣಿಕ ಸಾಧನೆಯನ್ನು ಗಮನಿಸಿ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ವತಿಯಿಂದ
ರಾಜ್ಯ ಮಟ್ಟದ ಸಂಘಟನಾ ಸ್ಫೂರ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಭಿನಂದಿಸುತ್ತಿದ್ದೇವೆ. ತಾವು ಮುಂದೆಯೂ ಸಂಘಟನಾ ಕಾರ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಿ ಸಂಘದ ಗೌರವವನ್ನು ಹೆಚ್ಚಿಸಲು ಶಕ್ತಿ ಸಾಮರ್ಥ್ಯವನ್ನು ಭಗವಂತ ನಿಮಗೆ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆ. ರವಿ ಪ್ರಕಾಶ್ ಎಂಎಸ್ ಪ್ರಧಾನ ಕಾರ್ಯದರ್ಶಿ, ಸಂತೋಷ್ ಎಸ್ಪಿ ಖಜಾಂಜಿ, ಚೌಡಪ್ಪ ಎಸ್ ರಾಜ್ಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ, ಬೆಂಗಳೂರು. ಎಲ್ಲರಿಗೂ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಉಲ್ಲಾಳ ದರ್ಗದ ಅಧ್ಯಕ್ಷರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ನಮ್ಮ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳಾದಂತಹ ನಮ್ಮ ಫಾತಿಮಾ ಮೇಡಮ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಸುಷ್ಮಾ ಮೇಡಮ್ ರವರಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದಂತಹ ತಹಸೀನ್ ಮೇಡಮ್ನವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ನಮ್ಮ ಮೋಹನ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಕೆ ಮಂಜನಾಡಿ ಸರ್ ಅವರಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಶಿಕ್ಷಕ ಬಂಧುಗಳಿದ್ದೀರಿ, ಪ್ರೀತಿಯ ಮಕ್ಕಳಿದ್ದೀರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಹೃದಯ ತುಂಬಿದ ಬೆಳಗಿನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿನ 2026-27ನೇ ಸಾಲಿನ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅತ್ಯುತ್ತಮವಾಗಿ ಪೂರ್ವ ಸಿದ್ಧತೆಯೊಂದಿಗೆ ಆಯೋಜನೆಗೊಂಡು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಜರುಗಿದೆ. ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಮಕ್ಕಳಿಗೆ ಈಗ ಅನುದಾನಿತ ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕಗಳು, ಅಕ್ಷರದಾಸ ಯೋಜನೆಗಳು, ಕ್ಷೀರಭಾಗ್ಯ, ಪೌಷ್ಟಿಕ ಮಾತ್ರೆಗಳು, ವಾರದ 6 ದಿನಗಳಲ್ಲಿ ಮೊಟ್ಟೆ, ಬಾಳೆಹಣ್ಣು, ಈ ಥರದ 10 ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅನುದಾನಿತ ಶಾಲೆಗಳಿಗೆ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಅನುದಾನಿತ ಶಾಲೆಗಳಿಗೂ ಕೂಡ ಹಂತ ಹಂತವಾಗಿ ಬರಲಿದೆ. ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಎಲ್ಲ ಮಕ್ಕಳುಗಳು ಕೂಡ ಅವರ ಬಾಳು ಬಂಗಾರ ಆಗಬೇಕು ಅಂದ್ಕೊಂಡು ಈ ದಿನ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಹನೀಯರು ಯೂನಿಫಾರ್ಮನ್ನು ಕೂಡ ದಾನವಾಗಿ ಕೊಡ್ತಾ ಇದ್ದಾರೆ. ಉಚಿತ ಪಠ್ಯಪುಸ್ತಕಗಳು, ನೋಟ್ ಪುಸ್ತಕಗಳನ್ನು ಕೂಡ ದಾನವಾಗಿ ಕೊಡ್ತಾ ಇದ್ದಾರೆ. ನಿಮ್ಮ ಕೊಡುಗೈ ದಾನಿ ಕೈಗಳು ನಿಮ್ಮ ಬಲಗೊಳ್ಳಲಿ, ಭಗವಂತ ನಿಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಶಾಲೆಗೆ ನಾನು ಯಾಕಪ್ಪ ಬಂದಿದ್ದೀನಿ ಅಂತಂತಂದರೆ, ಈ ಶಾಲೆಯ ಮೇಲೆ ಅಪಾರವಾದಂಥ ಪ್ರೀತಿ ಗೌರವವನ್ನು ಒಳಗೊಂಡಿದ್ದು ಈ ಶಾಲೆಗೆ ನಾನು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬರ್ತೀನಿ. ಇದರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಶಾಲೆಗಳು ಸೈಯದ್ ಮದನಿ ಚಾರಿಟಬಲ್ ಸಂಸ್ಥೆಯ ವ್ಯಾಪ್ತಿಗೆ ಒಳಪಡುವ 5 ಶಾಲೆಗಳು ಕೂಡ 100% ಫಲಿತಾಂಶವನ್ನು ದಾಖಲಿಸಿದೆ. 5 ಶಾಲೆಗಳು ಕೂಡ 100%. 5 ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು A+ ಫಲಿತಾಂಶವನ್ನು ತೆಗೆದುಕೊಂಡು ಗುಣಾತ್ಮಕ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ ನಮ್ಮ KMK ಸರ್ ಆಗಲೇ ಹೇಳಿದರು, ಅವರು ಕಳೆದ ವರ್ಷ ನಮ್ಮ ಉಲ್ಲಾಳ ತಾಲೂಕಿನಲ್ಲಿ ಫಲಿತಾಂಶ ಕಡಿಮೆ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಮುಸ್ಲಿಮ್ಸ್ ಮಕ್ಕಳು ಅಂತ ಹೇಳ್ತಿದ್ರು. ಅದು ತಪ್ಪು ಭಾವನೆ. ಕಳೆದ ವರ್ಷದಲ್ಲಿ 1250 ಮಕ್ಕಳು ಇದ್ದಂತಹ ನಮ್ಮ ಜಿಲ್ಲೆಯಲ್ಲಿ
ಜಿಲ್ಲೆಯಲ್ಲಿ 1250 ಮಕ್ಕಳಿದ್ದಂಥ ಮುಸ್ಲಿಮ್ಸ್ ಮಕ್ಕಳುಗಳು ಅನುತ್ತೀರ್ಣಗೊಂಡಿದ್ದರೆ ಈ ವರ್ಷದಲ್ಲಿ ನಮ್ಮ ಮಕ್ಕಳು ಕೇವಲ 200 ಮಕ್ಕಳು ಮಾತ್ರ ಅನುತ್ತೀರ್ಣರಾಗಿದ್ದು, ಎರಡನೇ ಪರೀಕ್ಷೆಯಲ್ಲೂ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿರುವುದನ್ನು ನಾವು ಕಣ್ಣಾರೆಯಾಗಿ ಕಂಡಿದ್ದೇವೆ. ಹಾಗಾಗಿ ಈ ಒಂದು ಮಕ್ಕಳ ಶ್ರೇಯಸ್ಸಿಗೆ ದುಡಿಯುತ್ತಿರುವಂಥ ಸಂಸ್ಥೆಗಳು ನಮ್ಮ ಜಮಾತುಲ್ ಫಲಾಹ ವಿದ್ಯಾಸಂಸ್ಥೆ, ನಮ್ಮ ಟ್ಯಾಲೆಂಟ್ ಸರ್ಚ್ ಸಂಸ್ಥೆ ಮತ್ತು ನಮ್ಮ ಮೀಫ್ ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳು ಕೂಡ ನಮ್ಮ ಮಕ್ಕಳಿಗೆ ವಿಶೇಷ ತರಬೇತಿಗಳನ್ನು ನೀಡಿ ಅತ್ಯುನ್ನತ ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಹೆಚ್ಚು ಮಕ್ಕಳು ಪಾಸಾಗುವಂತೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರಾದಂತಹ UT ಖಾದರ್ ಸಾಹೇಬರು ಕೂಡ ನಮಗೆ ಆಗಿಂದಾಗೆ ಮೇಲಿಂದ ಮೇಲೆ ಸಭೆಗಳನ್ನು ಕರೆದು ಫಲಿತಾಂಶ ಉತ್ತಮಗೊಳ್ಳಬೇಕು ಎಂಬುದಾಗಿ ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಉಳ್ಳಾಳ ತಾಲೂಕು ಫಲಿತಾಂಶದಲ್ಲಿ ಉತ್ತಮ ಸಾಧನೆಯನ್ನು ಸಾಧಿಸುವಲ್ಲಿ ಅವರ ಪಾತ್ರವೂ ಕೂಡ ಅತಿ ಮುಖ್ಯ. ಜೊತೆಗೆ ನಮ್ಮ ಮಕ್ಕಳ ಪೋಷಕರು, ಹೆತ್ತವರು ಮತ್ತು ಊರಿನ ಗಣ್ಯರ ಸಹಕಾರದೊಂದಿಗೆ ನಮ್ಮ ಮಕ್ಕಳ ಫಲಿತಾಂಶ ಗಣನೀಯವಾಗಿ ಉತ್ತಮಗೊಂಡಿದ್ದು, ರಾಜ್ಯ ಮಟ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆಯಲಿಕ್ಕೆ ಕಾರಣಕರ್ತರಾಗಿದೆ, ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಕ್ಕಳೇ ನೀವು ಇನ್ನೂ ಹೆಚ್ಚಿನ ಅಭ್ಯಾಸಗಳನ್ನು ಮಾಡಿ ನಮ್ಮ ಶಾಲೆಗೆ, ನಮ್ಮ ಊರಿಗೆ, ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ಉತ್ತಮ ಪ್ರಜೆಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ಬಹಳ ಅಭಿಮಾನದ ಮಾತನ್ನು ಮುಟ್ಟಿಗಾಡಿದಿರಿ. ಇದೀಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಮಾತಾಡಲಿಕ್ಕೆ, ಆದರೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲರೂ ತರಾತುರಿಯಲ್ಲಿ ಇನ್ನೂ ಶಾಲೆಗಳಿಗೆ ಹೋಗ್ಲಿಕ್ಕೆ ಇರೋ ಕಾರಣ ಮತ್ತು ನಮ್ಮೊಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಬಾಕಿ ಆಗಿದೆ, ಮಕ್ಕಳನ್ನು ಸ್ವಾಗತಿಸುವುದು. ಅಧ್ಯಕ್ಷರು ಮಾತನಾಡಿದ ಕೂಡಲೇ ನಾವು ಅದನ್ನು ಮಾಡ್ತಾ ಇದ್ದೇವೆ. ಕೊನೆಗೆ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನ್ನು ಹೇಳಬೇಕು ಅಂತ ಕೇಳ್ತೇನೆ. ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿರುವ ಹಳೆಕೋಟೆಯ ಸೈಯದ್ ಮದನಿ ಪ್ರೌಢಶಾಲೆ, ಸೈಯದ್ ಮದನಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ 26-27ನೆಯ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ. ಇದರಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ಹಳೆಕೋಟೆ ಜುಮಾ ಮಸೀದಿಯ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಆದಂತಹ ಜನಾಬ್ ತ್ವಾಹಾ ಹಾಜಿ, ಹಳೆಕೋಟೆ ಮಸೀದಿಯ ಉಪಾಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆದಂತಹ ಝೈನುದ್ದೀನ್ ಹಾಜಿ, ಹಾಗೂ ನಮ್ಮೊಂದಿಗೆ ಎಲ್ಲ ವಿಷಯದಲ್ಲೂ ಅತ್ಯಂತ ಮುತುವರ್ಜಿಯಿಂದ ಸಹಕರಿಸುತ್ತಿರುವಂತಹ ಅಲ್ತಾಫ್, ಹಾಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಇಮ್ತಿಯಾಜ್, ಕೋಶಾಧಿಕಾರಿ ಅಬೂಬಕರ್, ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿರುವ ಗೌರವಾನ್ವಿತ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ತಂಡದವರು. ಇವತ್ತಿನ ಈ ಕಾರ್ಯಕ್ರಮವು ಕೇವಲ ಒಂದು ಪ್ರಾರಂಭೋತ್ಸವ ಎಂಬ ಒಂದು ಸಣ್ಣ ಹೆಸರಿನೊಂದಿಗೆ ತಿಳಿಸುವುದು ಸರಿಯಲ್ಲ ಅಂತ ಅನಿಸ್ತದೆ. ಯಾಕಂದರೆ ಈ ಪ್ರಾರಂಭೋತ್ಸವ ಎಂಬುದು ಮುಂದಕ್ಕೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಒಂದು ಕಾರ್ಯವಾಗಿದೆ. ಈ ನಾಡಿಗೆ ಭವಿಷ್ಯದಲ್ಲಿ ಒಂದು ಉತ್ತಮ ವಿದ್ಯಾವಂತ ಪೀಳಿಗೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮವಾಗಿದೆ. ಈ ಸಮಾಜಕ್ಕೆ ಸಮಾಜಮುಖಿಯಾದಂತಹ ಅತ್ಯಂತ ಕೊಡುಗೆಯನ್ನು ನೀಡಲು ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಹಾಗಾಗಿ ತುಂಬ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮುಖ್ಯೋಪಾಧ್ಯಾಯರು ಆತ್ಮೀಯರು ಆದಂತಹ KMK ಸರ್ ನಡೆಸಿಕೊಟ್ಟಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ನಡೆಸಿಕೊಡಲು ಕೇವಲ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕಿಯರು ಮಾತ್ರವೇ ಸಾಲದು, ಅವರಿಗೆ ಬೆನ್ನೆಲುಬಾಗಿ ನಮ್ಮ ಈ ಶಾಲೆಯಲ್ಲಿ ನಮ್ಮ ನೇತಾರರಾದಂತಹ ತ್ವಾಹಾ ಹಾಜಿರವರು, ಝೈನುದ್ದೀನ್ ಹಾಜಿರವರು, ಅಲ್ತಾಫ್ರವರು ಹಾಗೂ ನಮ್ಮ ಇಸ್ಮಾಯಿಲ್ ಹಾಜಬ್ಬರವರು ಹಜ್ಜಿಗೆ ಹೋಗಿದ್ದಾರೆ. ಅವರು ಇನ್ನೊಬ್ಬರು ಅನುಪಸ್ಥಿತಿ ನಮ್ಮ UH ಫಾರೂಕ್ರವರು, ಇಬ್ರಾಹಿಂರವರು, ಇವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಇವರೆಲ್ಲರ ಕೊಡುಗೆಯಿಂದ ಈ ಶಾಲೆ ಇವತ್ತು
ಇಷ್ಟೊಂದು ಸೌಂದರ್ಯವಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ನೆಲೆ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೆ ಸೈಯದ್ ಮದನಿ ದರ್ಗಾ ಸಮಿತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಶುಭ ಹಾರೈಸುತ್ತೇನೆ. ಮುಂದಕ್ಕೆ ನಮ್ಮ ಈ ಶಾಲೆಯಲ್ಲಿರುವ ಹಾಗೂ ನಮ್ಮ ಅಧೀನ ಸಂಸ್ಥೆಯಲ್ಲಿರುವ ಹಾಗೂ ನಮ್ಮ ಊರಿನಲ್ಲಿರುವ ಎಲ್ಲ ಮುಸಲ್ಮಾನ, ಕ್ರೈಸ್ತ, ಹಿಂದೂ ಇನ್ನಿತರ ಎಲ್ಲ ಜಾತಿ ಬಾಂಧವರ ಮಕ್ಕಳಿಗೆ ಒಳ್ಳೆಯ ಬುದ್ಧಿಶಕ್ತಿ, ಒಳ್ಳೆಯ ನೆನಪು ಶಕ್ತಿ, ಪರಿಪಾಠವನ್ನು ಅತ್ಯಂತ ಮುತುವರ್ಜಿಯಿಂದ ಕಲಿಯಲು ಅಲ್ಲಾಹನು ಸರ್ವಶಕ್ತನು ಶಕ್ತಿ ನೀಡಲಿ ಅಂತ ಹಾರೈಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.